ಎಕ್ಸಾಮ್ ಅಲ್ಲಿ ಕೂಡ ಬಹಳಷ್ಟು ಕ್ವಶನ್ ಇವರು ಹೇಳಿಕೊಟ್ಟಂತದ್ದು ಬಂದಿದೆ. ಆರ್ಟಿಲರಿ ರೆಜಿಮೆಂಟ್ ಸಿಕ್ಕಿತ್ತು ನಮಗೆ. ವೆಪನ್ ಟ್ರೈನಿಂಗ್, ಮ್ಯಾಪ್ ರೀಡಿಂಗ್, ಕಂಪಾಸ್, ಮತ್ತೆ ಫೀಲ್ಡ್ ಕ್ರಾಫ್ಟ್, ಬ್ಯಾಟಲ್ ಕ್ರಾಫ್ಟ್, ಮತ್ತೆ ಡ್ರಿಲ್ ಇಷ್ಟು ಹೇಳಿಕೊಡ್ತಾರೆ. ಗನ್ನರ್ ಟ್ರೇಡ್ ಮತ್ತು ಡ್ರೈವರ್ ಟ್ರೇಡ್ ಅಂತಿತ್ತು. ನಾನು ಡ್ರೈವರ್ ಆಪ್ಷನ್ ತಗೊಂಡೆ. ಅಂದ್ರೆ ನಮಗೆ ಇಲ್ಲಿಂದ ಹೋಗುವ ಝೀರೋ ಡ್ರೈವಿಂಗ್ ಗೊತ್ತಿರಲಿಲ್ಲ. ನಮ್ದು ಏರ್ ಡಿಫೆನ್ಸ್ ಅಲ್ಲಿದೆ. ನಾವು ಒಂದು ಆಕಾಶದಲ್ಲಿ ಬರುವಂತ ಏರ್ಕ್ರಾಫ್ಟ್ ನ ಹೊಡೆದು ಉಳಿಸುವಂತದ್ದು ನಮ್ದು. ಈ ಒಂದು ಅಗ್ನಿಪಥ ಯೋಜನೆಗೆ ವಿದ್ಯಾಮತ ಅಕಾಡೆಮಿ ಹೇಗೆ ತಯಾರಾಯ್ತು ಅಂತ? ನಾನೇ ಮಿಲಿಟರಿ ಪರ್ಸನ್ ಅಲ್ಲ, ಫ್ಯಾಮಿಲಿಯಲ್ಲಿ ಯಾರಿಲ್ಲ. ಈ ಎಕ್ಸಾಮ್ ನಮಗೆ ತುಂಬಾ ಚಾಲೆಂಜಿಂಗ್ ಇತ್ತು. ನಾನು ನೈಟ್ CC ಕ್ಯಾಮೆರಾ ಚೆಕ್ ಮಾಡ್ತಿದ್ದೆ. ಅವ್ರು ಬೆಳಿಗ್ಗೆ ಎಷ್ಟು ಗಂಟೆ ಎದ್ದೇಳ್ತಿದ್ರು. ಒಬ್ಬ ಟ್ರೈನರ್ ನ ಒಟ್ಟಿಗೆ ಹಾಕಿದ್ದೆ. 3-4 ಗಂಟೆಗೆ ಎಬ್ಬಿಸ್ತಾ ಇದ್ರು. 21,000 ಕ್ಯಾಶ್ ಸಿಗ್ತಾ ಉಂಟು. ಇದರಲ್ಲಿ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 30,000 ಕೊಡ್ತಾರೆ. 30,000 ಮತ್ತು ಗೌರ್ಮೆಂಟ್ ಆ್ಯಡ್ ಮಾಡಿ 10,000 ಆ್ಯಡ್ ಮಾಡಿ ಕೊಡ್ತದೆ. ಟೋಟಲ್ 40,000 ಪೇಮೆಂಟಲ್ಲಿ ನಮಗೆ 21,000 ಕ್ಯಾಶ್ ಸಿಗ್ತಾ ಉಂಟು ಈಗ ಟ್ರೈನಿಂಗಲ್ಲಿ. 4 ವರ್ಷ ಆಗುವಾಗ ಸುಮಾರು 12 ಲಕ್ಷ ರೂಪಾಯಿ ಕೈಗೆ ಸಿಗ್ತದೆ. ಇವರ ಏಜ್ ನಲ್ಲಿ ಹೋದ್ರೆ 15 ವರ್ಷ ಸಂಪಾದನೆ ಮಾಡ್ತಾರೆ. ಹುಡುಗರ ಲೈಫ್ ವಿಷಯ ಅಂದ್ರೆ ದೇಶಕ್ಕೆ ಒಬ್ಬ ಸೈನಿಕ ಆಗಿರ್ಬೋದು, ಸತ್ರೆ ಒಂದು ಕುಟುಂಬಕ್ಕೆ ಒಬ್ಬ ಹೋದ ಅಂತ ಹಾಗಿರ್ತದೆ. ಹಾಗೆ ನೋಡ್ತಾರೆ. ಮಾತಾಡ್ಸೋದಕ್ಕೆ ಈಗ ಬಹಳ ಖುಷಿ ಆಗುತ್ತೆ. ಸೈನಿಕನಂತೇಳಿ ಒಬ್ಬ ಅಂತ ಹೇಳುವಂತ ಒಂದು ಖುಷಿ ಆಗಿದೆ. ನಾವು ಆರ್ಮಿ ಸೇರೋದಂದ್ರೆ ಹೆಚ್ಚು ಕಡಿಮೆ ನಾವು 2 ತಿಂಗಳು ಅಷ್ಟೇ ನಾವು ಶ್ರಮ ಪಡಬೇಕಾಗಿರೋದು. ಓದುವುದಾಗ್ಲಿ ಫಿಸಿಕಲ್ ಆಗಲಿ 2 ತಿಂಗಳು ನಾವು ತಾಳ್ಮೆ ಮತ್ತು ಪರಿಶ್ರಮದಿಂದ ಇದ್ರೆ ಅವನು ನಿಜವಾಗ್ಲೂ ಅವನು ಸೆಲೆಕ್ಟ್ ಆಗ್ತಾನೆ ಒಂದು ನನ್ನ ಭಾವನೆ. ಇಲ್ಲಿಗ ಕೋಚಿಂಗ್ ಬರಲಿಲ್ಲ ಅಂತ ಹೇಳಿದರೆ ನಾವು ಎಕ್ಸಾಮಲ್ಲಿ ಪಾಸ್ ಆಗೋದು ತುಂಬ ಕಷ್ಟ ಇತ್ತು. KMF ಎಕ್ಸಾಮ್ಸ್ ಕೊರೋನಾ ಟೈಮ್ ಅದ್ರಲ್ಲಿ 3 ಜನ ಟಾಪರ್ಸ್ ನೋಡಿದ್ರು. ಟಾಪ್ ಲಿಸ್ಟ್ ನಲ್ಲಿ ಒಂದು ಸೆಲೆಕ್ಷನ್ ಆಗಿದೆ. ಎಲ್ಲರೂ ಹಾಗೆ ಆಗ್ತದೆ, ಇನ್ಫ್ಲುಯೆನ್ಸ್ ಅಂತ ಇರ್ತದನ್ನು ನಾವು ನೋಡಿದ್ವಿ. ಜನಗಳ ಭಾವನೆ ಚೇಂಜ್ ಆಗಿದೆ. ನಾನು ಎದೆತಟ್ಟಿ ಹೇಳ್ಕೊಳ್ಳಬಲ್ಲೆ, ವರ್ಷದಲ್ಲಿ 1 ರಿಕ್ರೂಟ್ಮೆಂಟ್ ಪುತ್ತೂರಿಂದ 10 ಜನ ಮಿಲಿಟರಿಗೆ ಹೋದ ಇತಿಹಾಸವೇ. ಆದ್ರೆ ಭಾರತೀಯ ಸೇನೆಗೆ ಟ್ರೈನಿಂಗ್ ಕೊಡೋದ್ರಲ್ಲಿ ದುಡ್ಡು ಮಾಡಬಾರ್ದು ಅನ್ನೋದು ಸ್ಪಷ್ಟವಾಗಿ ನಿರ್ಧಾರ. ಒಂದು 10 ವರ್ಷದಲ್ಲಿ ಒಂದು 200-300 ಜನ ಭಾರತೀಯ ಸೇನೆಯಲ್ಲಿ ನಮ್ಮ ಪುತ್ತೂರು ಅಂತ ಹೇಳಿಕೆ ಬರೋದಿಲ್ಲ, ಈ ಭಾಗ ಅಂತ ಹೇಳ್ಬೋದು. ಈ ಭಾಗದಿಂದ ಅಷ್ಟು ಜನ ಹೋದ್ರೆ ನನ್ನ ಜನ್ಮ ಸಾರ್ಥಕ. ವೀಕ್ಷಕರೇ ನಮಸ್ಕಾರ. ಟಾಕ್ ವಿತ್ ಅಗ್ನಿವೀರ್ಸ್ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಸೊ ಕಾರ್ಯಕ್ರಮದ ಟೈಟಲ್ ನೋಡಿದಾಗ ನಿಮಗೆ ಊಹೆ ಬಂದಿರಬಹುದು ಯಾವ ಕಾರ್ಯಕ್ರಮ ಇದೆ ಅನ್ನುವಂಥದ್ದು. ಹೌದು, 2022ರಲ್ಲಿ ಕೇಂದ್ರ ಸರ್ಕಾರ ಈ ಸೇನೆಗೆ ಸೇರಬಯಸುವಂತಹ ಒಂದು ಆಕಾಂಕ್ಷಿಗಳ ಒಂದು ಕನಸನ್ನ ಈಡೇರಿಸುವಂತಹ ನೆಲೆಯಲ್ಲಿ ಅಗ್ನಿಪಥ ಎನ್ನುವಂತಹ ಒಂದು ಯೋಜನೆಯನ್ನ ಜಾರಿಗೊಳಿಸಿತು. PUC ಬಳಿಕ ನೇರವಾಗಿ ಸೇನೆಯನ್ನ ಸೇರುವಂತಹ ಒಂದು ಅವಕಾಶವನ್ನ ಈ ಒಂದು ವಿಶೇಷವಾದ ಒಂದು ಯೋಜನೆಯ ಮೂಲಕ ಕೊಟ್ಟಿತ್ತು. ಅವರಿಗೆ ಅಗ್ನಿವೀರರು ಎನ್ನುವಂತಹ ಹೆಸರಿನಲ್ಲಿ ಒಂದು ಗೌರವ ಸೂಚಕ ಒಂದು ಹುದ್ದೆಯನ್ನು ಅಥವಾ ಒಂದು ಪದವಿಯನ್ನು ಕೂಡ ಅವರಿಗೆ ಸೃಷ್ಟಿ ಮಾಡಿತು ಅನ್ನುವಂಥದ್ದು. ಇದಕ್ಕೆ ಸೇರೋದಿಕ್ಕೆ ಸಹಸ್ರಾರು ಮಂದಿ ದೇಶದಾದ್ಯಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದಕ್ಕೆ ಬೇಕಾದಂತಹ ತರಬೇತಿಗಳೆಲ್ಲವನ್ನು ಕೂಡ ಪಡೆದುಕೊಂಡಿದ್ರು. ಸೊ ಆ ಅಗ್ನಿಪಥ ಯೋಜನೆಯ ಪ್ರಥಮ ಬ್ಯಾಚ್ಗೆ ಸೆಲೆಕ್ಟ್ ಆದಂತಹ ಎಲ್ಲ ಅಭ್ಯರ್ಥಿಗಳು ಈಗ ಒಂದು ಹಂತದ ತರಬೇತಿಯನ್ನ ಪೂರ್ಣಗೊಳಿಸಿದ್ದಾರೆ. ಅದರ ಪ್ರಥಮ ಬ್ಯಾಚ್ನ ಕರ್ತವ್ಯ ಅವಧಿ, ಅಧಿಕೃತವಾದ ಕರ್ತವ್ಯ ಅವಧಿ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗೋದಕ್ಕಿದೆ. ಅದರಲ್ಲಿ ಈ ಅಗ್ನಿಪಥಿ ಯೋಜನೆಯ ಪ್ರಥಮ ಬ್ಯಾಚ್ ನಲ್ಲಿ ನಮ್ಮ ಪುತ್ತೂರು ಭಾಗದ ಅಭ್ಯರ್ಥಿಗಳು ಕೂಡ ಇದ್ದಾರೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂತಹ ವಿಚಾರ. ಸೊ ಅವರನ್ನ ತಯಾರು ಮಾಡಿದ್ದು ಯಾರು ಅಂತ ಹೇಳಿದ್ರೆ, ಪುತ್ತೂರಿನಲ್ಲಿ ಕಳೆದ 5-6 ವರ್ಷಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಜೊತೆಗೆ ಇಂತಹ ಒಂದು ಸೇನೆಯ ಒಂದು ನೇಮಕಾತಿಯ ಕುರಿತಂತೆ ನಿರಂತರವಾಗಿ ಅಭ್ಯರ್ಥಿಗಳಿಗೆ ಒಂದು ಮಾಹಿತಿ, ಮಾರ್ಗದರ್ಶನ, ತರಬೇತಿಯನ್ನು ಕೂಡ ಕೊಡ್ತಾ ಬಂದಿರುವಂತಹ ಸಂಸ್ಥೆ ವಿದ್ಯಾಮಾತ ಅಕಾಡೆಮಿ. ಸೊ ವಿದ್ಯಾಮಾತ ಅಕಾಡೆಮಿಯ ಮೂಲಕ ಆರಂಭಿಕ ಹಂತದಿಂದಲೂ ಕೂಡ ಈ ಒಂದು ತರಬೇತಿಗೆ ಆಯ್ಕೆಯಾಗಿ ತರಬೇತಿಗೆ ಹೋಗುವವರೆಗೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರಿಗೆ ತರಬೇತಿಯನ್ನ ಕೊಟ್ಟಿರುವಂತದ್ದು, ಮಾರ್ಗದರ್ಶನವನ್ನ ಮಾಡಿರುವಂತಹ ವಿದ್ಯಾಮಾತ ಅಕಾಡೆಮಿಯ
ಸಂಸ್ಥಾಪಕರು ಅಂದ್ರೆ ಫೌಂಡರ್ ಆಗಿರುವಂತಹ ಭಾಗ್ಯಶ್ರೀ, ಅದರ ಜೊತೆಗೆ 3 ಅಗ್ನಿವೀರರ ಜೊತೆಗೆ ಇವತ್ತು ಒಂದು ವಿಶೇಷವಾದ ಸಂವಾದವನ್ನ ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಈ ಯೋಜನೆಯ ಬಗ್ಗೆ ತಿಳಿಬೇಕು, ಏನಿದೆ ಯೋಜನೆ, ಇದಕ್ಕೆ ಹೇಗೆ ಅಪ್ಲೈ ಮಾಡಬಹುದು, ಜೊತೆಗೆ ಅಲ್ಲಿ ಹೇಗಿರುತ್ತೆ ಪರಿಸ್ಥಿತಿ, ತರಬೇತಿ ಹೇಗಾಗುತ್ತೆ ಅನ್ನುವಂಥದ್ದನ್ನು ತಿಳಿಸುವ ಜೊತೆಗೆ ಮುಂದಕ್ಕೆ ಈ ಒಂದು ಯೋಜನೆಯ ಮೂಲಕ ಅಥವಾ ಈ ಒಂದು ಅಗ್ನಿ ಪಥ ಯೋಜನೆಗೆ ನೋಂದಾಯಿಸಿಕೊಂಡು ಅದರಲ್ಲಿ ಸೆಲೆಕ್ಟ್ ಆಗೋದಕ್ಕೆ ಏನೆಲ್ಲ ಮಾಡಬೇಕು ಎಲ್ಲವನ್ನು ಕೂಡ ತಿಳಿಸಿಕೊಡುವಂತ ನೆಲೆಯಲ್ಲಿ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ, ಮೊದಲನೆಯದಾಗಿ ವಿದ್ಯಾಮಾತಾ ಅಕಾಡೆಮಿಯ ಫೌಂಡರ್ ಆಗಿರುವಂತಹ ಭಾಗ್ಯಶ್ರೀ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ 3 ಅಗ್ನಿವೀರರು ಈಗಷ್ಟೇ ಟ್ರೈನಿಂಗ್ ಅನ್ನ ಮುಗಿಸಿಕೊಂಡು ಬಂದಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕರ್ತವ್ಯಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಇರುವಂತವರು ವಿಟ್ಲದ ಹುಡುಗ ಲಕ್ಷ್ಮೀ ಸಾಗರ್ ಅವರು, ಅದೇ ರೀತಿ ಜಯಪ್ರಕಾಶ್ ಅವರು ರಾಮಕುಂಜದವರು, ಅದೇ ರೀತಿ ಇರುವಂತಹ ಇನ್ನೋರ್ವ ಅಗ್ನಿವೀರ ಭವನ್ ಅವರು ಸವಣೂರಿನವರು. ಸೊ 4ರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಓಕೆ, ಸೊ ಮೊದಲನೆಯದಾಗಿ ನಿಮ್ಮಿಂದ ಆರಂಭ ಮಾಡ್ತೇನೆ. ನಿಮ್ಮ ಮೂಲಕ ತರಬೇತಿಯನ್ನ ಪಡೆದಂತಹ ಅಭ್ಯರ್ಥಿಗಳು ಅಥವಾ ನೀವು ಒಂದು ರೀತಿ ಅವರನ್ನ ಸಕಲ ರೀತಿಯಲ್ಲೂ ಕೂಡ ಸಜ್ಜುಗೊಳಿಸಿ ಈ ಒಂದು ಯೋಜನೆಗೆ ಕಳಿಸಿಕೊಟ್ಟಿದ್ದೀರಿ, ಅಗ್ನಿ ಪಥಕ್ಕೆ ಅವರನ್ನ ಒಂದು ಮುಟ್ಟಿಸಿದ್ದೀರಿ ಅನ್ನುವಂಥದ್ದು ಹೇಗೆ ಅನಿಸ್ತಾ ಇದೆ? ಪುತ್ತೂರಿನ ಬಹಳಷ್ಟು ಮಂದಿ ಇದ್ದಾರೆ ಪ್ರಥಮ ಬ್ಯಾಚ್ ನಲ್ಲಿ. ನನಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನಲ್ಲಿ ಇವತ್ತು ಶಿಷ್ಯರಿದ್ದಾರೆ. ಓಕೆ, ಆದ್ರೆ ಜೀವನದ ಸಾರ್ಥಕತೆ ಜಾಸ್ತಿ ಖುಷಿ ಕೊಡುವಂತದ್ದು ಎಲ್ಲಿ ಅಂತ ಹೇಳಿದ್ರೆ ಅಗ್ನಿವೀರರಾಗಿ, ಅದ್ರಲ್ಲೂ ಕೂಡ ನಮ್ಮ ಭಾರತೀಯ ಸೇನೆಗೆ ಹುಡುಗರು ಸೆಲೆಕ್ಟ್ ಆಗ್ತಾರಲ್ಲ, ಹೌದು, ಅದು ಯಾವ ಸಂತೋಷಕ್ಕೆ ಕೂಡ ಮಿಗಿಲಾದಂಥದ್ದು. ರಿಯಲಿ ನನಗೆ ನನ್ನ ಜೀವನ ಸಾರ್ಥಕ ಅಂತ ಅನಿಸ್ತಾ ಇದೆ. ನನ್ನ ಜೀವನದಲ್ಲಿ ನಾನು ಅನ್ಕೊಂಡಿರ್ಲಿಲ್ಲ ಇಂತ ಒಂದು ನನಗೆ ಸಾಧ್ಯ ಆಗ್ತದೆ ನನ್ನಿಂದ ಅಂತ ಹೇಳಿ. ಜೀವನದ ಬೇರೆ ಬೇರೆ ಮಜಲುಗಳಲ್ಲಿ ನಾವು ಬೇರೆ ಬೇರೆ ವೃತ್ತಿಯನ್ನೆಲ್ಲ ಆರಿಸಿಕೊಂಡು ಹೋಗ್ತೇವೆ. ಎಲ್ಲ ನಮ್ಮ ಚೂಸ್ ಇರುದಿಲ್ಲ, ಕೆಲವು ಅನಿವಾರ್ಯತೆ ಕೂಡ ಇರ್ತದೆ. ಹೇಗೆ ಅಂತ ಹೇಗೆ ಇರ್ಬೋದು. ಆದ್ರೆ ಅಗ್ನಿಪಥ್ ಅಂತ ಯೋಜನೆಯನ್ನ ನಾನು ಫಸ್ಟ್ ಕ್ಯಾಚ್ ಮಾಡಿದೆ. ಯಾಕಂತ ಹೇಳಿದ್ರೆ ಅದು ಯೂತ್ಸ್ ಗೆ ತುಂಬಾ ಅದು ಮೋಟಿವ್ ಅಂತ ಅನಿಸ್ತು. ಈ ನಿಟ್ಟಿನಲ್ಲಿ ಸರ್ವ ಪ್ರಯತ್ನವನ್ನ ನಾವು ಮಾಡಿದ್ವಿ. ಮಾಲಿಂಗೇಶ್ವರನ ದಯದಿಂದ ನಾವು ಏನ್ ಅನ್ಕೊಂಡಿದ್ವಿ ಅದಕ್ಕೆ ಹೆಚ್ಚಿನ ಅಚೀವ್ಮೆಂಟ್ಸ್ ಅನ್ನ ನಾವು 2 ವರ್ಷದಲ್ಲಿ ಮಾಡಿದೀವಿ, ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಅದು ಜೀವನದ ಸಾರ್ಥಕತೆಯಿಂದ ನಂಗೆ ಅನಿಸ್ತಾ ಇದೆ. ಓಕೆ, ಈಗ ಫಸ್ಟ್ ಅಗ್ನಿವೀರರ ಒಂದಷ್ಟು ರಿಯಾಕ್ಷನ್ ಗಳನ್ನ ಕೂಡ ಕೇಳೋಣ. ಲಕ್ಷ್ಮೀ ಸಾಗರ್ ಅವರೇ, ಹೇಗೆ ಅನಿಸ್ತಾ ಇದೆ? ಈಗ ಸೆಲೆಕ್ಟ್ ಆಗಿದ್ದೀರಿ, ಫಸ್ಟ್ ಬ್ಯಾಚ್ ನಲ್ಲಿ ನೀವಿದ್ದೀರಿ, ಟ್ರೈನಿಂಗ್ ಆಗಿದೆ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಒಂದು ದೇಶ ಸೇವೆ ಮಾಡೋದಂತ ಹೇಳಿದ್ರೆ ಒಂಥರ ಏನೋ ಒಂಥರ ಖುಷಿ. ಹಾಗೆ ಮೊದಲಿಂದಲೇ ಕಾಲೇಜಲ್ಲಿ ಹೋಗ್ತಿರುವಾಗ ಹೀಗೆ ಎಕ್ಸರ್ಸೈಸ್ ಮ್ಯಾನ್ ಅವ್ರ ಹತ್ರ ಸ್ವಲ್ಪ ಇದು ಗೈಡೆನ್ಸ್ ಎಲ್ಲ ತಗೊಂಡು, ಮತ್ತು ನಮ್ಮ ಸರ್ ಹತ್ರ ವಿದ್ಯಾಮಾತಾ ಫೌಂಡರ್ ಸರ್ ಹತ್ರ ಸ್ವಲ್ಪ ಗೈಡ್ಲೈನ್ ಎಲ್ಲ ತಗೊಂಡೆವು ಮೊದಲು. ಹೀಗೆ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರ್ತದೆ ಇದನ್ನೆಲ್ಲ ತಿಳ್ಕೊಂಡು ಅದೇ ರೀತಿ ಸೆಲೆಕ್ಷನ್ ರ್ಯಾಲಿಗೆಲ್ಲ ಹೋಗಿ ಎಕ್ಸಾಮ್ಗೆಲ್ಲ ಬರೆದು ಸೆಲೆಕ್ಟ್ ಆಗಿದ್ದೇವೆ. ಟ್ರೈನಿಂಗಲ್ಲಿ ತುಂಬ ಖುಷಿಯಾಗಿದೆ. ಮತ್ತು ಟ್ರೈನಿಂಗ್ ಅನುಭವಗಳನ್ನ ಕೂಡ ಕೇಳ್ತೇನೆ. ಮುನ್ನ ಈಗ ಜಯಪ್ರಕಾಶ್ ಅವರು, ನಿಮಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ದೇಶ ಸೇವೆ ಮಾಡ್ತಾ ಇದ್ದೀವಿ ಇವಾಗ. ಅಂದ್ರೆ ಸಣ್ಣ ವಯಸ್ಸಿಂದ ಡ್ರೀಮ್ ಇಟ್ಕೊಂಡು ಬಂದಿದ್ದೀವಿ ಆರ್ಮಿಗೆ ಹೋಗ್ಬೇಕಂತ. ಈಗ ಸೆಲೆಕ್ಷನ್ ಆಗಿದೆ. ಫಿಸಿಕಲ್ಲಿ ವಿದ್ಯಾಮಾತಾದವರು ತುಂಬ ಕೊಟ್ಟರು, ಅಂದರೆ ಫಿಸಿಕಲ್ ಟ್ರೈನಿಂಗ್ ಕೊಟ್ಟರು. ಆಮೇಲೆ ರಿಟರ್ನ್ ಎಕ್ಸಾಮ್ಗೆ ಬಂದ್ವಿ. ಅಂದರೆ ಫಸ್ಟ್ ಟೈಮೆಲ್ಲ ಯಾರಿಗೂ ಗೊತ್ತಿರಲಿಲ್ಲ ಅಗ್ನಿಪಥ್ ಯೋಜನೆ ಎಕ್ಸಾಮ್ ಹೇಗಿರುತ್ತಂತ. ಸರ್ನವರೆಲ್ಲ ಕಡೆಯಿಂದ ಕಲೆಕ್ಟ್ ಮಾಡಿ ಹಾಗೆ ಹೀಗೆಲ್ಲ ಕಲೆಕ್ಟ್ ಮಾಡಿ ಎಕ್ಸಾಮ್ ಪ್ರಿಪೇರ್ ಮಾಡಿದರು. ಇದನ್ನೆಲ್ಲ ಓದಿ ಜನರಲ್ ಕ್ವೆಶನ್ ಎಲ್ಲ ಹಾಗೆ ಅದನ್ನೆಲ್ಲ ಕೊಟ್ಟಿದ್ದು. ತುಂಬ ಬುಕ್ ಓದಿದ್ವಿ. ಒಂದು 12 ದಿನ ನೈಟು ಇಲ್ಲೇ ಇದ್ವಿ. ಹಾಗೆ ತುಂಬ ಸಹಾಯ ಮಾಡಿದ್ದಾರೆ ನಮಗೆ. ಅದು ಫ್ರೀ ಕಲಿಸಿಕೊಟ್ಟಿದ್ದಾರೆ, ಯಾವುದು ಪೇಮೆಂಟ್ ಏನು ತಗೊಳ್ಳಿಲ್ಲ. ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಓಕೆ, ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಎಸ್ ಭವನ್ ಅವರೇ, ನಿಮ್ಮ ಫೀಲಿಂಗ್ ಹೇಗಿದೆ? ಈಗ ದೇಶ ಸೇವೆ ಮಾಡೋದು ಎಲ್ಲರೂ ಒಂದು ಕನಸಾಗಿರ್ತಾರೆ, ಆದರೆ ಎಲ್ರಿಗೂ ಅವಕಾಶ ಸಿಗೋದಿಲ್ಲ. ಈಗ ಸೈನಿಕನಾಗಿ ದುಡಿಯುವಂಥದ್ದು
ಹೆಚ್ಚಿನ ಯುವ ಜನತೆಯಲ್ಲಿ ದೇಶ ಸೇವೆ ಮಾಡುವಂತ ಇರುತ್ತೆ. ಹಾಗಾಗಿ ನಮಗೆ ಆ ಅವಕಾಶ ಸಿಕ್ಕಿದೆ, ಅದನ್ನು ಚೆನ್ನಾಗಿ ಉಪಯೋಗಿಸಿಕೊಂಡು ನಾವು ಮುಂದೆ ಇನ್ನು ಇದರಲ್ಲಿ ಮುಂದೆ ಬರಲುವಂಥ ತಾಳ್ಮೆ ಬೇಕು ನಮಗೆ. ಯಾವುದೇ ಒಂದು ಕಾರಣವನ್ನು ತಾಳ್ಮೆ ಬೇಕು, ಹಾಗೂ ನಮ್ಮ ಬೆನ್ನ ಹಿಂದೆ ಯಾರಾದ್ರೂ ಇದ್ದಾಗ ನಮಗೆ ಈ ನಮ್ಮ ಗುರಿಯನ್ನು ತಲುಪಲು ಬಹಳ ಸಹಾಯ ಆಗುತ್ತೆ. ನಮ್ಮ ಬೆನ್ನ ಹಿಂದೆಯಾಗಿ ವಿದ್ಯಾಮಾತ ಅಕಾಡೆಮಿಯವರು ಬಹಳಷ್ಟು ಸಹಾಯ ಮಾಡಿದ್ದಾರೆ. ಫಿಸಿಕಲ್ ಟ್ರೈನಿಂಗ್ ಆಗಿರ್ಬೋದು, ನಮ್ಮ ರಿಟರ್ನ್ ಎಕ್ಸಾಮ್ ಬರೆಯುವುದರಲ್ಲಿ ಆಗಿರ್ಬೋದು ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ. ಹಾಗೆ ನಾವು ಈ ಒಂದು ನಮ್ಮ ಗುರಿಯನ್ನು ತಲುಪಲು ಸಹಾಯ ಮಾಡಿದ್ದಾರೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಎಸ್ ಭಾಗೇಶ್ ಅವರೇ, ಈ ಅಗ್ನಿಪಥ್ ಯೋಜನೆ ಹೊಸ ಯೋಜನೆ, ಬಹುಶಃ ಇದರಲ್ಲಿ ಯುವಕರನ್ನ ಒಂದಷ್ಟು ತಯಾರು ಮಾಡಬೇಕು, ಅವರನ್ನ ಪರೀಕ್ಷೆಗೆ ಸಿದ್ಧಪಡಿಸಬೇಕು, ಫಿಸಿಕಲ್ ಟೆಸ್ಟ್ಗೆ ಅವರನ್ನ ಸಿದ್ಧಪಡಿಸಬೇಕು ಅಂತಂದ್ರೆ ಚಾಲೆಂಜಸ್ ಇರುತ್ತೆ. ಸೊ ಇದು ಯೋಜನೆ ಹೊಸತಂತಾದಾಗ ಅದರ ಬಗ್ಗೆ ಮಾಹಿತಿ, ಸೂಕ್ತವಾದ ಎಕ್ಸಾಮ್ಗಳು ಹೇಗಿರುತ್ತೆ ಅಥವಾ ಅದಕ್ಕೆ ಪ್ರಿಪರೇಷನ್ಸ್ ಹೇಗೆ ಬೇಕು ಅನ್ನುವಂಥದ್ದು ಕೂಡ, ಅದನ್ನ ಆರಂಭಿಕ ಮಾಹಿತಿಯನ್ನು ಕಲೆಕ್ಟ್ ಮಾಡೋದು ಕೂಡ ದೊಡ್ಡ ಚಾಲೆಂಜಸ್ ಆಗುತ್ತೆ. ಸೊ ಈ ಚಾಲೆಂಜ್ ಅನ್ನ ಹೇಗೆ ನೀವು ಫೇಸ್ ಮಾಡಿದ್ರಿ ಮತ್ತೆ ಹೇಗೆ ಸಿದ್ಧಪಡಿಸಿದ್ರಿ ಅಂತ, ನಿಮ್ಮ ಈ ಒಂದು ಅಗ್ನಿಪಥ್ ಯೋಜನೆಗೆ ವಿದ್ಯಾಮಾತ ಅಕಾಡೆಮಿ ಹೇಗೆ ತಯಾರಾಯ್ತು ಅಂತ? ನಮ್ಗೆ ಮೇನ್ ನೀವು ಹೇಳಿದ ತರನೇ ಚಾಲೆಂಜಿಂಗ್ ಅಂದ್ರೆ ಸ್ವಲ್ಪ ಚಾಲೆಂಜಿಂಗ್ ಅಲ್ಲ. ಇವನ್ ಮಿಲಿಟರಿ ರಿಕ್ರೂಟ್ಮೆಂಟ್ ನಲ್ಲಿ ಇದ್ದವರಿಗೆ, ಇವನ್ ಎಕ್ಸ್ ಕರ್ನಲ್ ಶರತ್ ಭಂಡಾರಿ ಸರ್ ಇದ್ದಾರೆ ನಮಗೆ ಸಪೋರ್ಟಿವ್ ಆಗಿ. ಇವನ್ ಅವ್ರ ಹತ್ರ ಹೇಳಿದ್ರು ನಾನು ಎಂತ ಹೇಳುದು, ಯಾಕಂದ್ರೆ ಇದು ಫಸ್ಟ್ ಎಕ್ಸಾಮ್, ನಾನು ಏನು ಹೇಳಕ್ಕಾಗಲ್ಲ, ನಮ್ ಜನರೇಷನ್ ಬೇರೆ ಇದೆ, ಇದು ಬೇರೆ ಇದೆ. ನಮ್ಗೆ ಆದ್ರೂ ಕೂಡ ನಮ್ಮ ದೇಶದಾದ್ಯಂತ ನಮ್ಗೆ ಇರುವಂತ ಒಂದಷ್ಟು ಕೂರ್ಗಲ್ಲಿ ಒಂದು ಸ್ವಲ್ಪ ಬೇರೆ ಬೇರೆ ಕನೆಕ್ಟ್ ಮಾಡ್ಕೊಂಡು ಹಾಗೆ ಒಂದು 5-6 ಜನವನ್ನ ಕನ್ಸಲ್ಟ್ ಮಾಡಿದ್ವಿ. ಆದ್ರೆ ಅವರು ಮೇಲ್ಮೇಲೆ ಮಾಹಿತಿ ಕೊಟ್ರು ಮಿಲಿಟರಿದು ರಿಕ್ರೂಟ್ಮೆಂಟ್ ಬಗ್ಗೆ. ಯಾಕಂದ್ರೆ ನಾನೇನು ಮಿಲಿಟರಿ ಪರ್ಸನ್ ಅಲ್ಲ, ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಲ್ಲ. ಒಂದು ಅಂತ ಸಂದರ್ಭದಲ್ಲಿ ಎಕ್ಸಾಮ್ ನಮಗೆ ತುಂಬಾ ಚಾಲೆಂಜಿಂಗ್ ಇತ್ತು. ಫಿಸಿಕಲ್ ಏನಾಗ್ತದೆ ಅಂತ ಹೇಳಿದ್ರೆ, ಫಿಸಿಕಲ್ ಅವರು ಕರೆಕ್ಟ್ ಆಗಿ ನಮ್ಮ ಗೈಡನ್ನ ಫಾಲೋ ಮಾಡಿದ್ರೆ ಅದು ಫಿಸಿಕಲ್ ಪಾಸ್ ಮಾಡ್ಬೋದು. ಎಕ್ಸಾಮ್ ಇದೆಯಲ್ಲ, ನೀವು ನಂಬಲ್ಲ, ನಾನೊಂದು 3 ದಿನ ಮಲಗುವಾಗ ರಾತ್ರಿ 3-4 ಗಂಟೆ ಎಲ್ಲ ಆಗಿತ್ತು. 20 ವರ್ಷದ ಕ್ವಶನ್ ಪೇಪರ್ಸ್ ಗಳನ್ನು ಗುಡ್ಡೆ ಹಾಕೊಂಡು ಎಲ್ಲ ಒಂದು ಎಷ್ಟು ಬರ್ಬೋದು, ಯಾವ ತರ ಬರ್ಬೋದು ಅಂತ ಹೇಳಿ ತುಂಬಾ, ಅಂದ್ರೆ ಒಂದು ಸಿಲೆಬಸ್ ರೆಡಿ ಮಾಡಿದ್ವಿ ನಾವು, ನಮ್ದೇ ಸಿಲೆಬಸ್. ಅದಕ್ಕೆ ಮಾಡಿದ್ಮೇಲೆ ಎಂತಾಯ್ತು ಅಂತ ಹೇಳಿದ್ರೆ, ಈ ಎಷ್ಟು ನಾವು ಡೆಡಿಕೇಶನ್ ಕೊಟ್ವಿ ಅಂದ್ರೆ, ಆ ಪಾಪ ಹುಡುಗರು ಅಷ್ಟೇ, ನೀವು ನಂಬಲ್ಲ, ಅವ್ರು 12 ದಿನ ಅವ್ರ ಮನೆಗೆ ಹೋಗಿರ್ಲಿಲ್ಲ. 12 ದಿನ ಎಕ್ಸಾಮ್ ಟೈಮ್ ಅಲ್ಲಿ ನಮ್ಮಲ್ಲೇ ಮಲ್ಗೋದು, ನಮ್ಮ ಕ್ಲಾಸ್ ರೂಮ್ ಅಲ್ಲೇ ಮಲ್ಗೋದು. ಅವರು ಅವ್ರಿಗೆ ಎಲ್ಲ ಫೆಸಿಲಿಟಿ ಮಾಡಿಕೊಟ್ಟಿದೆ. ಕ್ಲಾಸ್ ರೂಮ್ ಅಲ್ಲೇ ಮಲಗೋದು, ಅಲ್ಲೇ ಊಟ ಮಾಡೋದು, ಅದು ಡೇ ನಲ್ಲಿ ಅಲ್ಲೇ ಟ್ರೈನಿಂಗ್ ತಗೊಳ್ಳೋದು, ನೈಟ್ ಫುಲ್ ಓದೋದು. ನಾನ್ ನೈಟ್ CC ಕ್ಯಾಮ್ರಾ ಚೆಕ್ ಮಾಡ್ತಿದ್ದೆ, ಅವ್ರು ಬೆಳಿಗ್ಗೆ ಎಷ್ಟು ಗಂಟೆ ಎದ್ದು ಹೇಳ್ತಾ ಇದ್ರು ಅಂತ. ಒಬ್ಬ ಟ್ರೈನರ್ ನ ಒಟ್ಟಿಗೆ ಹಾಕಿದ್ದೆ, 3-4 ಗಂಟೆಗೆ ಎಬ್ಬಿಸ್ತಾ ಇದ್ರು ಅವರು. ಎದ್ದೇಳಿಲ್ಲ ಅಂತ ಹೇಳಿದ್ರೆ ನಾನು ಫೋನ್ ಮಾಡ್ತಿದ್ದೆ, ನೈಟ್ ನಂಗೆ ನಿದ್ದೆ ಬರ್ತಾ ಇರ್ಲಿಲ್ಲ ಇವ್ರು ಹೋಗೋ ತನಕ. ಅಷ್ಟು ಫಾಲೋಅಪ್ಸ್ ಮಾಡಿದ್ವಿ. ಅದೇ ಹೇಳಿದ್ರಲ್ಲ, ಎಲ್ಲಾ ಪ್ರತಿಫಲ ಏನ ಭಗವಂತನ ಬಿಡ್ಬೇಕು, ಖಂಡಿತವಾಗ್ಲೂ ರಿಸಲ್ಟ್ ಬಂದೇ ಬರ್ತದೆ. ಆ ರಿಸಲ್ಟ್ ಬಂತು. ಮತ್ತೊಂದು ಫಿಸಿಕಲ್ ಟ್ರೈನಿಂಗ್ ಅಲ್ಲಿ ನಾನು ಇಬ್ಬರ ಹೆಸರನ್ನ ಮಾತ್ರ ಹೇಳಲೇಬೇಕು. ಒಂದು, ಈಗ ದೈಹಿಕ ನಿವೃತ್ತ ಶಿಕ್ಷಕರು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಕೋರ್ಮಂಡ ದಯಾನಂದ ರೈ ಫಿಸಿಕಲ್ ಇದರಲ್ಲಿ. ಮತ್ತೊಂದು, ಪಠ್ಯ ಶಿಕ್ಷಣ ಸಂಸ್ಥೆಗಳಲ್ಲಿ PT ಮಾಸ್ಟರ್ ಆಗಿರುವಂತಹ ಮೋನಪ್ಪ ಸರ್, ಇವರಿಬ್ರು ಮಾತ್ರ ನಿಜವಾಗ್ಲೂ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಯಾಕಂದ್ರೆ ಈ ಮಳೆಗಾಲದಲ್ಲಿ ಬೆಳಿಗ್ಗೆ ಎದ್ದು ಬರ್ಬೇಕು, ಯಾಕಂದ್ರೆ ಅವರು ಏನು ನನ್ನ ಹತ್ರ ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಯಾಕಂದ್ರೆ ನಾನು ಮಕ್ಳ ಹತ್ರ ಏನ್ ತಗೊಂಡಿರ್ಲಿಲ್ಲ. ಸೊ ಅವರು ಕೂಡ ಅಷ್ಟೇ ₹1 ಏನೋ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬೆಳಿಗ್ಗೆ ಬಂದು ಟ್ರೈನಿಂಗ್ ಕೊಡ್ತಾ ಇದ್ರು. ತುಂಬಾ ಹೆಲ್ಪ್ಫುಲ್ ಆಯ್ತು. ಮತ್ತೊಂದು, ಕಳೆದ ವರ್ಷ ಏನಿತ್ತು ಅಂತ ಹೇಳಿದ್ರೆ ಚಾಲೆಂಜಿಂಗ್ ಅಂದ್ರೆ, ಫಸ್ಟ್ ಫಿಸಿಕಲ್ ಇತ್ತು. ಲಕ್ಷಾಂತರ ಜನ ಫಿಸಿಕಲ್ ಹೋಗ್ತಾರೆ, ಎಕ್ಸಾಮ್ ಇಲ್ವಲ್ಲ. ಈ ವರ್ಷ ಚೇಂಜ್ ಮಾಡಿದ್ದಾನೆ. ಈ ವರ್ಷ ಫಸ್ಟ್ ಎಕ್ಸಾಮ್, ಎಲಿಜಿಬಿಲಿಟಿ ಇದ್ರೆ ಮಾತ್ರ ಫಿಸಿಕಲ್. ಆ ಸಂದರ್ಭದಲ್ಲಿ ನಮ್ಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಬಟ್ ನಮ್ಮ ಪ್ರಯತ್ನ ಕೈ ಬಿಡ್ಲಿಲ್ಲ, ನಾವು ಗೆದ್ವಿ ಕೊನೆಗೂ. ಅದೊಂದು ರೆವಲ್ಯೂಷನ್ ಆಯ್ತು ಪುತ್ತೂರಿನ ಮಟ್ಟದಲ್ಲಿ. ಅಗ್ನಿಪಥ್ ಯೋಜನೆ ಅಂತಲ್ಲ, ಒಟ್ಟು ಮಿಲಿಟರಿ ಅಥವಾ ಎಲ್ಲಾ ರಿಕ್ರೂಟ್ಮೆಂಟ್ ನಲ್ಲಿ ಕೂಡ ಸೆಲೆಕ್ಷನ್ ಯಾವತ್ತು ಬರ್ತಿದೆ, ನಾವು ಉತ್ತರ ಕೊಟ್ಟಿದ್ದು ಸೆಲೆಕ್ಷನ್ ಇಂದ ಆಗ್ತದೆ ನಮ್ಮಿಂದ ಅಂತ ಹೇಳಿ. ಮಕ್ಕಳು ಈಗ ಏನಾಗಿದೆ, ಕಾಲೇಜಿನ ಹುಡುಗರು ಇರ್ಬೋದು, ಯೂತ್ಸ್ ಮೋಟಿವ್ ಆಗಿದ್ರೆ ಇದರಿಂದ. ಸೊ ಪ್ರಯತ್ನ ಒಟ್ಟಾಗಿ, ಎಲ್ಲರ ಪ್ರಯತ್ನ ಸಹಕಾರ ನಮಗೆ ಸಕ್ಸಸ್ ಆಯ್ತು. ಓಕೆ, ಎಸ್ ಲಕ್ಷ್ಮೀ ಸಾಗರ್ ಅವರೇ, ನಿಮಗೆ ಮೊದಲಿಗೆ ಯಾವಾಗ ಗೊತ್ತಾಯ್ತು ಈ ಅಗ್ನಿಪಥ್ ಯೋಜನೆ ಅಗ್ನಿವೀರರಾಗಿ ಸೆಲೆಕ್ಟ್ ಆಗ್ಬೋದು ಅಂತ? ಹೇಗೆ ಗೊತ್ತಾಯ್ತು, ಮತ್ತೆ ಯಾವಾಗ ವಿದ್ಯಾಮಾತವನ್ನ ನೀವು ಅಪ್ರೋಚ್ ಆದ್ರಿ, ಹೇಗೆಲ್ಲ ನೀವು ಪ್ರಿಪೇರ್ ಆದ್ರಿ ಅಂತ?
ಸರ್ ಮೊದಲನೇದಾಗಿ ಏಜ್ ನಮ್ದು 22 ಆಗಿತ್ತು ಅಗ್ನಿಪಥ್ ಬರೋದಕ್ಕಿಂತ ಮೊದಲು. ಆಮೇಲೆ ಅಗ್ನಿಪಥ್ ಬಂದ ದಿವಸವೇ ಏನ್ ಮೆನ್ಷನ್ ಮಾಡಿದ್ರು ಅಂತ ಹೇಳಿದ್ರೆ ಅಗ್ನಿಪಥ್ ಅಲ್ಲಿ ಹೋಗುವವರಿಗೆ 21 ಏಜ್ ತನಕ ಹೋಗ್ಬೋದು, ಮತ್ತೆ ಯಾರಿಗೂ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ. ಆಗ ತುಂಬಾ ಬೇಸರ ಆಯ್ತು. ಏಜ್ ನಮ್ದು 22 ಆಗಿದೆ, 21 ಅವರಿಗೆ ಮಾತ್ರ ಹೋಗ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಸ್ವಲ್ಪ ಒಂದು 10 ದಿವಸ ಆದ್ಮೇಲೆ ಅವರು ಮೆನ್ಷನ್ ಮತ್ತೆ ಮಾಡಿದ್ರು. ಏನಂತ ಹೇಳಿದ್ರೆ 23ರವರೆಗೆ ಟ್ರೈ ಮಾಡ್ಬೋದು, ಯಾಕೆಂದ್ರೆ ಕೊರೋನಾ ಟೈಮಲ್ಲಿ ನಮ್ಗೆ ರ್ಯಾಲಿ ಎಲ್ಲೂ ನಡೀಲಿಲ್ಲ, 2 ವರ್ಷ ನಡೀಲಿಲ್ಲ, ಮತ್ತೆ ಯೂನಿಟ್ ಅಲ್ಲಿ ಎಲ್ಲ ವೇಕೆನ್ಸಿ ಎಲ್ಲ ತುಂಬಾ ಕಮ್ಮಿ ಉಂಟು. ಹೀಗೆ 23 ಯೋಜನೆ ಮಾಡಿದ್ರು. ಇದರಿಂದ ನಮ್ಗೆ ಒಂದು ಲಾಸ್ಟ್ ಒಂದು ಸೆಲೆಕ್ಷನ್ ಇತ್ತು, ಈಗ ಹೋಗ್ಲಿಕ್ಕೆ ಆಯ್ತು ಅಂತ ಹೇಳಲಿಕ್ಕೆ. ಸೊ ಹೇಗೆ ಬಂದ್ರಿ? ಮೊದಲು ಬರುವಾಗ ನಿಮ್ಗೆ ನಿರೀಕ್ಷೆ ಇತ್ತ ವಿದ್ಯಾಮಾತಕ್ಕೆ ಬರುವಾಗ ನಾನು ಸೆಲೆಕ್ಟ್ ಆಗ್ಬೋದು ಅಥವಾ ನಾನು ಅದನ್ನ ಫೇಸ್ ಮಾಡುವಷ್ಟು ರೆಡಿ ಆಗ್ಬೋದು ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇತ್ತ? ಕಾನ್ಫಿಡೆನ್ಸ್ ಮೊದ್ಲು ಇರ್ಲಿಲ್ಲ. ಮತ್ತೆ ತುಂಬಾ ನಮ್ಮ ವಿಟ್ಲ ಸೈಡ್ ಎಲ್ಲ ಪುತ್ತೂರಲ್ಲಿ ಒಂದು ಕೋಚಿಂಗ್ ಕ್ಲಾಸ್ ಉಂಟು, ಅಲ್ಲಿ ಹೋಗಿ ಕೇಳಿ ಅಂತ ಹೇಳಿದ್ರು. ಹಾಗೆ ಕೇಳುವಾಗ ಹೇಳಿದ್ರು ವಿದ್ಯಾಮಾತೆ ಅಕಾಡೆಮಿ ಅಂತ ಹೇಳಿ ಒಂದುಂಟು, ಅಲ್ಲಿ ಹೋಗಿ ಕೇಳಿ ನೋಡಿ ಅವರು ಏನ್ ಹೇಳ್ತಾರೆ ಗೊತ್ತಾಗ್ತದೆ ಅಂತ. ಹಾಗೆ ಮೊದಲು ಇಲ್ಲಿಗೆ ಬಂದು ಸರ್ ಹತ್ರ ಮಾತಾಡುವಾಗ ಹೇಳಿದ್ರು ಖಂಡಿತ ಇದರ ಬಗ್ಗೆ ನಾವು ಏನು ಕೋಚಿಂಗ್ ಫಿಸಿಕಲ್ ಎಕ್ಸಾಮ್ ಇದೆಲ್ಲ ನಾವು ತಯಾರಿ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು. ಅದೇ ಪ್ರಕಾರ ನಾವು ಇಲ್ಲಿಗೆ ಬಂದು ಸರ್ ನಮ್ಗೆ ಫಿಸಿಕಲ್ ಮಾಡಿಸಿದ್ರು ಇಲ್ಲೇ ಕುಂಬೆಟ್ಟಲ್ಲಿ. ಮತ್ತು ಒಳ್ಳೆ ರೀತಿಯಲ್ಲಿ ಫಿಸಿಕಲ್ ರನ್ನಿಂಗ್, ಚೆಸ್ಟ್ ಹೈಟ್ ವೇಟ್ ಎಲ್ಲ ಅಲ್ಲೇ ಮೆಜರ್ ಮಾಡಿಸಿದ್ರು. ಮತ್ತೆ ಎಕ್ಸಾಮ್ ಇದು ಬಂದ್ಬಿಟ್ಟು ಸರ್ ಹೇಳಿದಾಗೆ ರಾತ್ರಿ ನಮ್ಗೆ ಇಲ್ಲೇ ಉಳ್ಕೊಳ್ಳೋ ವ್ಯವಸ್ಥೆ ಸಹ ಮಾಡಿದ್ದಾರೆ, 10-12 ದಿವಸ ಇಲ್ಲೇ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದಾರೆ. ಅದು ನಮ್ಗೆ ತುಂಬಾ ಹೆಲ್ಪ್ ಆಗಿದೆ, ಯಾಕೆಂದ್ರೆ ನಾವು ಮನೆಯಲ್ಲಿ ಹೋಗಿ ಓದ್ಲಿಕ್ಕೆ ಸಾಧ್ಯನೇ ಇಲ್ಲ. ಮನೆಯಲ್ಲಿ ಹೋದ್ರೆ ಮೊಬೈಲು ಅದು ಇದು ಅಂತೇಳಿ ತುಂಬಾ ಕಷ್ಟ ಆಗ್ತದೆ. ಅದು ನನ್ನ ಪ್ರಕಾರ ಅದು ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಕ್ಲಾಸ್ ಸಹ ಅಷ್ಟೇ, ಜನರಲ್ ನಾಲೆಜ್, ಮ್ಯಾಥ್ಸ್, ಸೈನ್ಸ್ ಇದರ ಬಗ್ಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಇದು ನಮ್ಗೆ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗಿದೆ. ಜಯಪ್ರಕಾಶ್ ಅವರೇ, ನಿಮಗೆ ಯಾವಾಗ ಗೊತ್ತಾಯ್ತು? ನೀವೇ ಹೇಗೆ ಇಲ್ಲಿಗೆ ಬಂದ್ರಿ? ನೀವೇ ಹೇಗೆ ಪ್ರಿಪೇರ್ ಆದ್ರಿ ಅದ್ರ ಬಗ್ಗೆ? ಮೊದಲಿಗೆ ಸರ್ ನಾವು ಅಂದ್ರೆ ಆರ್ಮಿಗೆ ಟ್ರೈ ಮಾಡ್ತಿದ್ವಿ. ಅಂದ್ರೆ ಒಂದು ಫಸ್ಟ್ ಟ್ರೈ ಇದು ಅಗ್ನಿಪಥ್. ಅಂದ್ರೆ ಆರ್ಮಿಗೆ ಅಂತ ಅದಕ್ಕೆ ಒಂದೇ ಅಂತ ಆಸೆ ಇತ್ತು, ಡ್ರೀಮ್ ಇತ್ತು. ಹಾಗಾಗಿ ಬೇರೆ ಯಾವುದಕ್ಕೂ ಅಪ್ಲೈ ಮಾಡಲಿರಲಿಲ್ಲ. ಹಾಗಾಗಿ ನಮ್ದು ಅಪ್ಲೈ ಮಾಡುವಾಗ 19 ಇಯರ್ ಆಗಿತ್ತು. ಅಪ್ಲೈ ರ್ಯಾಲಿಗೆ ಹೋಗಿ 20 ವರ್ಷ ಆಗಿತ್ತು ಅಷ್ಟೇ. ಇವಾಗ ಅಷ್ಟೇ ನಡೀತಿದೆ, ನಾಳೆದಿಗೆ 21 ಆಗುತ್ತೆ. ಆದರೆ ನಮಗೇನು ಇದಿರಲಿಲ್ಲ, ಅಂದರೆ ಹೋಗಿರಲಿಲ್ಲ ಫಸ್ಟ್ ಟೈಮು. ಅದು ಅಗ್ನಿಪಥ್ ಫಸ್ಟ್ ಟೈಮು, ಯಾರಿಗೂ ಗೊತ್ತಿರಲಿಲ್ಲ. ಅಂದರೆ ಅಷ್ಟೊಂದು ಪಾಸ್ ಆಗ್ತೀವಿ ಅಂತ ಇರಲಿಲ್ಲ. ಅಂದರೆ ರ್ಯಾಲಿಗೆ ಫಸ್ಟ್ ಮನೆಯಲ್ಲಿ ನಾವೇ ಸ್ಟೂಡೆಂಟ್ ಎಲ್ಲ ಇದ್ವಿ, ಕಾಲೇಜಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ. ಆಮೇಲೆ ಇಲ್ಲಿ ಫಿಸಿಕಲ್ ಮಾಡಿದ್ರು, ಅಂದರೆ ಗ್ರೂಪ್ ಇತ್ತು ನಮ್ಮದು. ಹಾಗಾಗಿ ಗ್ರೂಪಲ್ಲಿ ಮೆಸೇಜ್ ಬಂತು ವಿದ್ಯಾಮಾತ ಫಿಸಿಕಲ್ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಇಲ್ಲಿ ಬಂದು ಫಿಸಿಕಲ್ ಮಾಡಿದ್ವಿ. ಆಮೇಲೆ ರಿಟರ್ನ್ ಎಕ್ಸಾಮ್ ಫಿಸಿಕಲ್ ಪಾಸ್ ಆಯಿತು ಹಾವೇರಿಯಲ್ಲಿ. ಆಮೇಲೆ ಬಂದು ರಿಟರ್ನ್ ಎಕ್ಸಾಮು ಎಂತ ಓದು ಅಂತ ಗೊತ್ತಾಗಲಿಲ್ಲ, ಅರ್ಥ ಆಗಲಿಲ್ಲ. ಅಗ್ನಿಪಥ್ ಫಸ್ಟ್ ಟೈಮ್ ಎಲ್ಲರೂ ಹೇಳ್ತಿದ್ದಾರೆ ಏನು ಬರಿತೀರಿ ಅಂತ. ಆಮೇಲೆ ಮೆಸೇಜ್ ಬಂದು ವಿದ್ಯಾಮಾತದವರು ಇದು ಮಾಡ್ತಾರೆ ಅಂತ. ಅಂದರೆ ಯಾವುದೇ ಅಮೌಂಟ್ ತಗೊಂಡಿರಲಿಲ್ಲ, ಬೇಡ ಅಂತ ಹೇಳಿದ್ರು. ಮತ್ತೆ ಇಲ್ಲಿ ಬಂದ್ವಿ. ಫಸ್ಟ್ ಅಂದರೆ ಆನ್ಲೈನ್ ಕ್ಲಾಸ್ ಮಾಡ್ತಿದ್ರು, ಅಂದರೆ ಕಾಲೇಜಲ್ಲಿ ಇತ್ತಲ್ಲ, ಹಾಗಾಗಿ ಆನ್ಲೈನ್ ಕ್ಲಾಸ್ ಮಾಡ್ತಿದ್ರು ನೈಟ್. ಹಾಗೆ ಅದರಲ್ಲಿ ದಿನ ಒಂದೊಂದು ಸಬ್ಜೆಕ್ಟ್, ಇಲ್ಲಾಂದರೆ ಅರ್ಧ ಗಂಟೆ ಒಂದೊಂದು ಸಬ್ಜೆಕ್ಟ್ ಹಾಗೆ ಮಾಡ್ತಿದ್ರು. ಆಮೇಲೆ ಲಾಸ್ಟ್ ಎಕ್ಸಾಮ್ ಹತ್ರ ಬಂತು. ಹಾಗಾಗಿ ಇಲ್ಲೇ 12 ದಿನ ಇಲ್ಲೇ ಹಾಲ್ಟ್ ಆಗಿದ್ವಿ. ನೈಟ್ ಎಲ್ಲ ಓದ್ತಿದ್ವಿ. ಬೆಳಿಗ್ಗೆ ಎದ್ದು ಸರ್ ನಮ್ಮ ಜೊತೆ ಇದ್ರು, ಚಂದ್ರಕಾಂತ್ ಸರ್. ಅವರು GK ಕ್ವೆಶನ್ ಎಲ್ಲ ಹೇಳ್ತಿದ್ರು. ಮತ್ತು ಬೇರೆ ಬೇರೆ ಸರ್ನವ್ರನ್ನೆಲ್ಲ ಸಂಜೆಗೆ ಅವ್ರ ಫ್ರೀ ಟೈಮಲ್ಲೆಲ್ಲ ಕರೆದು
ಹೀಗೆ ಸೊಲ್ಯೂಷನ್ ಎಲ್ಲ ಕೊಡ್ತಿದ್ರು, ಮ್ಯಾಥ್ಸ್ ಎಲ್ಲ. ಹಾಗೆ ಅವ್ರದ್ದು ಮತ್ತೆ ಮೋಟಿವೇಶನ್ ಆಗಿ 𝐒𝐻 ಅವ್ರನ್ನೆಲ್ಲ ಕರೆದು ಹೇಳ್ತಿದ್ರು. ಹಾಗಾಗಿ ಸ್ವಲ್ಪ ಧೈರ್ಯ ಬಂತು ಬರೀಬೋದಂತ ಎಕ್ಸಾಮ್. ಮತ್ತೆ ಜಾಸ್ತಿ ಅಂದರೆ ನಮಗೇನು ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಎಲ್ಲ, ನನಗೇನು ಗೊತ್ತಿರಲಿಲ್ಲ ಹೇಗೆ ಬರೆಯೋದು ಎಕ್ಸಾಮ್ ಅಂತ. ಹೀಗೆ ನೋಡ್ತಾ ನೋಡ್ತಾ ಸರ್ನವ್ರು ಹೇಳ್ತಾ ಅಂದರೆ ಹೀಗೆ ಬರ್ಬೋದು ಅಂತೇಳಿ ಅದರ ಐಡಿಯಾದಲ್ಲೇ ಇದ್ವಿ. ಅಷ್ಟು ಅಲ್ಲಿ ತನಕ ಎಕ್ಸಾಮ್ ಬರೆಯೋ ತನಕ ಗೊತ್ತಿರಲಿಲ್ಲ. ಅಂದರೆ ಒಂದು ಪ್ಯಾಟರ್ನ್ ಕೊಟ್ಟಿದ್ರು, ಮ್ಯಾಥ್ಸ್ ಇಷ್ಟು ಕ್ವಶನ್ ಬರುತ್ತೆ, ಸೈನ್ಸ್ ಇಷ್ಟು ಕ್ವಶನ್ ಬರುತ್ತೆ ಅಂತ, ಅದರ ಐಡಿಯಾದಲ್ಲಿ ಇದ್ವಿ ಅಷ್ಟೇ. ಮತ್ತೇನು ಗೊತ್ತಿರಲಿಲ್ಲ ಕ್ವಶನ್ ಹೇಗೆ ಬರುತ್ತೆ ಅಂತ. ಹಾಗೆ ತುಂಬ ಹೆಲ್ಪ್ ಮಾಡಿದರು ಎಲ್ಲ. ಅವ್ರಿಗೂ ಫಸ್ಟ್ ಟೈಮು, ಅವ್ರಿಗೂ ಜಾಸ್ತಿ ಏನು ಗೊತ್ತಿರಲಿಲ್ಲ. ಅವರಿಗೂ ಚಾಲೆಂಜಸ್ ಇತ್ತು ಅಂತ ಇತ್ತು. ಎಲ್ಲ ಮುಗಿಸಿ ಈಗ ಸೆಲೆಕ್ಟ್ ಆಗಿದ್ದೀರಿ. ಸೆಲೆಕ್ಟ್ ಆಗಿ. ಓಕೆ, ಭುವನ್ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್? ಆರ್ಮಿ ರ್ಯಾಲಿಗೆ ಪ್ರಿಪೇರ್ ಮಾಡೋದು ಫಸ್ಟಿಗೆ ಹೇಗೆ ಅಂತ ಗೊತ್ತಿರಲಿಲ್ಲ. ಅದೇ ಫಿಸಿಕಲ್ ಒಂದು ಟೈಮಿಂಗ್ಸ್ ಎಲ್ಲ ಹೇಳಿದರು, ಟೈಮಿಂಗ್ಸ್ ಕವರ್ ಮಾಡೋದು ಒಂದು ಫಸ್ಟ್ ಚಾಲೆಂಜ್ ಆಗಿರುತ್ತೆ ನಮಗೆ ಟೈಮಿಂಗ್ಸ್. ಅದೇ ಇಲ್ಲಿ ದಿನಂಪ್ರತಿ ಬೆಳಗ್ಗೆಯಲ್ಲಿ ನಮ್ಮದು ಫಿಸಿಕಲ್ ಇಲ್ಲಿಗೆ ಇವರು ನಡೆಸ್ಕೊಳ್ತಿದ್ರು, ಬಹಳಷ್ಟು ಸಹಾಯ ಆಗಿದೆ ಇದು ನಮ್ಮದು ರ್ಯಾಲಿ ಪಾಸ್ ಆಗಲಿಕ್ಕೆ. ಹಾಗೆ ಎಕ್ಸಾಮ್ ಕೂಡ ಅಷ್ಟೇ, ಕ್ವಶನ್ ಒಂದು ಅಡಿಪಾಯವನ್ನು ಹಾಕಿ ಕೊಟ್ಟಿದ್ದಾರೆ ನಮಗೆ. ಈ ರೀತಿ ಬರುತ್ತೆ ಅಂತ ಒಂದು ಹೇಳಿಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಅಲ್ಲಿ ಎಕ್ಸಾಮಲ್ಲಿ ಕೂಡ ಬಹಳಷ್ಟು ಕ್ವಶನ್ ಇವರು ಹೇಳಿಕೊಟ್ಟಂಥದ್ದು ಬಂದಿದೆ ಅಂದರೆ ಅದೇ ಕ್ವಶನ್ ಅಲ್ಲ, ಅದೇ ರೀತಿಯಂತಹ ಕ್ವಶನ್ಗಳು ಬಹಳಷ್ಟು ಬಂದಿದೆ. ಆದ್ದರಿಂದ ಬಹಳಷ್ಟು ಸಹಾಯ ಆಗಿದೆ ಅಂತ ಹೇಳಲಿಕ್ಕೆ ಅಷ್ಟೇ. ಬೇರೆ ಬೇರೆ ಹುದ್ದೆಗಳಿಗೆ ನೀವು ಸೆಲೆಕ್ಟ್ ಆಗಿದ್ದೀರಿ. ನೀವು ಯಾವ ಹುದ್ದೆಗೆ ಸೆಲೆಕ್ಟ್ ಆಗಿರುವಂಥದ್ದು ಮತ್ತೆ ನಿಮಗೆ ಎಲ್ಲಿ ಟ್ರೈನಿಂಗ್ ಆಯಿತು, ಆ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಮೊದಲನೇದಾಗಿ ನಮಗೆ ಆರ್ಟಿಲರಿ ರೆಜಿಮೆಂಟ್ ಸಿಕ್ಕಿತ್ತು. ಆರ್ಟಿಲರಿ ರೆಜಿಮೆಂಟ್ ಒಂದು ಹೈದರಾಬಾದಲ್ಲಿದೆ, ಇನ್ನೊಂದು ಮಹಾರಾಷ್ಟ್ರ ನಾಸಿಕಲ್ಲಿದೆ. ನನಗೆ ಹೈದರಾಬಾದಲ್ಲಿ ಸಿಕ್ಕಿತ್ತು. ಮತ್ತು ಅದರಲ್ಲಿ ಅಲ್ಲಿ ಹೋದ ನಂತರ ಫಸ್ಟದಾಗಿ ಆರ್ಟಿಲರಿಯಲ್ಲಿ ಟ್ರೇ ಟೆಸ್ಟ್ ಮಾಡ್ತಾರೆ. ಆರ್ಟಿಲರಿಯಲ್ಲಿ ಗನ್ನರ್, ಆಪ್ರೇಟರ್ ಮತ್ತು ಡ್ರೈವರ್ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್, ಇಷ್ಟು 4 ಟ್ರೇಡ್ ಇತ್ತು. ಈ 4 ಟ್ರೇಡಲ್ಲಿ ನನಗೆ ಆಪ್ರೇಟರ್ ಸಿಕ್ಕಿದೆ. ಮತ್ತು ಟ್ರೈನಿಂಗಲ್ಲಿ ಹೇಗೆ ಅಂದರೆ ಮೊದಲು ಟೋಟಲಾಗಿ 31 ವಾರ ಟ್ರೈನಿಂಗ್ ಇರ್ತದೆ. 31 ವಾರದಲ್ಲಿ 10 ವಾರ ಬೇಸಿಕ್ ಅಡ್ವಾನ್ಸ್ ಟ್ರೈನಿಂಗ್ ಅಂತ ಇರ್ತದೆ. ಎರಡನೇದಾಗಿ ಅಡ್ವಾನ್ಸ್ ಅಂತೇಳಿ, ಅಡ್ವಾನ್ಸ್ ಮಿಲಿಟರಿ ಟ್ರೈನಿಂಗ್ ಅಂತೇಳಿ ಇರ್ತದೆ. ಬೇಸಿಕಲ್ಲಿ ನಮಗೆ ವೆಪನ್ ಟ್ರೈನಿಂಗ್, ಮ್ಯಾಪ್ ರೀಡಿಂಗ್, ಕಂಪಾಸ್ ಮತ್ತು ಫೀಲ್ಡ್ ಕ್ರಾಫ್ಟ್, ಬ್ಯಾಟಲ್ ಕ್ರಾಫ್ಟ್ ಮತ್ತು ಡ್ರಿಲ್ ಇಷ್ಟು ಹೇಳಿಕೊಡ್ತಾರೆ. ಅಡ್ವಾನ್ಸಲ್ಲಿ ನಮಗೆ ಟ್ರೇ ಟೆಸ್ಟ್ ಮತ್ತು PT, BPT ಅಂತೇಳಿ ಇಷ್ಟು ವಿಭಾಗ ಇರ್ತದೆ. ಟ್ರೈನಿಂಗಲ್ಲಿ ಏನಂತೇಳಿದರೆ ನಮ್ಮದು 4 ವರ್ಷದ ಅಸೆಸ್ಮೆಂಟು ಟೋಟಲ್ ಬರೀತಾರಲ್ಲ, ಟ್ರೈನಿಂಗಲ್ಲಿ 20 ಮಾರ್ಕ್ ಇದ್ದು ಅಸೆಸ್ಮೆಂಟ್ ಇರ್ತದೆ. ಮತ್ತು ಉಳಿದ 80 ಮಾರ್ಕ್ ಇದ್ದು ಯೂನಿಟಲ್ಲಿ ಇರ್ತದೆ. ಈಗ ಟ್ರೈನಿಂಗ್ ಅಂದರೆ ಮೊದಲು ಸ್ವಲ್ಪ ಕಷ್ಟ ಆಗ್ತಿತ್ತು. ಅಂದರೆ ಮನೆ ಬಿಟ್ಟು ಆ್ಯಕ್ಟಿವಿಟೀಸ್ ಬಂದುಬಿಟ್ಟು ಬೆಳಿಗ್ಗೆ ಒಂದು 3 ಗಂಟೆಗೆ ಎದ್ದೇಳಲಿಕ್ಕೆ ಇರ್ತದೆ. ಎದ್ದೇಳ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ 4 ಗಂಟೆಗೆ, ಹೌದು 4 ಗಂಟೆಗೆ ಒಂದು PT-ಗೆಲ್ಲ ಹೋಗ್ಲಿಕ್ಕೆ ಇರ್ತದೆ. 4ರಿಂದ ಸಾಧಾರಣ 5-5:30 ಹೊತ್ತಿಗೆ PT ಸ್ಟಾರ್ಟ್ ಮಾಡ್ತಾರೆ. 5:30ಯಿಂದ 7 ಗಂಟೆ ತನಕ PT ಮಾಡ್ತಾರೆ. 7ರಿಂದ 7:15, 7:45 ತನಕ ಇದು ಟಿಫಿನ್ ಇರ್ತದೆ. ಅದಾದಮೇಲೆ 9ರಿಂದ 1:30 ಗಂಟೆ ತನಕ ವಾಪಸ್ ಟ್ರೈನಿಂಗ್ ಇರ್ತದೆ. 1:30ಯಿಂದ 2:30 ತನಕ ಊಟ, ಮತ್ತು 2:30ಯಿಂದ 4 ಗಂಟೆ ತನಕ ರೆಸ್ಟ್ ಇರ್ತದೆ. ಮತ್ತು 4ರಿಂದ 6 ಗಂಟೆ ತನಕ ವಾಪಸ್ ಟ್ರೈನಿಂಗ್ ಇರ್ತದೆ. ಹೀಗೆ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ತದೆ, ಮತ್ತು ರಿಟರ್ನಿಗೆ ಸಂಬಂಧಪಟ್ಟದೆಲ್ಲ ಇರ್ತದೆ. ಹೌದೌದು, 3 ಗಂಟೆಯಿಂದ ಸ್ಟಾರ್ಟ್ ಆದರೆ
10 ಗಂಟೆ ತನಕ ಆಕ್ಟಿವಿಟಿ ನಡೀತಾ ಇರ್ತದೆ. ಮತ್ತೆ 10 ಗಂಟೆಗೆ ನಿದ್ದೆ ಮಾಡಿ 3 ಗಂಟೆ ಎದ್ದೇಳುದು. 7 ತಿಂಗಳು ಟ್ರೈನಿಂಗ್ ಇತ್ತು. ಹೌದು. ಮತ್ತೆ ಸಂಡೇ ಒಂದು ರಜೆ ಇರ್ತಿತ್ತು. ಮತ್ತೆ ಗೌರ್ಮೆಂಟ್ ಹಾಲಿಡೇ ಅದು ಸಿಕ್ತಿತ್ತು. ಟ್ರೈನಿಂಗ್ ಒಳ್ಳೆ ರೀತಿಯಲ್ಲಿ ಆಗಿದೆ. ಹೈದರಾಬಾದಲ್ಲಿ ಆರ್ಟಿಲರಿ ರೆಜಿಮೆಂಟ್ ಅಲ್ಲಿ ಇತ್ತು. ರೆಜಿಮೆಂಟ್ ಅಲ್ಲಿ. ಹೌದು ಹೌದು. ಜಯಪ್ರಕಾಶ್ ಅವರೇ, ನೀವು ಸೆಲೆಕ್ಟ್ ಆಗಿರುವಂತದ್ದು ಎಲ್ಲಿಗೆ ಮತ್ತೆ ನೀವು ಎಲ್ಲಿ ಟ್ರೈನಿಂಗ್ ಆಯ್ತು, ಹೇಗಿತ್ತು ಎಕ್ಸ್ಪೀರಿಯನ್ಸ್? ನನಗೆ ಅಂದ್ರೆ AD ಸೆಂಟರ್ ಇಲ್ಲಿ ಒಡಿಶಾ ಅಲ್ಲಿತ್ತು ಟ್ರೈನಿಂಗ್. ಅಲ್ಲಿ ಅಂದ್ರೆ GD ನಾವು ಅಪ್ಲಿಕೇಶನ್ ಮಾಡಿದ್ವಿ. GD ಅಂದ್ರೆ ಉಪವಾಸ ಎಕ್ಸಾಮ್ ಮಾಡಿದ್ರು. ಅಂದ್ರೆ ಟ್ರೇಡ್, ಗನ್ನರ್ ಟ್ರೇಡ್ ಮತ್ತು ಡ್ರೈವರ್ ಟ್ರೇಡ್ ಅಂತಿತ್ತು. ನಾನು ಡ್ರೈವರ್ ಆಪ್ಷನ್ ತಗೊಂಡೆ. ಅದೇ ಸರ್ ಎಲ್ಲ ಹೇಳಿದ್ರು 4 ವರ್ಷ ಎಲ್ಲ ನಿಮಗೆ ಡ್ರೈವರ್ ತಗೊಳ್ಳಿ, ಲೈಸೆನ್ಸ್ ಎಲ್ಲ ಸಿಗುತ್ತೆ, ಗಾಡಿ ಓಡಿಸೋದು ಕಲಿಸ್ತೀರಾ, ಸಿವಿಲ್ ಅಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಡ್ರೈವರ್ ತಗೊಂಡೆ. ಅದೇ 10 ವಾರ, 31 ವಾರ ಒಟ್ಟು ಟ್ರೈನಿಂಗ್. 10 ವಾರ ಬೇಸಿಕ್ ಆಗಿತ್ತು, ಕಣ್ಣಿದ್ದು. ಅಂದ್ರೆ ವೆಪನ್ ಟ್ರೈನಿಂಗ್ ಜಾಸ್ತಿ ಬರ್ತಿತ್ತು, ಮತ್ತೆ ಡ್ರಿಲ್ ಸ್ವಲ್ಪ ಹಾಗೆ ಬರ್ತಿತ್ತು. ಆಮೇಲೆ ಅಡ್ವಾನ್ಸ್ ಅಲ್ಲಿ ಜಾಸ್ತಿ ಇದೆ ಡ್ರೈವಿಂಗ್. ಅಂದ್ರೆ ನಮ್ಗೆ ಇಲ್ಲಿಂದ ಹೋಗುವ 0 ಡ್ರೈವಿಂಗ್ ಗೊತ್ತಿರಲಿಲ್ಲ, ಎಲ್ಲ ಅಲ್ಲಿ ಹೋಗಿ ಕಲಿತಿದ್ದೆ. ಅಂದ್ರೆ ಫಸ್ಟ್ 2 ವಾರ ಸಿಮ್ಯುಲೇಟರ್ ಹೀಗೆ ಕಲಿಸ್ತಿದ್ರು, ಅಂದ್ರೆ ಕ್ಲಚ್ ಅದು ಇದೆಲ್ಲ ಅಂತ ಗೊತ್ತಿರ್ಲಿಲ್ಲ ಹಾಗೆ. ಆಮೇಲೆ ಟ್ರಕ್ ಕೊಟ್ರು, ಅದರಲ್ಲಿ ಓಡಿಸ್ತಿದ್ರು. ಅಂದ್ರೆ ಓಡಿಸಿದ್ರೆ ಆರ್ಮಿ ಟ್ರಕ್ ಮೊದ್ಲಿಗಿನೇ ಟಫ್, ಅಂದ್ರೆ ರೋಡ್ ಎಲ್ಲ ಮೊದಲಿಗೆ ನಾವೆಲ್ಲ ಇಲ್ಲಿ ಕಲಿಯೋದು ಮೊದಲು ಈಸಿ ಕಲಿತೀವಿ. ಅಂದ್ರೆ ಅಲ್ಲಿ ಉಲ್ಟಾ ಕಲಿಸ್ತಾರೆ, ಮೊದಲೇ ಟಫ್ ಕೊಡ್ತಾರೆ, ಆಮೇಲೆ ಈಸಿ ಕೊಡ್ತಾರೆ. ಆಮೇಲೆ ಅಂದ್ರೆ ಹೈವೇ ತರ ಕೊಡ್ತಾರೆ, ಅದರಲ್ಲಿ ಆರಾಮ ಮಾಡ್ಬೋದು. ಫಸ್ಟ್ ಟರ್ನ್ ಅಪ್ ಎಲ್ಲ ಬರ್ತದೆ, ಡೌನ್ ಎಲ್ಲ ಬರ್ತದೆ, ಟಫ್ ಈಗ ಹಾಗೆ ಕಲಿಸ್ತಿದ್ರು. ಸೇಮ್ ಇತ್ತು. ಅಂದ್ರೆ ಸಂಜೆ ಗೇಮ್ ಪೀರಿಯಡ್ ಅಂತ ಬರ್ತಿತ್ತು ನಮಗೆ. ನಮಗೆ ಇಷ್ಟವಾದ ಗೇಮ್ ಆಡ್ಬೋದು. ಅಂದ್ರೆ ವಾಲಿಬಾಲ್ ಆದ್ರೆ ವಾಲಿಬಾಲ್, ಫುಟ್ಬಾಲ್ ಮತ್ತೆ ಹ್ಯಾಂಡ್ಬಾಲ್ ಎಲ್ಲ ಬರ್ತಿದ್ರು. ಎಲ್ಲ ಗೇಮ್ ಆಡಿಸ್ತಿದ್ರು, ಬಾಸ್ಕೆಟ್ಬಾಲ್ ಎಲ್ಲ. ಆಮೇಲೆ ಅಡ್ವಾನ್ಸ್ ಟ್ರೈನಿಂಗ್ ಅಲ್ಲಿ ಗೇಮ್ ಇತ್ತು. ಅಂದ್ರೆ ಯಾವುದು ಹೀಗೆ ರೆಜಿಮೆಂಟ್ ಆಗಿ 3 ರೆಜಿಮೆಂಟ್ ಇತ್ತು, ಅದರ ಕಾಂಪಿಟೇಷನ್ ಇತ್ತು ಗೇಮ್. ಅಷ್ಟು ವಾಲಿಬಾಲ್ ಮಾಡಿದ್ರು, ಆಮೇಲೆ ಹ್ಯಾಂಡ್ಬಾಲ್ ಮಾಡಿದ್ರು, ಆಮೇಲೆ ಸ್ವಿಮ್ಮಿಂಗ್ ಇತ್ತು ಎಲ್ಲ. ಅಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗೆ, ಕಷ್ಟಪಟ್ಟು ಇಷ್ಟಪಟ್ಟಾದ್ರು ಅದನ್ನೆಲ್ಲ ಮಾಡಿ. ಸಾಮಾನ್ಯವಾಗಿ ನಿಮ್ಮ ವಯಸ್ಸಿನವರು ಈಗಷ್ಟೇ ಕಾರನ್ನ ಕಲ್ತು ಓಡಿಸ್ತಾ ಇರ್ತಾರೆ, ನೀವು ಆರ್ಮಿ ಟ್ರಕ್ ಅನ್ನೇ ಓಡಿಸಿದ್ದೀರಿ. ಓಕೆ, ಇನ್ನು ಗೋವನ್ ಅವರೇ, ನಮ್ಮ ಟ್ರೈನಿಂಗ್ ನೀವು ಸೆಲೆಕ್ಟ್ ಆಗಿರುವಂತ ನಿಮ್ಮ ಹುದ್ದೆ? ಒಂದು ಟೆಕ್ನಿಕಲ್ ಬರುತ್ತೆ. ನಮ್ದು ಏರ್ ಡಿಫೆನ್ಸ್ ಅಲ್ಲಿದೆ. ನಾವು ಒಂದು ಆಕಾಶದಲ್ಲಿ ಬರುವಂತ ಏರ್ಕ್ರಾಫ್ಟ್ ನ ಹೊಡೆದು ಉಳಿಸುವಂತದ್ದು ನಮ್ದು ಈ ಟ್ರೇಡ್ ಇದೆ ನಮ್ದು. ಅದೇ ಟ್ರೈನಿಂಗ್ ಟಫ್ ಇರಲೇಬೇಕಾಗಿರುತ್ತೆ, ಯಾಕಂದ್ರೆ ಅಲ್ಲಿ ಫೇಸ್ ಮಾಡುವಂತಹ ನಮಗೆ ಕೆಪಾಬಿಲಿಟಿ ಬೇಕಾಗಿರುತ್ತೆ. ಹಾಗಾಗಿ ಟ್ರೈನಿಂಗ್ ಯಾವತ್ತು ಟಫ್ ಆಗಿ ಕೊಡ್ತಾರೆ ಅಲ್ಲಿ. ಅದೇ ಬೆಳಿಗ್ಗೆ ಬೇಗ ಹೇಳ್ಬೇಕು, ಫಿಸಿಕಲ್ ಟ್ರೈನಿಂಗ್ ಇರುತ್ತೆ, ರೈಫಲ್ ಫೈರಿಂಗ್ ಎಲ್ಲ ಸಿಕ್ಕಿದೆ ನಮಗೆ. ಮತ್ತೆ ಅದೇ ನಮ್ದು ಟ್ರೇಡ್ ಆಗಿ ಕ್ಲಾಸ್ ವೈಸ್ ಕ್ಲಾಸ್ ಎಲ್ಲ ನಡೆಯುತ್ತಿರುತ್ತೆ. ಟ್ರೇಡ್ ಬಗ್ಗೆ, ಇಕ್ವಿಪ್ಮೆಂಟ್ ಬಗ್ಗೆ, ಅದರ ಬಗ್ಗೆ ಒಂದು ವಿಷಯ ನಮ್ದು ಇನ್ಫಾರ್ಮೇಶನ್ ಸಿಕ್ತಿತ್ತು ನಮಗೆ. ಅದೇ ಅಲ್ಲಿ ಎಕ್ಸಾಮ್, ಅದರ ಬಗ್ಗೆ ಎಕ್ಸಾಮ್ ನಡೀತಿತ್ತು, ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಿತ್ತು, ರಿಟರ್ನ್ ಎಕ್ಸಾಮ್, ಹೀಗೆ ಎಕ್ಸಾಮ್ಗಳು ನಡೀತಾ ಇರುತ್ತೆ, ತಿಂಗಳು ನಡೀತಾ ಇರುತ್ತೆ. ಫಿಸಿಕಲ್ ಟ್ರೈನಿಂಗ್ ಇದು ತಿಂಗಳು ನಮ್ದು ಎಕ್ಸಾಮ್ ಮಾಡ್ತಿದ್ರು. ರನ್ನಿಂಗ್ ಆಗಿರ್ಬೋದು, ಅಬ್ಸ್ಟ್ಯಾಕಲ್, ರೋಪ್, ಹೊರಿಜಾಂಟಲ್ ರೋಪ್, ವರ್ಟಿಕಲ್ ರೋಪ್, ಹೀಗೆ ಬಹಳಷ್ಟಲ್ಲಿ ಅಬ್ಸ್ಟ್ಯಾಕಲ್ ಇದೆ, ಅದನ್ನೆಲ್ಲ ನಾವು ಕ್ರಾಸ್ ಮಾಡೋದು. ಹೌದು. ಈಗ ನೀವು ಸೆಲೆಕ್ಟ್ ಆದ್ಮೇಲೆ ನಿಮ್ಮನ್ನ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಅಲ್ಲಿ ಮತ್ತೆ ಫಿಲ್ಟರ್ ಮಾಡುವಂತದ್ದು ಇರುತ್ತದೆ, ಎಕ್ಸಾಮ್ ಮಾಡಿ ಆ ತರ ಏನಾದ್ರು ಅದರಿಂದ ಮತ್ತೆ ಸೆಲೆಕ್ಟ್ ಮಾಡುವಂತದ್ದು ಇರುತ್ತದೆ ಅಥವಾ ಇಲ್ಲ? ಈಗ ಅಗ್ನಿಪಥ ಆಗಿದ್ರಿಂದ ಈಗ ನಮಗೆ ಬೇರೆ ಕೋರ್ಸ್ ಮಾಡುವಂತ ಅವಕಾಶ ಇಲ್ಲ ನಮಗೀಗ. ಇಲ್ಲದಿದ್ರೆ ಬೇರೆ ಬೇರೆ NSG ಆಗಿರ್ಬೋದು, ಕಮಾಂಡೋ, ಹೀಗೆ ಹೋಗುವಂತ ಒಂದು ಅವಕಾಶ ಮೊದಲಿನವರಿಗೆ ಸಿಕ್ತಿತ್ತು. ಈಗ ಪ್ಯಾರಾ ಕಮಾಂಡ್ ಆಗಿರ್ಬೋದು, ಈಗ ನಮಗೆ ಅಂತ ಅವಕಾಶಗಳು ಈಗ ಕೊಡ್ತಿಲ್ಲ ನಮಗೆ. ಈಗ ಭಾಗ್ಯೇಶ್ ಅವರು, ಈಗ ಅಗ್ನಿಪಥ ಯೋಜನೆಗೆ ಹೇಗಿದೆ ನೀವು ನೋಡಿದ ಪ್ರಕಾರ ಬೇಡಿಕೆ? ಅಂದ್ರೆ ಒಂದು ಅಲ್ಲಿ
4 ವರ್ಷಗಳ ಒಂದು ಸೇವಾವಧಿ ಅನ್ನುವಂಥದ್ದು. ಸೊ ಇದರ ಬಗ್ಗೆ ಹೇಳೋದಿದ್ರೆ ಹೇಗಿದೆ ಅಂದ್ರೆ 4 ವರ್ಷ ಆದ್ರೂ ಮಾಡ್ತೇವೆ ಅನ್ನುವಂಥದ್ದು ಇದೆಯಾ ಅಥವಾ ಇದು ಬರೀ 4 ವರ್ಷ ಆಗುತ್ತೆ ಮುಂದೆ ಏನು ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆಯಾ? ಇದರ ಬಗ್ಗೆ ಹೇಳಿದ್ರೆ ಏನ್ ಹೇಳ್ತೀರಿ? ನೋಡಿ, ನಾನು ಫಸ್ಟ್ ಅಗ್ನಿಪಥ ಯೋಜನೆಗೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟೆ ಅನ್ನೋದನ್ನ ಹೇಳ್ಬೇಕು. ಖಂಡಿತ. ಒಂದು ನೋಡಿ, ರಿಕ್ರೂಟ್ಮೆಂಟ್ ಇರುವಂತದ್ದು 17 and up to 23 years ಅಂತ ಹಾಕಿದ್ದಾನೆ. ನೀವು ಇವತ್ತು ಯುವ ಜನತೆ ಹಾದಿ ತಪ್ಪು ವೇಗವನ್ನ ನೋಡ್ತಾ ಇದ್ದೀರಿ, ಯಾವ ತರ ಇದೆ ಆ ಮಾದಕ ವಸ್ತುಗಳಿಗೆ ಬಲಿಯಾಗುವಂತದ್ದು ಹುಡುಗರು. ಸೊ ಇಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಮಿಲಿಟರಿಗೆ ಹೋಗ್ತಾರೆ, ಅವ್ರು ನೋಡಿ ಒಂದಷ್ಟು ಜನ ಮೋಟಿವ್ ಆಗ್ತಾರೆ. ಕೆಲವರು ಹೋಗ್ಬೋದು, ಹೋಗದಿರಬಹುದು. ಬಟ್ ಏನಂತ ಹೇಳಿದ್ರೆ ಅಟ್ ಲೀಸ್ಟ್ ಈಗ ಮಿಲಿಟರಿ ಟ್ರೈ ಮಾಡೋದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಹೋಗ್ಬೋದು, ಬೇರೆ ಏನೊಂದು ಆಗ್ತಾರೆ. ನಾನು ಗಮನಿಸಿರ್ತಕ್ಕಂಥದ್ದು ಒಂದು. ಮತ್ತೆ ಸಂಪಾದನೆ ವಿಚಾರದಲ್ಲಿ ಬಂದ್ರು ಅಷ್ಟೇ. ಈಗ PUC ನಂತರ ಇವರು ಮಿಲಿಟರಿಗೆ ಹೋಗಿದ್ದಾರೆ. ಇವರಿಗೆ ಅವ್ರ ಹತ್ರ ಕೇಳಿ ನೋಡಿ, ಅವರಿಗೆ ಗೊತ್ತಿದೆ ಎಷ್ಟು ಪೇಮೆಂಟ್ ಬರುತ್ತೆ ತಿಂಗಳು, ಅವರು ಅವ್ರದ್ದು ಇಯರ್ಲಿ ಅವ್ರಿಗೆ ರಜೆ ಎಷ್ಟು ಬರ್ತದೆ, ಫುಡ್ ಫೆಸಿಲಿಟಿ ಹೇಗಿದೆ ಎಲ್ಲ ಕೇಳಿ ನೋಡಿ ಅವ್ರನ್ನೇ, ಅವರೇ ಹೇಳ್ತಾರೆ. ಇವತ್ತು ನಮ್ಮಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಮಾಡಿ ಈಗ ಒದ್ದಾಟ ಮಾಡುವಂತ, ಹೌದು, ಮಾಡೋದಕ್ಕೆ ಹೇಳ್ತಾ ಇಲ್ಲ. ಇವತ್ತು ಇಲ್ಲದವರು ಕೂಡ ಲಕ್ಷಾಂತರ ರೂಪಾಯಿ ಸಾಲಗಳನ್ನ ಮಾಡಿಕೊಂಡು ಕೊನೆಗೆ ಉದ್ಯೋಗ ಒಂದು ಸರಿಯಾಗಿ ಸಿಗದೆ, ಸ್ಕಿಲ್ಸ್ ಇಲ್ಲದೆ, ಅದ್ರ ಬದಲು ಇಂಥದಕ್ಕೆಲ್ಲ ಟ್ರೈ ಮಾಡಬಹುದು, ಸ್ವಂತ ಕಾಲ ಮೇಲೆ ನಿಲ್ಬಹುದು. 4 ವರ್ಷ ಆಗುವಾಗ ಸುಮಾರು 12 ಲಕ್ಷ ರೂಪಾಯಿ ಕೈಗೆ ನೆಟ್ಟು ದುಡ್ಡು ಸಿಗ್ತದೆ. ಬುದ್ಧಿ ಚೆನ್ನಾಗಿದ್ರೆ ಬದುಕಕ್ಕೆ ಬೇಕಾದ ಇವರ ಏಜ್ ನಲ್ಲಿ, ಹೌದಾ, ಇವರು 15 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರೋದು ಯಾವ್ದು ತಿಂಗಳ ಸಂಬಳ ಅಲ್ದೇನೆ ನಿಮಗೆ 12 ಲಕ್ಷ ರೂಪಾಯಿ. ಮತ್ತೆ ಕಂಟಿನ್ಯೂಷನ್ ಬಗ್ಗೆ ಹೇಳೋದಿದ್ರೆ ಈಗ 25% ಜನವನ್ನ ಮುಂದುವರಿಸ್ತಾರೆ. ಇನ್ನು ಪ್ರಪೋಸಲ್ ಇರುವಂತದ್ದು 50% ಸೈನಿಕರನ್ನ ಮುಂದುವರಿಸುವ ಕ್ಯಾರಿ ಮಾಡ್ತಾರೆ ಅಂತ ಹೇಳಿ 14 ವರ್ಷ ಸರ್ವಿಸ್ ಸಿಗ್ತದೆ. 50% ವಾಪಸ್ ಬಂದ್ರು ಅಂತ ಇಟ್ಕೊಳ್ಳೋಣ. ಒಂದನೇದಾಗಿ ಸ್ವಂತ ಉದ್ಯಮವನ್ನ ಏನಾದ್ರು ಮಾಡ್ಬೋದು ಆ ಅಮೌಂಟ್ ಅಲ್ಲಿ. ಬ್ಯಾಂಕ್ ಅಲ್ಲೇ ಹೋಗಿ ಅವನ 12-14 ಲಕ್ಷ ರೂಪಾಯಿ ತಗೊಂಡು ಇಡ್ತೀನಿ ಅಂತ ಹೇಳಿದ್ರು ಕೂಡ ಅವನಿಗೆ ಬೇಕಾದಂತ ಫ್ಯೂಚರ್ಗೆ ಆಗ್ತದೆ. ಮತ್ತೆ ಅವರಿಗೆ ಈಗ ಬೇರೆ ಎಕ್ಸ್-ಆರ್ಮಿ ಕೋಟಾದಲ್ಲಿ ನಿಮ್ಗೆ ಪ್ರತಿ ಆರ್ಮ್ಡ್ ಫೋರ್ಸಸ್ ನಲ್ಲಿ more than 20% ತನಕ ಅವರಿಗೆ ಮೀಸಲಾತಿ ಬರ್ತದೆ. ನೀವು ಯೋಚನೆ ಮಾಡಿ, ಗ್ರಾಮೀಣ ಮೀಸಲಾತಿ ಇದೆ, ಕನ್ನಡ ಮಾಧ್ಯಮ ಇದೆ. ನಮಗೆ ಈಗ ಸಾಮಾನ್ಯ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೂಡ ಒಂದು ಸಾಮಾನ್ಯ ಕ್ಲರಿಕಲ್ ವೇಕೆನ್ಸಿ ಟ್ರೈ ಮಾಡೋದಿದ್ರು ಕೂಡ ನಿಮಗೆ ಸಾಧ್ಯ ಇದೆ. ನಂತರ ಕೂಡ ಏಜ್ ಇದೆ ಅವರಿಗೆ. ನೋಡಿ, ಈಗ ಇವರು ಹುಡುಗರು ಇನ್ನೊಂದು 26 ಎಲ್ಲ ಆಗುವಾಗ ಇವ್ರದ್ದು ಇದು ಮುಗಿತದೆ, ಆಯ್ತಾ. 26 ನಂತರ ಏನ್ ಬೇಕಾದ್ರೂ ಮಾಡ್ಬೋದಲ್ಲ, ಇನ್ನು ಅವಕಾಶಗಳು ಬೇಕಾದಷ್ಟಿದೆ. ಡಿಗ್ರಿನೂ ಮಾಡ್ಬೋದು, ಬೇಕಿದ್ರೆ ಕಲಿಬೇಕಾ ಮತ್ತು ಕಲಿಬಹುದು, ಇಂಥ ಅವಕಾಶಗಳೆಲ್ಲ ಇದೆ. ಸೊ ಅದಕ್ಕೆ ನಾನು ಯೋಚನೆ ಮಾಡಿದ್ದೇನಂತ ಹೇಳಿದ್ರೆ, ಈಗ ಪ್ರಸ್ತುತ ಒಂದು ಸಮಾಜದಲ್ಲಿ ನಡೆಯುತ್ತಿರುವಂತಹ ಒಂದು ವಿಚಾರದಲ್ಲಿ ಅಗ್ನಿಪಥ ಯೋಜನೆ ನಂಗೆ ಒಳ್ಳೇದು ಅಂತ ಕಾಣ್ತು. ರಾಜಕೀಯವಾಗಿ ಅಥವಾ ಕೆಲವೊಂದು ವಿಶ್ಲೇಷಣೆಗಳಲ್ಲಿ ಕೆಲವೆಲ್ಲ ನಡೀತು, ಅದ್ರ ಬಗ್ಗೆ ನಾನೇನ್ ತಲೆಗೆಡ್ಸ್ಕೊಳಕ್ ಹೋಗಿಲ್ಲ. ನಮ್ದೇ ಆದಂತ ಒಂದು ಉದ್ದೇಶ ಏನಿದೆ ಅದು ಇರಬೇಕು. ಯಾಕಂದ್ರೆ ನಾನು ಒಂದು ರಾಜಕೀಯವಾಗಿ ಗಮನಿಸಿರ್ತಕ್ಕಂಥದ್ದು ಒಂದು ಸ್ವಲ್ಪ ಅದು ನಡೀತು, ಅದ್ರ ವಿಚಾರ ಬೇಡ ನಮ್ಗೆ. ಆಮೇಲೆ ಎರಡನೇದ್ದು ಏನಂದ್ರೆ, ಮಿಲಿಟರಿ ಆಫೀಸರ್ಸ್ ಕೆಲವರು ಹೇಳಿದ್ರು ಏನಂತ ಹೇಳಿದ್ರೆ, ನೋಡಿ 4 ವರ್ಷ ಕೊಟ್ರೆ ಆ ಒಂದು ಸೀಕ್ರೆಟ್ಸ್ ಎಲ್ಲ ಲೀಕ್ ಔಟ್ ಆಗ್ಬೋದು ಅನ್ನುವಂತ ಭಯ ಇತ್ತು. ಆ ನಂತರದಲ್ಲಿ ಅದಕ್ಕೆಲ್ಲ ಸಮರ್ಥನೆಗಳು ಇದನ್ನೆಲ್ಲ ಕೇಂದ್ರ ಸರ್ಕಾರ ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡು ಬಂದಿತ್ತು. ಆದ್ರೆ ನಾನೇ ಹೇಳುವಂತದ್ದು, ಇವರ ವಿಷಯಕ್ಕೆ ಬರುವಾಗ, ಹುಡುಗರ ಲೈಫ್ ನ ವಿಷಯಕ್ಕೆ ಬರುವಾಗ ಅಗ್ನಿಪಥ ಬೆಸ್ಟ್ ಯೋಜನೆ, ಬೆಸ್ಟ್ ಯೋಜನೆ. ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಅದ್ರಲ್ಲಿ ಒಂದು ಒಳ್ಳೆಯದಾದಂತ ಚೂಸ್, ಮತ್ತೆ ಅವರು ಒಳ್ಳೆ ದಾರಿ ತಪ್ಪಲಿಕ್ಕೆ ಅವಕಾಶವಿಲ್ಲದಂಥದ್ದು. ಈಗ ನೋಡಿ 3 ಗಂಟೆಗೆ ಎಬ್ಬಿಸ್ತಾರೆ, ಬೇರೆ ಯೋಚನೆ ಮಾಡ್ಲಿಕ್ಕೆ ಎಲ್ಲಿದೆ ಟೈಮು ಅಲ್ವಾ? ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಇಲ್ಲ. ಒಂದು ಸಿಸ್ಟಮ್ಯಾಟಿಕ್ ಲೈಫ್ ಲೀಡ್ ಮಾಡ್ಲಿಕ್ಕೆ ಅವರಿಗೆ ಒಂದು ಅವಕಾಶ ಸಿಗ್ತದೆ. ಅದಕ್ಕೆ ನಾವು ಅಗ್ನಿಪಥನ ಯೋಚನೆ ಮಾತಾಡೋಣ. ಸ್ಯಾಲರಿ ಬಗ್ಗೆ ಹೇಳಿದ್ರು. ಈಗಾಗಲೇ PUC ಆಗಿ ಹೋದ ಕೂಡಲೇ ನಿಮಗೆ ಒಂದು ಉತ್ತಮ ಸ್ಯಾಲರಿ, ಜೊತೆಗೆ ಒಂದಷ್ಟು ನೀವು ಸೇವೆಯನ್ನು ಮುಗಿಸಿ ಬರುವಾಗ ಒಂದಷ್ಟು ನಿಮಗೆ ಆರ್ಥಿಕ ಒಂದು ಸಹಾಯ ಆಗುತ್ತೆ, ಸಿಗುತ್ತೆ ಅನ್ನೋದು. ನಿಮಗೆ ಈಗ ಬೇಸಿಕ್ ಆಗಿ ಎಷ್ಟಿದೆ, ಎಷ್ಟು ಸಿಗುತ್ತೆ ನಿಮಗೆ ಸ್ಯಾಲರಿ? ನಮ್ಗೆ ಈಗ 21,000 ಕ್ಯಾಶ್ ಸಿಗ್ತಾ ಉಂಟು. ಇದರಲ್ಲಿ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 30,000 ಕೊಡ್ತಾರೆ. 30,000 ಅಲ್ಲಿ ಮತ್ತೆ ಗೌರ್ಮೆಂಟ್ ಆ್ಯಡ್ ಮಾಡಿ 10,000 ಏನೋ ಆ್ಯಡ್ ಮಾಡಿ ಕೊಡ್ತದೆ. ಟೋಟಲ್ 40,000 ಪೇಮೆಂಟಲ್ಲಿ ನಮಗೆ 21,000 ಕ್ಯಾಶ್ ಸಿಗ್ತಾ ಉಂಟು ಈಗ ಟ್ರೈನಿಂಗಲ್ಲಿ. ಮತ್ತು 4 ವರ್ಷಕ್ಕೆ ನಾವು ಈ
ನಮಗೆ ಸಿಗೋ ಅಮೌಂಟ್ ಅಂತ ಹೇಳಿದ್ರೆ ಒಂದು 10-11 ಲಕ್ಷವರೆಗೆ ನಮಗೆ ಕ್ಯಾಶ್ ಸಿಗ್ತದೆ. ಮತ್ತೆ 4 ವರ್ಷ ಆದ್ಮೇಲೆ ಇದಕ್ಕೆ ಎಕ್ಸ್ಟ್ರಾ ಅಂತೇಳಿ ನಮ್ದು ಸೇವಾ ನಿಧಿ ಫಂಡ್ ಅಂತೇಳಿ ಬರ್ತದೆ. ಇದರಲ್ಲಿ 12 ಲಕ್ಷವರೆಗೆ ಸಿಗ್ತದೆ, ಎಡಿಷನಲ್ ಆಗಿ ಸಿಗ್ತದೆ. ಆಗ 4 ವರ್ಷಕ್ಕೆ ಟೋಟಲ್ ಆಗಿ ನಮ್ಗೆ 22-23 ಲಕ್ಷವರೆಗೆ ಕೊಡ್ತಾರೆ ಗೌರ್ಮೆಂಟ್. ಮತ್ತೆ ಇಷ್ಟು ಸಣ್ಣ ಏಜಲ್ಲಿ ನಮ್ಗೆ ಯಾವ ಸಂಸ್ಥೆಯಲ್ಲೂ ದುಡಿಲಿಕ್ಕೆ ಸಾಧ್ಯ ಇಲ್ಲ ಈ ಶಾರ್ಟ್ ಪೀರಿಯಡ್ ಅಲ್ಲಿ. ಅದೊಂದು ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಮತ್ತೆ ಈ ಪೇಮೆಂಟ್ ಇಟ್ಕೊಂಡು ಏನಾದ್ರೂ ಒಂದು ಸಣ್ಣ ಉದ್ಯಮ ಬೇಕಾದ್ರೆ ಕಟ್ಕೊಳ್ಬಹುದು. ಮತ್ತೆ ನೆಕ್ಸ್ಟ್ ಏನಾದ್ರೂ ಒಂದು ವ್ಯವಹಾರ ಉದ್ಯೋಗ ಏನಾದ್ರು ಮಾಡ್ಬೋದಿದ್ರೆ ಮಾಡ್ಬೋದು. ಬ್ಯಾಂಕಿಗೆ ಸರ್ ಹೇಳಿದಾಗೆ ಬ್ಯಾಂಕಲ್ಲಿ ಇಟ್ಟರು ಒಂದು 10 ವರ್ಷವರೆಗೆ ವೇಟ್ ಮಾಡಿದ್ರೆ ಡಬಲ್ ಅಮೌಂಟ್ ಸಿಗ್ತದೆ. ಹಾಗೆ ಈ ಸ್ಕೀಮಲ್ಲಿ ತುಂಬಾ ಲಾಭ ಉಂಟು, ಹೆಲ್ಪ್ ಆಗ್ತದೆ ತುಂಬಾ. ಸೇಮ್ ಅಂದ್ರೆ ನಮಗೆ ಅಂದ್ರೆ ಇವಾಗ 30,000 ಅಂದ್ರೆ ಫಸ್ಟ್ ಅಂದ್ರೆ ವರ್ಷ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. 4 ವರ್ಷ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ. ಈಗ ಫಸ್ಟ್ ವರ್ಷ ಇವಾಗ 30,000, ಅದರಲ್ಲಿ 9,000 ಕಟ್ ಆಗುತ್ತೆ ಸೇವಾ ನಿಧಿಗೆ, 21 ಅಕೌಂಟ್ಗೆ ಬೀಳ್ತದೆ. ಅದೇ ಅಂದರೆ 21 ನಮಗೆ ಜಾಸ್ತಿ ಆಗ್ತದೆ ಅಂತಂದರೆ ಅದರಲ್ಲಿ ನಾವು ಜಾಸ್ತಿ ಅಂದರೆ ಇವಾಗ ಎಷ್ಟು 30% ಕಟ್ ಆಫ್ ಮಾಡ್ತದೆ. ಹಾಗೆ ಜಾಸ್ತಿ ಕಟ್ ಆಫ್ ಮಾಡಬೇಕಂದ್ರೆ ನಾವು ಇವಾಗ ಡ್ಯೂಟಿಗೆ ಜಾಯ್ನ್ ಆಗ್ತೀವಿ, ಅಲ್ಲಿ ಹೇಳಿದ್ರೆ ಆಯಿತು ಅಂದರೆ 50% ಕಟ್ ಆಫ್ ಮಾಡಿ ಉಳಿದದ್ದು ನಮಗೆ ಅಂದರೆ ಸಿಕ್ಕಿದ್ರೆ ಸಾಕಂತ. ಅಂದರೆ ಅವ್ರು ಪೇಮೆಂಟ್ ಡಬಲ್ ಕೊಡ್ತಾರೆ, ನಾವು 4 ವರ್ಷ ಬಿಟ್ಟಾದ್ಮೇಲೆ ಡಬಲ್ ಕೊಡ್ತಾರೆ ನಮಗೆ. 10,000 ರೂಪಾಯಿ ಕಟ್ ಮಾಡಿದ್ರೆ 10,000 ರೂಪಾಯಿ ಸೇರಿಸಿ ಸರ್ಕಾರ ಕೊಡ್ತಾರೆ 20,000 ರೂಪಾಯಿ. ಇದು ಖಂಡಿತವಾಗ್ಲೂ ಉತ್ತಮವಾದ ನಿಮ್ದು ಸ್ಯಾಲರಿ ವಿಚಾರದಲ್ಲಿ ಎಲ್ಲರಿಗೂ ಎಲ್ಲ ಟ್ರೇಡ್ ಅವರಿಗೂ ಒಂದೇ ಪೇಮೆಂಟ್ ಅಂದ್ರೆ ಹೌದು. ಈಗ ನೆಕ್ಸ್ಟ್ ಈಗ ಟ್ರೈನಿಂಗ್ ಆಯ್ತು, ಈಗ ಡ್ಯೂಟಿಗೆ ಅಫಿಷಿಯಲ್ ಆಗಿ ಜಾಯಿನ್ ಆಗ್ತಾರೆ. ಹೌದು. ನಿಮ್ಗೆ ಎಲ್ಲಿಗೆ ಪೋಸ್ಟಿಂಗ್ ಆಗಿದೆ? ನಮ್ಗೆ 187 ರಾಕೆಟ್ ಅಂತ ಹೇಳಿ ಸಿಕ್ಕಿದೆ. ಇದ್ರ ಲೊಕೇಶನ್ ಇರೋದು ಪಂಜಾಬ್ ಅಂಬಾಲಾ ಕ್ಯಾಂಟ್ ಅಂತ ಹೇಳಿ. ಇನ್ನು ಇಲ್ಲಿಗೆ ನಾವು ಪೋಸ್ಟಿಂಗ್ ಆಗಿ ಹೋಗ್ತಿದ್ದೇವೆ. ಇನ್ನು ಅಲ್ಲಿ ಹೋಗಿ ಸಮೇತ ನಮ್ಗೆ ವಾಪಸ್ ಟ್ರೈನಿಂಗ್ ಇರ್ತದೆ. ವಾಪಸ್ ಒಂದು 3 ತಿಂಗಳು ಟ್ರೈನಿಂಗ್ ಮಾಡಿ ಮತ್ತೆ ಡ್ಯೂಟಿ ಮಾಡಿಸ್ತಾರೆ ನಮ್ಗೆ. ಹೌದು 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 ಹೌದು. ಏನಂದ್ರೆ ಈಗ ನಾವು ಎಲ್ಲಿ ಟ್ರೈನಿಂಗ್ ಮಾಡಿ ಹೋಗಿದ್ದೇವೆ ಮತ್ತೆ ಅಲ್ಲಿ ಸಹ ವಾಪಸ್ ಇದ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ, ಇವನು ಎಷ್ಟೆಲ್ಲ ಕಲ್ತಿದ್ದಾನೆ, ಈ ಒಂದು ಯಾವ್ದು ಸ್ಟ್ಯಾಂಡರ್ಡ್ ಉಂಟು, ಇದನ್ನೆಲ್ಲ ನೋಡ್ಕೊಂಡು ಅಲ್ಲಿ ವಾಪಸ್ ಎಕ್ಸಾಮ್ ಮಾಡಿಸ್ತಾರೆ, ಫಿಸಿಕಲ್ ಮಾಡಿಸ್ತಾರೆ. ಇಲ್ಲಿ ಏನೆಲ್ಲ ಆಯ್ತು ಇದನ್ನು ವಾಪಸ್ ಅಲ್ಲಿ ಯೂನಿಟ್ ಅಲ್ಲಿ ಮಾಡಿಸ್ಬಿಟ್ಟು ಅಸೆಸ್ಮೆಂಟ್ ಬರೀತಾರೆ ಇದಕ್ಕೆ. ಈಗ 4 years ಅಂತ ಹೇಳಿದ್ರೆ ಅದು ಇನ್ಕ್ಲೂಡಿಂಗ್ ಟ್ರೈನಿಂಗ್ ಅಥವಾ ಟ್ರೈನಿಂಗ್ ಅನ್ನು ಹೊರತುಪಡಿಸಿ ಇನ್ಕ್ಲೂಡಿಂಗ್ ಟ್ರೈನಿಂಗ್. ಹೌದು ಹೌದು. ನಮಗೆ ಪೋಸ್ಟಿಂಗ್ ರಾಜಸ್ಥಾನ ಇದೆ, ನಶೀರಾಬಾದ್ ಅಲ್ಲಿ. ಅಂದ್ರೆ ಅಲ್ಲಿ ನಾವಿವಾಗ ಆರ್ಮಿ ಅಂದ್ರೆ ಹಾಗೆ ಹೀಗೆ ಅಂತ ಅನ್ಕೊಂಡಿರ್ತೀವಿ. ಅಲ್ಲಿ ಅಂದ್ರೆ ಕೆಲವು ಅಭಿಪ್ರಾಯ, ಕೆಟ್ಟ ಅಭಿಪ್ರಾಯಗಳು ಇರ್ತದೆ. ಅಂದ್ರೆ ಅಲ್ಲಿ ಹೋದಾದ್ಮೇಲೆ ಗೊತ್ತಾಗ್ತದೆ ನಮ್ಗೆ ಯಾವ್ದಿಲ್ಲ. ಅಂದ್ರೆ ಎಲ್ರು ಸಮಾನ, ಅಲ್ಲಿ ಎಲ್ರು ಕೆಲಸ ಮಾಡ್ಬೇಕು. ಒಬ್ನಿಗೆ ಒಂದ್ಸಲ ಆ ಕೆಲಸ ಡೀಟೇಲ್ ಆದ್ರೆ ಅವನು ಅದನ್ನ ಮಾಡ್ಬೇಕು, ನೆಕ್ಸ್ಟ್ ಸಲ ಮತ್ತೊಬ್ಬನಿಗೆ ಬರ್ತದೆ, ಆಗಿರ್ತದೆ. ಅಂದ್ರೆ ಒಗ್ಗಟ್ಟಿರ್ತದೆ. ಒಬ್ಬ ತಪ್ಪು ಮಾಡಿದ್ರೆ ಎಲ್ರಿಗೂ ಪನಿಷ್ಮೆಂಟ್, ಹಾಗೆ ಒಂದು ಇದ್ರ ಗ್ರೂಪ್ ಅಲ್ಲಿ ತಪ್ಪು ಮಾಡಿದ್ರೆ ಹಾಗಿರ್ತದೆ. ಮತ್ತೆ ಫಿಸಿಕಲ್ ಎಲ್ಲ ಜಾಸ್ತಿ ಇರ್ತದೆ, ಅಂದ್ರೆ ಫಿಟ್ನೆಸ್ ಇರ್ತದೆ ನಮ್ಗೆ. ಅಂದ್ರೆ ಇವಾಗ ನೋಡ್ಬೋದು ಹಾರ್ಟ್ ಅಟ್ಯಾಕ್ ಹಾಗೆ ಹೀಗೆ ಅಂಥದ್ದಿಂತ ಬರೋದಿಲ್ಲ. ಯಾಕಂದ್ರೆ ಫಿಟ್ನೆಸ್ ಇರ್ತದೆ, ಡೈಲಿ ಬೆಳಿಗ್ಗೆ ಓಡ್ಲಿಕ್ಕೆ ಇರ್ತದೆ. ಅಂದ್ರೆ ಅದಕ್ಕೆ ಅಂತಾನೆ ಎಷ್ಟು ಟೈಮ್ ಕೊಟ್ಟಿರ್ತಾರೆ, ಅದರಲ್ಲಿ ನಾವು ಅದನ್ನು ಕಂಪಲ್ಸರಿ ಮಾಡ್ಬೇಕು, ಎಲ್ರೂ ಅಟೆಂಡ್ ಆಗ್ಲೇಬೇಕು. ಲೈನಲ್ಲಿ ತಪ್ಪಿಸುವ ಹಾಗಿಲ್ಲ. ಒಂದು PT ಪೀರಿಯಡ್ ಮಾಡೋದಾದ್ರೆ PT ಪೀರಿಯಡ್ ಮಾಡೋದು, ಇಲ್ಲಾಂದ್ರೆ ಈಗ ಲೈನಲ್ಲಿ ಕೆಲಸ ಇರ್ತದೆ, ವರ್ಕಿಂಗ್ ಮಾಡಬೇಕು, ಎರಡರಲ್ಲಿ ಒಂದು ಮಾಡಬೇಕು. ಅಂದ್ರೆ ಜಾಸ್ತಿ ಜನ PT-ಗೆ ಹೋಗ್ತಾರೆ, ಯಾಕಂದ್ರೆ ಫಿಟ್ನೆಸ್ ಬೇಕು ಬಾಡಿಗೆ, ಹಾಗೆ ಅದಕ್ಕೆ ಹೋಗ್ತಾರೆ. ಪೋಸ್ಟಿಂಗ್ ನಮ್ದು ಲೇಹಲ್ ಇದೆ, ನಮ್ದು ಯೂನಿಟ್ ಲೇಹಲ್. ಅಲ್ಲಿ ಈಗ ನಮ್ದು ಚಂಡೀಗಢಗೆ ರಿಪೋರ್ಟ್ ಹೇಳಿದ್ದಾರೆ, ಅಲ್ಲಿಂದ ಫ್ಲೈಟ್ ಅಲ್ಲಿ ಅವರಿಗೆ ಕರ್ಕೊಂಡು ಹೋಗ್ತಾರೆ ಅವರು ಅಲ್ಲಿಂದ. ಹೌದು. ಈಗ
ನಿಮ್ಮ ವಯಸ್ಸಿನ ಇತರ ಹುಡುಗರನ್ನ ಅಂದ್ರೆ ಸಾಮಾನ್ಯವಾಗಿ ಕಂಪೇರ್ ಮಾಡಿದ್ರೆ ನಿಮ್ಮ ಲೈಫ್ ಅಲ್ಲಿ ಎಷ್ಟು ಚೇಂಜಸ್ ಆಗಿದೆ ಪರ್ಸನಲಿ, ವೈಯಕ್ತಿಕವಾಗಿ ಏನು ಬದಲಾವಣೆ ಆಗಿದೆ? ನೀವು ಈಗ ಟ್ರೈನಿಂಗ್ ಮಾಡಿದ್ರಿ, ಸೆಲೆಕ್ಟ್ ಆದ್ರಿ, ಏನು ಬದಲಾವಣೆ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ? ನಿಮ್ಮಲ್ಲಿ ಏನು ಬದಲಾವಣೆ ಆಗಿದೆ? ಅಂದ್ರೆ ಟ್ರೈನಿಂಗ್ ನಾವು ಹೋಗೋದಕ್ಕಿಂತ ಮೊದಲು ಸರ್ ನಮ್ಗೆ ತುಂಬಾ ಮೋಟಿವೇಶನ್ ಮಾಡಿದ್ದಾರೆ. ಅಂದ್ರೆ ಯಾವುದೇ ಪರಿಸ್ಥಿತಿ ಬಂದ್ರು ಅದನ್ನ ನಾವು ಹೇಗೆ ಫೇಸ್ ಮಾಡ್ಬೇಕಂತೇಳಿ ಸರ್ ನಮ್ಗೆ ತುಂಬಾ ಮೋಟಿವೇಶನ್ ಮಾಡಿದ್ದಾರೆ. ಅಂದ್ರೆ ತುಂಬಾ ಎಕ್ಸ್-ಆರ್ಮಿ ಅವರನ್ನು ಕರೆಸಿ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಅವರನ್ನೆಲ್ಲ ಕರೆಸಿ ತುಂಬಾ ಮೋಟಿವೇಶನ್ ಮಾಡಿದ್ದಾರೆ. ಈಗ ಟ್ರೈನಿಂಗ್ ಮುಗ್ದಾದ್ಮೇಲೆ ನಮ್ಗೆ ಸ್ವಲ್ಪ ಡಿಸಿಪ್ಲಿನ್ ಕರೆಕ್ಟ್ ಆಗಿ ಬಂದಿದೆ, ಮತ್ತೆ ಯುನಿಟಿ, ಮತ್ತೆ ಯಾವುದೇ ಕಷ್ಟ ಬಂದ್ರು ಫೇಸ್ ಮಾಡ್ಬೋದು ಅಂತೇಳಿ ಅನಿಸ್ತು ಉಂಟು. ಈಗ ತುಂಬಾ ಹೆಲ್ಪ್ ಆಗಿದೆ ಈ ಟ್ರೈನಿಂಗ್ ಅಲ್ಲಿ. ನಮ್ಗೆ ಒಂದು ಪರ್ಸನಲ್ ಡೆವಲಪ್ಮೆಂಟ್ ಹೇಗೆ ಮಾಡಬೇಕು, ಮತ್ತೆ ಒಬ್ರ ಹತ್ರ ಹೇಗೆ ಮಾತಾಡ್ಬೇಕು ಡಿಸಿಪ್ಲಿನ್ ಆಗಿ, ಇದೆಲ್ಲ ನಮ್ಗೆ ಟ್ರೈನಿಂಗ್ ಅಲ್ಲಿ ತುಂಬಾ ಹೇಳಿಕೊಟ್ಟಿದ್ದಾರೆ. ಪರ್ಸನಲಿ ತುಂಬಾ ಡೆವಲಪ್ಮೆಂಟ್ ಆಗಿದೆ. ಹೌದು 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 ಹೌದು. ನಿಮ್ಮಲ್ಲಿ ಏನು ಬದಲಾವಣೆ ಆಗಿದೆ? ಫಸ್ಟ್ ಆಫ್ ಆಲ್ ಡಿಸಿಪ್ಲಿನ್ ಮೈನ್ ಆಗಿ ಬದಲಾವಣೆ ಆಗಿದೆ. ಅಂದರೆ ಅಂದರೆ ನಮ್ಗೆ ಗೊತ್ತಿರಲಿಲ್ಲ ಆರ್ಮಿ ಅಂದರೆ ಎಂತ. ಒಟ್ಟಾರೆ ಹೀಗೆ ಮೂವಿ ನೋಡ್ಕೊಂಡು ಹಾಗೆ ಹೀಗೆ ಆರ್ಮಿ ಅಂತ ಟೈಮ್ ಪಾಸ್ ಮಾಡ್ಕೊಂಡು ಹಾಗೆ ಅಂತ ಹೋಗಿದ್ದೆ ಅಷ್ಟೇ. ಅಲ್ಲೋಗಿ ಗೊತ್ತಾಯ್ತು ಆರ್ಮಿ ಅಂದರೆ ಎಂಥದ್ದು ಅಂತ. ಅಂದರೆ ನಮ್ಮದು ಸೇಫ್ಟಿ ಫಸ್ಟ್ ನೋಡ್ತಾರೆ ಯಾವುದಕ್ಕಂದರೆ, ಈಗ ನೋಡ್ತಾರೆ ಹೋದರೆ ಸಾಯ್ತಾರೆ, ಅವರು ಸಾಯಿಸ್ತಾರೆ, ಹಾಗೆ ಹಾಗೆಲ್ಲ ಎಂತ ಇರೋದಿಲ್ಲ. ಅಂದರೆ ಫಸ್ಟ್ ನಮ್ಮದು ಸೇಫ್ಟಿ ಮಾಡಬೇಕು, ಆಮೇಲೆ ಉಳಿದೋದಿಲ್ಲ, ಹಾಗೆ ನೋಡ್ತಾರೆ ನಮ್ಮನ್ನು. ಅಂದರೆ ನೀವು ಸಾಯಿರಿ, ದೇಶ ಉಳಿಬೇಕು ಹಾಗೆಲ್ಲ ಇರೋದಿಲ್ಲ. ಅಂದರೆ ನೀವು ಅಂದರೆ ದೇಶಕ್ಕೆ ಒಬ್ಬ ಸೈನಿಕ ಆಗಿರ್ಬೋದು ಸತ್ತರೆ, ಒಂದು ಕುಟುಂಬಕ್ಕೆ ಒಬ್ಬ ಹೋದ ಅಂತ ಹಾಗೆ ಇರ್ತದೆ, ಹಾಗೆ ನೋಡ್ತಾರೆ. ಹಾಗೆ ತುಂಬ ಖುಷಿ ಆಗ್ತದೆ. ನಿಮ್ಮ ಒಂದು ಪರ್ಸನಲ್ ಚೇಂಜಸ್ ನೀವು ಗಮನಿಸಿದೆ? ಇಲ್ಲಿ ಯಾವುದಕ್ಕೂ ಹೆದರುವಂತ ಪ್ರಶ್ನೆ ಇರುವುದಿಲ್ಲ ಅಲ್ಲಿ. ನಮ್ದು ಅಷ್ಟು ಧೈರ್ಯವನ್ನು ತುಂಬ್ತಾರೆ ಅಲ್ಲಿ. ಅಷ್ಟು ನಮ್ದು ತಾಳ್ಮೆಯನ್ನು ಬಹಳಷ್ಟು ಕಲಿಸ್ತಾರೆ ಅವರು. ಯಾವುದಕ್ಕೊಂದು ಕಾಯೋದಾಗ್ಲಿ, ಎಲ್ಲಿಗಾದ್ರೂ ಹೋಗುವುದಾಗಿರ್ಲಿ, ಅದು ರಾತ್ರಿ ಆಗಲಿ ಎಷ್ಟು ಆಗಲಿ, ನಾವು ಅಷ್ಟು ತಾಳ್ಮೆಯಿಂದ ಇರುವಂತಹದ್ದು ಬಹಳಷ್ಟು ಕಲಿಸಿ ಹೊಟ್ಟಿದ್ದಾರೆ. ಅಲ್ಲಿ ತಾಳ್ಮೆಯಿಂದ ಇರುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಯಾವುದೇ ರೀತಿಯ ಗಲಾಟೆಗಳು ನಡೆಯುವಂತಹ ಅಲ್ಲಿ ಚಾನ್ಸೇ ಇರುವುದಿಲ್ಲ. ಅಷ್ಟು ಡಿಸಿಪ್ಲಿನ್ ಆಗಿ ಇರುವುದನ್ನು ನಾವು ಕಲಿಸಿಕೊಡುವುದರಿಂದ ಅಲ್ಲಿ ಯಾವುದೇ ರೀತಿಯ ಗಲಾಟೆಗಾಗಲಿ ಪೆಟ್ಟುಗಾಗಲಿ ನಾವು ಇಲ್ಲಿ ಸಿವಿಲ್ ಲೈಫಲ್ಲಿ ಇರುವಾಗ ಹೇಗಿರುತ್ತೆ ಅದರ ವಿರುದ್ಧವಾಗಿ ಅಲ್ಲಿ ನಡೀತಿರುತ್ತೆ ನಮ್ದು. ನಿಮ್ಮಲ್ಲಿ ಕೂಡ ಇಂಟರ್ನಲ್ಲಿ ಚೇಂಜಸ್ ಆಗಿದೆ. ಹೌದು. ಇನ್ನು ರಜೆಗಳೆಲ್ಲ ಹೇಗೆ? ಎಷ್ಟು ರಜೆ ಇರುತ್ತೆ ನಿಮಗೆ? ಅಂದ್ರೆ ಅದನ್ನ ಹೀಗೆ ಒಂದೇ ಸಲಕ್ಕೆ ತಗೊಳ್ಬಹುದಾ ಅಥವಾ ಅದು ಹೇಗೆ ರಜೆಯ ವಿಷಯಗಳು? ರಜೆ ವಿಷಯ ಬಂದ್ಬಿಟ್ಟು ಅಗ್ನಿಪಥಲ್ಲಿ ಟೋಟಲ್ ಆಗಿ 30 ದಿವಸ ರಜೆ. ಅಂದ್ರೆ 4 ವರ್ಷಕ್ಕೆ, ಅಂದ್ರೆ ವರ್ಷಕ್ಕೆ 30 ದಿವಸ ರಜೆ. ಹೌದು. ಇದು ರಜೆ ಅಂದ್ರೆ ಒಂದು ಟ್ರೈನಿಂಗ್ ಅಲ್ಲಿ ನಮ್ಗೆ 15 ದಿವಸ ರಜೆ ಕೊಟ್ಟಿದ್ದಾರೆ. ಇನ್ನು 15 ದಿವಸ ಯೂನಿಟ್ ಅಲ್ಲಿ ಸಿಗ್ತದೆ. ಯೂನಿಟ್ ಅಲ್ಲಿ ಹೇಗೆ ಅಂದ್ರೆ ನಮ್ಗೆ ಒಂದು ಲೆಟರ್ ಬರ್ಲಿಕ್ಕೆ ಇರ್ಬೋದು, ಅಂದ್ರೆ ಈ ಸಮಯಕ್ಕೆ ನಮ್ಗೆ ರಜೆ ಬೇಕಂತೇಳಿ. ಇಲ್ದಿದ್ರೆ ಒಂದು ಅವರೇ ಕೊಡುವುದಾಗಿರ್ಬೋದು. ಇದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನಮ್ಗೆ. ಮತ್ತೆ ಸಂಡೇ ಒಂದು ರಜೆ ಸಿಕ್ತಿತ್ತು, ಮತ್ತೆ ಈಗ ಗವರ್ಮೆಂಟ್ ಹಾಲಿಡೇ ಅದೆಲ್ಲ ನಮ್ಗೆ ರಜೆ ಸಿಕ್ತಿತ್ತು. ಹೀಗಾಗಿ ಇಲ್ಲ 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 ಇಲ್ಲ, ಸಂಡೇ ಅಡಿಷನಲ್ ಮತ್ತೆ ಗವರ್ಮೆಂಟ್ ಹಾಲಿಡೇ ಎಲ್ಲ ಅಡಿಷನಲ್. ಈ 30 ದಿವಸದಲ್ಲಿ ಅಂದ್ರೆ ನಮ್ದು ಹೋಗುದು ಬರುದೆಲ್ಲ ಕೌಂಟ್ ಆಗ್ತದೆ. ಅಂದ್ರೆ ಯೂನಿಟಿಗೆ ಹೋಗುದು, ಮನೆಗೆ ಬರುದು, ಇದೆಲ್ಲ ನಮ್ದು ಕೌಂಟ್ ಆಗ್ತದೆ. ಹೌದು ಹೌದು. ಎಲ್ಲ ಡಿಪಾರ್ಟ್ಮೆಂಟ್ ರೆಜಿಮೆಂಟ್ ಅವರಿಗೆ ಸೇಮ್ ಇರ್ತದೆ ಇದು. ಇನ್ನು ಇದರ ಇಂಪ್ಯಾಕ್ಟ್ ಬಗ್ಗೆ ಮಾತನಾಡೋದು, ಈಗಾಗಲೇ ಹೇಳಿದ್ರೆ ಯುವ ಜನತೆ ಒಂದು ಕಡೆ ಎಲ್ಲೋ ದಾರಿ ತಪ್ತಾ ಇದ್ದಾರೆ, ಅಂತವರಿಗೆ ಒಂದು ಉತ್ತಮವಾದ ವೇದಿಕೆ, ಜೊತೆಗೆ ಅವರ ಒಂದು ಮುಗಿಸಿ ಬರುವಾಗ ಒಂದು ಗಟ್ಟಿಯಾದ ಒಂದು ಆರ್ಥಿಕ ವ್ಯವಸ್ಥೆ ಅವರಲ್ಲಿ ಇರುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಇದರ ಪರಿಣಾಮವನ್ನು ನೀವು ಹೇಗೆ ಅನಲೈಸ್ ಮಾಡಿದ್ದೀರಿ ಅಂತ ನೋಡಿ. ಪುತ್ತೂರಿನ ಮಟ್ಟಕ್ಕೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಅನ್ನೋಂಥದ್ದು ಒಂದು ಓಡದ ಕುದುರೆ.
ಅಂದ್ರೆ ಒಂದು ಟೈಮ್ ಅಲ್ಲಿ. ಓಕೆ. ಅದು ನಿಮ್ಗೆ ಗೊತ್ತಿರ್ಬೋದು, ಯಾರು ಕೂಡ ಅದನ್ನ ಮಾಡ್ಲಿಕ್ಕೆ ಧೈರ್ಯ ಮಾಡಿರ್ಲಿಲ್ಲ. ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರ ವಿದ್ಯಾಮಂತ ಅಕಾಡೆಮಿಯನ್ನು ಮಾಡ್ಬೇಕಾದ್ರೆ ಎಷ್ಟೋ ನನ್ನ ಸ್ನೇಹಿತರು ಹೇಳಿದ್ರು, 2 ಜನ ತಿಕ್ವೇರ ಮರೆ ಮೂಲಣಿಕ್ಕೆ ಅಂತ. ಕೇವಲ ಒಂದು 4-5 ಜನದಿಂದ ಹುಡುಗರನ್ನ ಇಟ್ಕೊಂಡು ನಾನು ಪ್ರಾರಂಭ ಮಾಡಿದ್ದು. ಆರ್ಮಿದ್ದು ಬಂದಾಗಲೂ ಅಷ್ಟೇ ಹೇಳಿದ್ದು. ಅಗ್ನಿಪಥ ಅನ್ನುವಂಥದ್ದು ಯೋಜನೆ ಬಗ್ಗೆ ರಾಜಕೀಯ ಬಗ್ಗೆ ಕೂಡ ಬೇರೆ ಬೇರೆ ವ್ಯಂಗ್ಯಗಳು ಇದೆಲ್ಲ ಇತ್ತು. ಅದನ್ನು ಹೊರತುಪಡಿಸಿ ಕೂಡ ಇದು ನಿನ್ಗೆ ಏನು ಬ್ಯಾಕ್ ಗ್ರೌಂಡ್ ಇಲ್ಲ ಆರ್ಮಿದು, ನಿನ್ ಸಾಧ್ಯನಾ ಅಂತ. ನಾವು ಆದ್ರೆ ಏನಂತ ಹೇಳಿದ್ರೆ, ನಾವು ಹಠ ಮಾಡಿದ್ದು ಅಂತ ಹೇಳಿದ್ರೆ ಅದು ಅಷ್ಟು ಬಿಡ್ಲಿಲ್ಲ. ನಾನು ಇಂಡಿವಿಜುವಲ್ ಆಗಿ ಚಾಲೆಂಜ್ ಆಗಿದೆ. 100% ನಾನೇ ಆರ್ಮಿಗೆ ಹೋಗೋ ತರ ನಾನೇ ಆರ್ಮಿಗೆ ಹೋಗೋ ತರ ಆಗಿತ್ತು. ರಾತ್ರಿ ನಿದ್ದೆ ಬರ್ತಾ ಇರ್ಲಿಲ್ಲ ಇವ್ರದ್ದು ಆರ್ಮಿ ರ್ಯಾಲಿ ಆಗೋ ತನಕ. ಅವರಿಗೂ ಟಾರ್ಚರ್ ಮಾಡಿದ್ದೀನಿ. ರಾತ್ರಿ ನಾವು 4 ಗಂಟೆ ಎದ್ದಿಲ್ಲ ಅಂದ್ರೆ ಫೋನ್ ನಂದು ಇಲ್ಲಿ ಅವರಿಗೆ ಟಾರ್ಗೆಟ್ 4 ಗಂಟೆ ಏನಿಲ್ಲ, ಅವ್ರನ್ನು ಬಡ್ದು ಎಬ್ಬಿಸ್ತಾ ಇದ್ವಿ. ಕೊನೆಗೆ ಅದೇ ಹೇಳಿದ್ನಲ್ಲ, ಇಂಪ್ಯಾಕ್ಟ್ ಏನಂತ ಹೇಳಿದ್ರೆ ಸೆಲೆಕ್ಷನ್ ಆಯ್ತಲ್ಲ. ಸೆಲೆಕ್ಷನ್ ಆದಾಗ ಎಲ್ಲ ಹೀಗೆ ನೋಡ್ತಿದ್ರು, ಒಂದ್ಸರಿ ತಿರುಗಿ ನೋಡಿ ಆಗ್ತದೆ ಅಂತ ಹೇಳಿ. ಆಮೇಲೆ ಕೆಲವೊಂದು ಬೇಜಾರಿನ ವಿಷಯ ಏನಂತ ಹೇಳಿದ್ರೆ, ಇದನ್ನ ನಾನು ಹೇಳ್ಬಾರ್ದು ಆದ್ರೆ ಫ್ಯಾಕ್ಟ್ ಅದು, ಕೆಲವೊಂದು ಶಿಕ್ಷಣ ಸಂಸ್ಥೆಗಳಲ್ಲಿ ತುಂಬಾ ಈ ಬಗ್ಗೆ ನ್ಯೂಸೆನ್ಸ್ಗಳಾಗಿ PUC ಮಾಡ್ತಿರ್ಬೇಕಾದ್ರೆ ಅವರಿಗೆ ಸ್ಟಡಿ ಸರ್ಟಿಫಿಕೇಟ್ ಕೊಡುವಂಥದ್ದು ಇವತ್ತಿಗೂ ನಡೀತಿದೆ. ಅದು ನಾನು ಹೇಳೋದಿಲ್ಲ ಏನು ಅಂತ ಹೇಳಿ, ಆದ್ರೆ ನಡೀತಾ ಇದೆ. ಈ ರಿಕ್ರೂಟ್ಮೆಂಟ್ ನಲ್ಲಿ ಕೂಡ ಮಾಡಿದ್ದಾರೆ. ಸ್ಟಡಿ ಸರ್ಟಿಫಿಕೇಟ್ ಕೊಡ್ಬೇಕಾಗ್ತದೆ, ಈ ಕಾಲೇಜಿನಲ್ಲಿ ಅವನು ಓದ್ತಾ ಇದ್ದಾನೆ ಅಂತ ಹೇಳಿ. ಇಲ್ಲ ಅವನು ಕಾಲೇಜ್ ಮುಗಿಸಿದ್ರೆ TC ಕೊಡ್ಬೇಕಾಗ್ತದೆ. ಇವ್ರು ಸೆಲೆಕ್ಷನ್ ಆದ್ರೂ ಕೂಡ ಕೆಲವೊಂದ್ ಕಡೆ TC ಕೊಡದೆ ಸತಾಯಿಸುವಂತದ್ದು. ಒಂದು ಮಕ್ಕಳು ಇವತ್ತು ಇಂಥ ಒಂದು ದೊಡ್ಡ ಹುದ್ದೆಗೆ ಅಂತ ಹೇಳಿದ್ರೆ ಅವರು ಕರೆದು ಸನ್ಮಾನ ಮಾಡಿ ಕಲಿಸ್ಬೇಕು ಆ ಶಿಕ್ಷಣ ಸಂಸ್ಥೆ. ಕೆಲವೊಂದೆಲ್ಲ ಇಂಥ ನ್ಯೂಸಸ್ಗೆಲ್ಲ ಆಗ್ತದೆ, ಇವತ್ತು ಆಗ್ತಾ ಇದೆ. ಆದ್ರೆ ಬರ್ಬರ್ತಾ ಅದು ಕಮ್ಮಿ ಆಗ್ಬೋದು ಅಂತ ಹೇಳಿ ಒಂದು ಆಶಾಭಾವನೆ. ನಮ್ಮ ಕೆಲಸ ನಾವು ಮಾಡ್ತಾ ಹೋಗುದು. ಬಟ್ ಅವತ್ತು ಏನಾಯ್ತು ಅಂದ್ರೆ, ಸರ್ ನೀವು ನಂಬಲ್ಲ, ಕಳೆದ ಸರ್ತಿ ನಾನೊಂದು ಒಬ್ಬರ ಮಾತು ಹೇಳ್ಬೇಕು. ನಮ್ಮ ಮಾನ್ಯ ಆಗಿನ ಶಾಸಕರಾದ ಸಂಜಯ್ ಮಠಂದೂರವರು ಇಲ್ಲಿಂದ ಉಚಿತ ಬಸ್ ವ್ಯವಸ್ಥೆಯನ್ನ ಇವರಿಗೆ ನಮ್ಮ ಮನವಿ ಮೇರೆಗೆ ಮಾಡಿಕೊಟ್ರು. ನಮಗೆ 2 ಬಸ್ ಉಚಿತವಾಗಿ ಮಾಡಿಕೊಟ್ರು. ನಾವು ಅಲ್ಲಿ ಸ್ವಲ್ಪ ರೆಕಮೆಂಡೇಶನ್ ಎಲ್ಲ ಒಂದು ಮುರುಘರಾಜೇಂದ್ರ ಮಠದ್ದು ಇದೆಲ್ಲ ತಗೊಂಡು ಅಲ್ಲಿದ್ದು ರೆಕಮೆಂಡೇಶನ್ ಮಾಡಿಕೊಟ್ಟಿದ್ವಿ. ಇಲ್ದಿದ್ರೆ ಕೆಲವೊಂದು ಕಡೆ ಗೊತ್ತಿರ್ಬೋದು, ರ್ಯಾಲಿಯಲ್ಲಿ ರೋಡಲ್ಲೆಲ್ಲ ಮಲಗಬೇಕಾಗ್ತದೆ. ಎಷ್ಟು ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದ್ರು ಲಕ್ಷಾಂತರ ಜನ ಬರ್ತಾರೆ. ಮತ್ತೆ ಕಳೆದ ಸರ್ತಿ ರಿಕ್ರೂಟ್ಮೆಂಟ್ ನಲ್ಲಿ ಏನಾಗಿತ್ತು ಅಂದ್ರೆ, ಫಸ್ಟ್ ಫಿಸಿಕಲ್ ಇದ್ದಿದ್ರಿಂದಾಗಿ ಜಾತ್ರೆ ಹೋದಂಗೆ ಹೋಗಿದ್ರು, ಎಲ್ಲ ಹೋಗುದೇ. ಆದ್ರಿಂದ ಇಲ್ಲಿಂದಾನೆ ಸುಮಾರು 99 ಮಕ್ಕಳು ನಮ್ಮ ಇದರಿಂದಾನೇ ಹೋಗಿದ್ರು. ಅದರಲ್ಲಿ ಗೊತ್ತಿತ್ತು ಒಂದಷ್ಟು ಜನ ಇಂಟ್ರೆಸ್ಟ್ ಇಲ್ಲದೆ ಕೂಡ ಹೋಗ್ತಾ ಇದಾರೆ, ನಮಗೂ ಗೊತ್ತಿತ್ತು. ಆದ್ರೆ ಏನ್ ಮಾಡಂಗಿಲ್ಲ, ಹೋಗೋರನ್ನ ತಡೆಯಕ್ಕಾಗಲ್ಲ. ಆದ್ರೆ ಈ ಸರ್ತಿ ಭಾರಿ ಸಿಸ್ಟಮ್ಯಾಟಿಕ್ ತಂದಿದ್ದಾರೆ. ಫಸ್ಟ್ ಎಕ್ಸಾಮ್ ಪಾಸ್ ಆಗ್ಬೇಕು, ನಂತರ ಅವರಿಗೆ ಫಿಸಿಕಲ್ ಟೆಸ್ಟ್, ಮೆಡಿಕಲ್ ಫಿಲ್ಟರ್ ಆಗ್ತದೆ. ಹೌದು, ಫಿಲ್ಟರ್ ಆಗ್ತದೆ. ಮತ್ತೆ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಅವೇರ್ನೆಸ್ ಮಕ್ಕಳಲ್ಲಿ ಎಂತ ಆಗ್ತಿದೆ ಅಂತ ಹೇಳ್ತೀನಿ. ಈಗ ಅವ್ರು ಹೇಳಿದ್ರು ಏನಾಯ್ತು, ಅವ್ರು ಗೊತ್ತಾಗಿದೆ. ಈಗ ನಾವು ಆಗ ಹೇಳುವಾಗ ಅದು ಚಿಕ್ಕ ಪಾಯಿಂಟ್ ಆಗಿರ್ತದೆ, ಆದ್ರೆ ಅವ್ರು ರಿಕ್ರೂಟ್ಮೆಂಟ್ ಹೋದಾಗ ನೋಡಿ, ಈ ಸರ್ತಿ ನಮ್ಮಲ್ಲಿ 10 ಜನ ಸೆಲೆಕ್ಷನ್ ಆಗಿದ್ದಾರೆ. ಅಂದ್ರೆ ಫೈನಲ್ ರೌಂಡ್ ಫೈನಲ್ ಲಿಸ್ಟ್ ಅಲ್ಲಿ ಇದ್ದಾರೆ. 2 ಜನ ನೀವು ನಗ್ಬೋದು, 2 ಜನ ಯಾಕೆ ರಿಜೆಕ್ಟ್ ಆಗಿದ್ದಾರೆ ಅಂದ್ರೆ, ಫೈನಲ್ ರೌಂಡ್ ನಲ್ಲಿ ಮೊನ್ನೆ ಒಬ್ಬ ಮೈಸೂರು ರ್ಯಾಲಿನಲ್ಲಿ, ಮತ್ತೊಂದು ಮೊನ್ನೆ ನಡೆದ ಉಡುಪಿ ರ್ಯಾಲಿ. ಒಬ್ಬಂದು ಏನಾಗಿದೆ ಅಂತ ಹೇಳಿದ್ರೆ, ರಿಜೆಕ್ಟ್ ಆದ ಕಾರಣ ಕಿವಿ ಕ್ಲೀನ್ ಇಲ್ಲ ಅಂತ ಮೆಡಿಕಲ್ ಟೆಸ್ಟ್ ನಲ್ಲಿ. ನಾವು ಹೇಳ್ತೀವಿ ಕ್ಲೀನಿಂಗ್ ಇಂಪಾರ್ಟೆಂಟ್, ಯಾಕಂದ್ರೆ ಹೌದು ಎಲ್ಲ ನಮ್ಮ ಬಟ್ಟೆ ರಿಮೂವ್ ಮಾಡಿ ಫುಲ್ ಟೆಸ್ಟಿಂಗ್ ಆಗ್ತದೆ, ಆಯ್ತಾ. ಅದಕ್ಕೆ ಒಂದು ವ್ಯವಸ್ಥೆ ಇದೆ, ಬೇಕಾದಂತ ವ್ಯವಸ್ಥೆಗಳಿದೆ. ಮತ್ತೊಂದು ಫಿಸಿಕಲ್ ಟೆಸ್ಟ್ ಆಗುವಾಗ ಇರ್ಬೋದು, ಮೆಡಿಕಲ್ ಇರುವಾಗ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ನಮ್ಮ ಬಾಡಿನ ತುಂಬಾ ಹೈಜಿನ್ ಆಗಿ ಇಟ್ಕೋಬೇಕಾಗತ್ತೆ, ಅದು ವೆರಿ ಇಂಪಾರ್ಟೆಂಟ್. ನೋಡಿ, ಚಿಕ್ಕ ವಿಷಯ, ಅವನು ಮುಂಚೆ ಹೇಳಿದ್ರೆ ನಗ್ತಿದ್ದ, ನಾನು ಹೇಳಿದ್ರೆ ಅದನ್ನ ಕೇರ್ಲೆಸ್ ಮಾಡ್ದ. ಈಗ ಮತ್ತೆ ಮೆಡಿಕಲ್ ಹಾಕಿದ್ದಾನೆ, ಅದು ವಿಷಯ ಬೇರೆ. ಆದ್ರೆ ಹೇಳಿದ್ದು ನೋಡಿ, ನಮ್ಮಿಂದ ಎಷ್ಟು ಚಿಕ್ಕ ಚಿಕ್ಕ ತಪ್ಪುಗಳು ಮಿಲಿಟರಿ ನಲ್ಲಿ ಎಕ್ಸ್ಕ್ಯೂಸ್ ಇಲ್ಲ. ಎರಡನೇದ್ದು ಏನಂತ ಹೇಳಿದ್ರೆ, ಮೈಸೂರಿನಲ್ಲಿ ಒಬ್ಬಂದು ಮೊನ್ನೆ ಮೈಸೂರು ರ್ಯಾಲಿನಲ್ಲಿ ಒಬ್ರು ರಿಜೆಕ್ಟ್ ಆಗಿದೆ. ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುವಾಗ ಆಧಾರ್ ಪ್ರೂಫ್ ಮತ್ತೆ ಅವನ ಅಪ್ಲಿಕೇಶನ್ ಹಾಕಿದ ಅಪ್ಲಿಕೇಶನ್ ಅಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಾನೆ. ಅಷ್ಟೇ, ಒಂದು ಚಿಕ್ಕ ವಿಷಯ, ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್. ಯಾರಿಂದ ಆಗಿದೆ? ಅವನಿಂದಾನೇ ಆಗಿದೆ. ನಾವು ಅಪ್ಲಿಕೇಶನ್ ಹಾಕಿದಲ್ಲ, ಅವನೇ ಹಾಕಿರೋದು. ನಂತರ ಅವ್ರ ಟ್ರೈನಿಂಗ್ ಇಲ್ಲಿ ಬಂದಿದೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲಾ ಮಿಲಿಟರಿದು ಅಂತೂ ವೆರಿ ಇಂಪಾರ್ಟೆಂಟ್, ಎಲ್ಲಿ ನೋ ಎಕ್ಸ್ಕ್ಯೂಸ್. ಬೇರೆ ಇದ್ರಲ್ಲೂ ಅಷ್ಟೇ, ಕಾಂಪಿಟೇಟಿವ್ ಅಂತ ಬಂದಾಗ ಮಕ್ಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಎಲ್ಲ ತುಂಬಾ ಗಮನ ಇರಬೇಕು. ಒಂದು ಶಿಕ್ಷಣ ವ್ಯವಸ್ಥೆ ಬೇರೆ, ತರಬೇತಿ ಬೇರೆ. ನಾವು ಶಿಕ್ಷಕರಲ್ಲ, ನಾವು ಉಪನ್ಯಾಸಕರಲ್ಲ, ನಾವು ತರಬೇತುದಾರರು. ತರಬೇತಿ ಅನ್ನುವಂಥದ್ದು ಒಂದು ಬೇರೆ ರೀತಿಯಲ್ಲಿ ಹೋಗ್ತದೆ. ಅದರಿಂದ ಇದೆಲ್ಲ ತುಂಬಾ ನಾವು ಏನ್ ಮಾಡಿದ್ವಿ, ಇದನ್ನೆಲ್ಲ ಚಾಲೆಂಜ್ ಅನ್ನು ಮೆಟ್ಟಿ ನಿಂತಾಗ
ಇವತ್ತು ತುಂಬಾ ಮೋಟಿವ್ ಆಗಿದ್ದಾರೆ. ಈಗ ನೋಡಿ ಈ ವರ್ಷ ನಮಗೆ ಏನಿದೆ ಅಂತ ಹೇಳಿದ್ರೆ ನೀವು ನಂಬಲ್ಲ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೇರೆ ಬೇರೆ ಕೋರ್ ಇದೆ. ಈಗ ಇವರು ಹೇಳಿದ್ರಲ್ಲ ಬೇರೆ ಬೇರೆ ಕೋರ್, ಅದ್ರಲ್ಲಿ ಮತ್ತೆ ಮಿಲಿಟರಿನಲ್ಲಿ ನೋಡಿ ಮೆಡಿಕಲ್ ಕೋರ್ ಇದೆ, ಇಂಜಿನಿಯರಿಂಗ್ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್ MES ಇದೆ. ನಮ್ಮವ್ರಿಗೆ ಎಷ್ಟು ಜನ ಇಂಜಿನಿಯರಿಂಗ್ ಮಾಡಿದವರು ಇದ್ದಾರೆ ಹೋಗುದಿಲ್ಲ, ಅಂದ್ರೆ ಅದ್ರ ಮಾಹಿತಿ ಕೂಡ ಇಲ್ಲ ಒಂದಷ್ಟು ಜನಕ್ಕೆ. ಈಗ ಇಲ್ಲಿ ಪ್ರೈವೇಟ್ ನಲ್ಲಿ ಇವರು ಇಷ್ಟು ಕಮ್ಮಿ ಸಂಬಳಕ್ಕೆ ಒದ್ದಾಡಬಹುದು, ಅಲ್ಲಿ ಯಾವುದೋ ಒಂದು ಟೆಕ್ನಿಕಲ್ ಸಬ್ ಅಸಿಸ್ಟೆಂಟ್ ವೇಕೆನ್ಸಿ ಸೇರಿದ್ರು ಕೂಡ ಅವ್ರಿಗೆ ಲೈಫ್ ಸೆಟಲ್ ಆಗ್ತಾರೆ. ಮೆಡಿಕಲ್ ಕೋರ್ ಅಲ್ಲಿ ನೋಡಿ ಈಗ ನಮ್ಮ ಕಾಸರಗೋಡು ಜಿಲ್ಲೆ ಒಂದು ಹುಡುಗ ದೀಪಕ್ ಅಂತ ಹೇಳಿ ಮೊನ್ನೆ ಒಂದು ನರ್ಸಿಂಗ್ ಅಸಿಸ್ಟೆಂಟ್ ನಲ್ಲಿ ಸೆಲೆಕ್ಷನ್ ಆಗಿದೆ. ನೋಡಿ ಈ ಸಾಮಾನ್ಯವಾಗಿ ನರ್ಸಿಂಗ್ ನಲ್ಲಿ ಸಾಮಾನ್ಯ ಪ್ರೈವೇಟ್ ನಲ್ಲಿ ಸೇರಿದ್ರೆ ನಿಮಗೆ ಸೆಕ್ಯೂರಿಟಿ ಇರುದಿಲ್ಲಲ್ಲ, ಅಂದ್ರೆ ಎಲ್ರಿಗೂ ಆಗ್ತದೆ ಸರ್ಕಾರಿ ಜಾಬ್ ಅಂತಲ್ಲ, ಆದ್ರೆ ಹೋದವರಿಗೆ ಪ್ರಯತ್ನ ಪಟ್ಟವರಿಗೆ ಖಂಡಿತವಾಗ್ಲೂ ಆಗ್ತದೆ. ಈಗ ಇಂಥ ಪ್ರಯತ್ನಗಳು ಮೋಟಿವೇಶನ್ ಆಗಿದ್ದಾರೆ. ಬರೋ ವರ್ಷಕ್ಕೆ ಬಹುಶಃ ಈಗ ನೋಡಿ ಈಗ ವಾಯು ಕರೆದಿದ್ದಾರೆ, ಈ ವರ್ಷ ಅಗ್ನಿ ವಾಯುಗೆ ಕರೆದಿದ್ದಾರೆ. ವರ್ಷ ಏನಿತ್ತು ಅಂತ ಹೇಳಿದ್ರೆ ಸೈನ್ಸ್ ಬೇಸ್ ಮಾತ್ರ, ಈ ವರ್ಷ ಆರ್ಟ್ಸ್ ಕಾಮರ್ಸ್ ನವರಿಗೆ ಚಾನ್ಸ್ ಕೊಟ್ಟಿದ್ದಾರೆ. PUC ಹೈಯೆಸ್ಟ್ ಅಪ್ಲಿಕೇಶನ್ಸ್ ಬಂದಿದೆ ಈ ವರ್ಷ, ಮತ್ತೆ ತುಂಬಾ ಜನ ಟ್ರೈನಿಂಗ್ ಇದು ಇಂಟ್ರೆಸ್ಟ್ ಆಗಿ ಬರ್ತಾ ಇದ್ದಾರೆ. ಇವರು ಎಸ್ಪೆಷಲಿ ಇವ್ರನ್ನೆಲ್ಲ ನೋಡಿ ಅದಾಗ್ತಿದೆ, ಇನ್ಸ್ಪೈರ್ ಆಗಿದೆ ಖಂಡಿತವಾಗ್ಲು. ಅಂದ್ರೆ ಇವರು ಹೋಗುವಾಗ ಹೇಗಿದ್ರು, ಈಗ ಅವರೇ ಊರಿನಲ್ಲಿ ನೋಡ್ತಾರಲ್ಲ, ಬರುವಾಗ ಯೂನಿಫಾರ್ಮ್ ಹಾಕಿದಾಗ ಹೇಗೆ ಬದಲಾವಣೆ ಆಗ್ತಾರೆ. ಈಗ ಒಂದು ಕಟ್ಟಿಂಗ್ ಇರ್ಬೋದು, ಅವರ ಒಂದು ಡಿಸೆನ್ಸಿ ನೀವು ಬರುವಾಗ ನೋಡಿದ್ರಲ್ಲ ಹೇಗಿರ್ತಾರೆ, ಅದೆಲ್ಲ ಇಂಪ್ಯಾಕ್ಟ್ ಆಗ್ತಾ ಇದೆ, ಸ್ಲೋಲಿ ಆಗ್ತಾ ಇದೆ. ಓಕೆ, ಇನ್ನು ಹೇಳಿದ್ರಿ ಈಗ ಹೇಗೆ ಮನೆಯಲ್ಲಿ ಅಥವಾ ಊರಿನಲ್ಲಿ ಎಲ್ಲ ಹೇಗೆ ನೋಡ್ತಾ ಇದ್ದಾರೆ ನಿಮ್ಮನ್ನ, ಹೋಗಿ ಬಂದ ಮೇಲೆ ಹೇಗಿದೆ ರೆಸ್ಪಾನ್ಸ್ ಅಂತ? ಈಗ ನೋಡುವ ರೀತಿಯೇ ಬೇರೆ ಆಗಿದೆ. ಮೊನ್ನೆ ಒಬ್ರು ನಮ್ಮೂರಲ್ಲಿ ಒಬ್ರು ಸಿಕ್ಕಿದ್ರು, ಅವ್ರು ಹೇಳಿದ್ರು ಇವ್ರ ಹತ್ರ ಇನ್ನು ಜಾಸ್ತಿ ಮಾತಾಡುವಾಗಿಲ್ಲ, ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡ್ಬೇಕು. ಹೌದು, ಮತ್ತೆ ಮೊದ್ಲಿನಷ್ಟು ಮಜಾ ಆಗಿ ಮಾತಾಡುವಾಗೆ ಸಹ ಇಲ್ಲ, ಒಂದ್ 2 ಮಾತು ಮಾತಾಡುದಷ್ಟೇ, ಹಾಗೆ ಬಂದಿದೆ. ಹಾಗೆ ನಾವು ಹೌದೌದು, ಹಾಗೆ ನಾವು ಹೇಳಿದೆವು ಹಾಗೇನಿಲ್ಲ, ನಾವು ಮೊದ್ಲೇಗಿದ್ದೆವು ಹಾಗೆ. ಅಂದ್ರೆ ಟ್ರೈನಿಂಗ್ ಒಂದು ಒಳ್ಳೆ ರೀತಿಯಲ್ಲಿ ಮುಗಿಸಿ ಬಂದಿದ್ದೇವೆ ಅಂತೇಳಿ ತುಂಬಾ ಖುಷಿ ಉಂಟು ನಮ್ಗೆ. ಜಯಪ್ರಕಾಶ್ ಅವರೇ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಎಂತ ಹೇಳ್ತಿದ್ದಾರೆ ಈಗ? ಎಂತವರೇ ಬಂದ್ಮೇಲೆ ಮಾತಾಡೋದಿಲ್ಲ ಅಂತ ಹೇಳ್ತಿದ್ದಾರೆ? ತುಂಬಾ ಚೇಂಜಸ್ ಆಗಿದೆ. ಅಂದ್ರೆ ನಮ್ಗೆ ಗೊತ್ತಾಗುದಿಲ್ಲ ನಾವು ಚೇಂಜ್ ಆಗಿದ್ವಿ ಅಂತ, ನೋಡೋರಿಗೆ ಗೊತ್ತಾಗ್ತದೆ ಚೇಂಜ್ ಆಗಿದೆ ಅಂತ ಹೇಳ್ತಾರೆ ಮಾತಾಡೋದು. ಗೌರವ ಸಿಗುವುದು ಹೆಚ್ಚಾಗ್ತದೆ. ಈಗ ನಾವು ಯಾರಾಗ್ಲಿ ಶಾಲಾ ಮಕ್ಕಳು ಈಗ ಒಂದು ಸೈನಿಕನೆಂದ್ರೆ ಅವರಿಗೆ ಒಂದು ಖುಷಿ, ಅವರು ಒಂದು ನೋಡುದಾಗ್ಲಿ, ಅವರು ನಮ್ಮನ್ನು ಮಾತಾಡ್ಸೋದಕ್ಕೆ ಈಗ ಬಹಳ ಖುಷಿ ಆಗುತ್ತೆ. ಸೈನಿಕನಂತೇಳಿ ಒಬ್ಬ ಅಂತ ಹೇಳುವಂತ ಒಂದು ಖುಷಿ ಆಗಿದೆ. ಅದೇ ನಮ್ದು ಬದಲಾವಣೆಗಳು ಬಹಳಷ್ಟು ಕಂಡಿದೆ. ಇನ್ನು ಫೈನಲ್ ಆಗಿ ನೀವು ಹೇಳುವಂಥದ್ದು, ಈಗ ವಿದ್ಯಾವಂತ ಅಕಾಡೆಮಿ ನಿಮಗೆ ಹೆಲ್ಪ್ ಮಾಡಿದೆ, ಯಾವುದೇ ರೀತಿ ಶುಲ್ಕ ತಗೊಳ್ಳಿಲ್ಲ, ಎಲ್ಲವನ್ನು ಕೂಡ ಹೇಳಿದ್ರಿ. ಸೊ ಅಕಾಡೆಮಿಯ ಒಂದು ಸೇವೆಯ ಬಗ್ಗೆ ಅಥವಾ ಅವರು ಮಾಡಿರುವಂತಹ ಪ್ರಯತ್ನಗಳ ಬಗ್ಗೆ ಏನು ಹೇಳ್ತೀರಿ? ಜೊತೆಗೆ ನಿಮ್ಮ ಒಂದು ಏಜಿನವರು ಇರ್ಬೋದು ಅಥವಾ ನಿಮ್ಮ ಒಂದು ಅಂದ್ರೆ ಈಗಿನ ಒಂದು ಯುವ ಪೀಳಿಗೆಯವರು ಇರ್ಬೋದು, ಅವರಿಗೆ ನೀವು ಈಗ ಟ್ರೈನಿಂಗ್ ಮುಗಿಸಿ ಬಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ನಮ್ಮ ಯುವಕರಲ್ಲಿ ಈಗ ಹೇಳೋದಾದ್ರೆ ಮುಖ್ಯವಾಗಿ ತಾಳ್ಮೆ ಇರೋದಿಲ್ಲ. ಒಬ್ಬನು ಜಿಮ್ಮಿಗೆ ವರ್ಷ ಪೂರ್ತಿ ಜಿಮ್ಮಿಗೆ ಹೋಗುವಷ್ಟು ಅವನಿಗೆ ತಾಳ್ಮೆ ಇರುತ್ತೆ, ಒಂದು ತರಬೇತಿಯನ್ನು ಪಡೆದಷ್ಟು ಯಾರಿಗೂ ತಾಳ್ಮೆ ಇರೋದಿಲ್ಲ. ಈಗ ನಾವು ಆರ್ಮಿ ಸೇರೋದಂದ್ರೆ ಹೆಚ್ಚು ಕಡಿಮೆ ನಾವು 2 ತಿಂಗಳು ಅಷ್ಟೇ ನಾವು ಶ್ರಮ ಪಡಬೇಕಾಗಿರೋದು. ಓದುವುದಾಗ್ಲಿ ಫಿಸಿಕಲ್ ಆಗಲಿ 2 ತಿಂಗಳು ನಾವು ತಾಳ್ಮೆ ಮತ್ತು ಪರಿಶ್ರಮದಿಂದ ಇದ್ರೆ ಅವನು ನಿಜವಾಗ್ಲೂ ಅವನು ಸೆಲೆಕ್ಟ್ ಆಗ್ತಾನೆ, ಒಂದು ನನ್ನ ಭಾವನೆ. ಹಾಗೆ ಒಂದು ತರಬೇತಿಯನ್ನು ಕೊಡ್ಬೇಕಂದ್ರೆ ನಮ್ಮ ಹಿಂದೆ ಯಾರಾದ್ರೂ ಇರಬೇಕು ಅಥವಾ ಅದರ ತಿಳಿದಂಥವ್ರು. ಹಾಗೆ ನಮಗೆ ಸಿಕ್ಕಿದಂಥ ವಿದ್ಯಾವಂತ ಅಕಾಡೆಮಿ ಇವರಿಂದ ತರಬೇತಿಯನ್ನು ಒಳ್ಳೆ ರೀತಿಯ ತರಬೇತಿಯನ್ನು ಪಡೆದುಕೊಂಡು ಅದಕ್ಕೆ ಆಗಬೇಕಂತಹ ಕಾರ್ಯಗಳಾಗಿರ್ಬೋದು. ನಾವು ಫಿಸಿಕಲ್ ಆಗಿ ಇಲ್ಲಿ ಒಬ್ಬೊಬ್ಬನೇ ಫಿಸಿಕಲ್ ಅಂದರೆ ರನ್ನಿಂಗ್ ಎಲ್ಲ ಮಾಡೋದು ಬಹಳಷ್ಟು ಹಿಂಸೆ. ಅಂದರೆ ಒಬ್ಬನೇ ಇಲ್ಲಿ ಅಂದರೆ ಅಕಾಡೆಮಿಯಲ್ಲಿ ಅಂದರೆ ತುಂಬ ಜನ, ನಾವು 10, 15, 20 ಜನ ನಾವೇನೋ ಆ ಬ್ಯಾಚ್ ತುಂಬ 20 ಜಾಸ್ತಿ ಜನ ಬರ್ತಿದ್ವಿ. ಎಲ್ಲರೂ ಓಡುವುದು ಮತ್ತು ಒಬ್ಬ ಓಡುವುದರಲ್ಲಿ ಬಹಳಷ್ಟು ವ್ಯತ್ಯಾಸವನ್ನು ನಾವು ಕಾಣ್ತೇವೆ. ಒಬ್ಬ ಓಡೋದಕ್ಕೂ 20 ಜನ ಓಡಿದ್ರೆ ಎಲ್ಲರೂ ಸೇರಿಕೊಂಡು ಓಡುವಾಗ ನಾನು ಅವರ ಜೊತೆ ಹೋಗ್ಬೇಕೇನೋ ಅಂತ ಭಾವನೆ, ನಾನು ಅವರಿಂದ ಮುಂಚೆ ಹೋಗುವಂತಹ ಭಾವನೆ, ಈ ರೀತಿಯದು ಬರುತ್ತೆ. ಹಾಗೆ ಒಬ್ಬ ಓದೋದಕ್ಕೂ
10 ಜನ ಕೂತು ಓದೋದಕ್ಕೂ ಬಹಳಷ್ಟು ವ್ಯತ್ಯಾಸ ಬರುತ್ತೆ. ಡಿಸ್ಕಷನ್ ಮಾಡುವುದಾಗ್ಲಿ, ಒಬ್ಬನಿಗೆ ತಿಳಿಯದಿದ್ರೆ ಇನ್ನೊಬ್ಬನಿಂದ ಕೇಳಿ ಪಡೆಯುವುದಂತಹದ್ದು, ಅದಕ್ಕೆ ಬೇಕಾದಂತಹ ಸಾಮಗ್ರಿ ಒದಗಿಸುವಂಥದ್ರಲ್ಲಿ ವಿದ್ಯಾಮತ ಅಕಾಡೆಮಿ ಬಹಳಷ್ಟು ನಮಗೆ ಸಹಾಯವನ್ನು ಮಾಡಿದೆ. ಅಲ್ಲಿ ಬೇಕಾಗುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಆಗಿರ್ಬೋದು, ನಮ್ಮದು ಫಿಸಿಕಲ್ ಆಗಿ ರಿಟರ್ನ್ ಅಲ್ಲೂ ಅಷ್ಟೇ ಬಹಳಷ್ಟು ನಮಗೆ ವಿಷಯವಾರುಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಜನರಲ್ ಅವೇರ್ನೆಸ್, ಸೈನ್ಸ್, ಮ್ಯಾಥ್ಸ್. ಅದರಲ್ಲಿ ಮ್ಯಾಥ್ಸ್ ನಾವು ಬರೆಯುವಂಥದ್ದು ಕೆಲವೊಂದು ನಮ್ಮದು ಅರ್ಥ ಆಗೋದಿಲ್ಲ ನಮಗೆ. ಯಾವ ರೀತಿ ಬಿಡಿಸಿ ಬರೆಯುವಂತಹ ಒಂದು ಸಣ್ಣ ಫಾರ್ಮುಲಾ ಇರುತ್ತೆ, ನಮಗೆ ಅದು ಸಿಂಪಲ್ ಆಗಿದ್ರೆ ನಮಗೆ ತಲೆಗೆ ಹೋಗುದಿಲ್ಲ. ಅಂಥವುದನ್ನೆಲ್ಲ ಮ್ಯಾಥ್ಸ್ ಎಲ್ಲ ಬಹಳಷ್ಟು ನಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಹೆಲ್ಪ್ ಆಗಿದೆ. ಅದೇ ಮೊದಲೇ ಹೇಳಿದೆ, ಯಾಕೆಂದ್ರೆ ಫಸ್ಟ್ ಇದು ಅಗ್ನಿಪಥ ಎಕ್ಸಾಮ್ ಹೇಗೆ ಬರೋದಿಲ್ಲ ಅಂತ ಬರ್ತದೆ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಅವರ ಒಂದು ಅಂದರೆ ಡೈಲಿ ಬಂದು ಕ್ವಶನ್ ಹೀಗೆ ಬರ್ಬೋದು ಅಂತ ಹೇಳಿ ಇದನ್ನು ಓದಿ ಅಂತ ಹೇಳ್ತಿದ್ರು. GK ಕ್ವಶನ್ ಹಾಗೆ ಜಾಸ್ತಿ ಡೈಲಿ ಅಪ್ಡೇಟ್ ಮಾಡಿ ಕೊಡ್ತಿದ್ರು. ಅಂದರೆ ಅದು ಇಷ್ಟು ವರ್ಷದ ಒಳಗೆ ಅದು ಬರ್ಬೋದು ಅಂತ ಹೇಳ್ತಿದ್ರು. ಹಾಗೆ ಅದು ತುಂಬ GK ಕ್ವಶನ್ ಅಂದರೆ ಇಂಪಾರ್ಟೆಂಟ್, ಅಂದರೆ ಈಸಿಲಿ ಇದು ಕೊಡ್ಬೋದು. ಆಪ್ಷನ್ ಬರ್ತದೆ, ಅಂದರೆ ಒಂದ್ಸಲ ಓದಿದರೆ ಆಪ್ಷನ್ ಅದರಲ್ಲಿ 4 ಆಪ್ಷನ್ ಕೊಟ್ಟಿರ್ತಾರೆ, ನೆನಪು ಬರ್ತದೆ ನೋಡುವಾಗ, ಎಲ್ಲ ಓದಿದ್ದೀನಿ ಹಾಗಿರ್ತದೆ. ಮತ್ತು ಜಾಸ್ತಿ ಹೀಗೆ ಯೂಟ್ಯೂಬಲ್ಲಿ ಎಲ್ಲ ಓಲ್ಡ್ ಕ್ವಶನ್ ಪೇಪರ್ ಹಾಗೆ ಓದ್ತಿದ್ವಿ. ಸರ್ ಹೇಳ್ತಿದ್ರು, ಅದೇ ಬಂದಿತ್ತು. ಅಂದರೆ ಮ್ಯಾಥ್ಸ್ ಎಲ್ಲ ಅಂದರೆ ಜಾಸ್ತಿ ಜನಕ್ಕೆ ಮ್ಯಾಥ್ಸ್ ಟಫ್ ಇರ್ತದೆ, ಆಗುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಫಾರ್ಮುಲಾ ಎಲ್ಲ ಹೇಳ್ಕೊಟ್ಟು ಅದನ್ನು ಈಸಿ ಮಾಡಿದ್ರು. ನಾವು ಇಲ್ಲಿಗ ಕೋಚಿಂಗ್ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಎಕ್ಸಾಮಲ್ಲಿ ಪಾಸ್ ಆಗೋದು ತುಂಬ ಕಷ್ಟ ಇತ್ತು. ಅಂದರೆ ಐಡಿಯಾ ಇಲ್ಲ ಹೇಗೆ ಎಕ್ಸಾಮ್ ಬರೆಯೋದು. OMR ಶೀಟಲ್ಲಿ ಟಿಕ್ ಹಾಕ್ಲಿಕ್ಕೆ ಇರ್ತದೆ. ಅಂದರೆ OMR ಶೀಟಲ್ಲಿ ಟಿಕ್ ಹಾಕೋದು ಅಂತ ಹೇಳಿದ್ರೆ ಸುಲಭದ ವಿಷಯ ಅಲ್ಲ. ಅಂದರೆ ಅದರಲ್ಲಿ ಟ್ರಿಕ್ ತುಂಬ ಯೂಸ್ ಆಗ್ತದೆ. ಈ ಕ್ವಶನಿಗೆ ಇದೇ ಆನ್ಸರ್, ಅದರ ಈ ವಿಷಯದಲ್ಲಿ ನಮಗೆ ತುಂಬ ಹೇಳಿಕೊಟ್ಟಿದ್ದಾರೆ. ಇದೇ ಟ್ರಿಕ್ ಯೂಸ್ ಮಾಡಿ, ಮ್ಯಾಥ್ಸಿಗೆ ಇದೇ ಟ್ರಿಕ್ ಯೂಸ್ ಮಾಡಿ, ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳಿದರು. ನಮಗೆ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗಿದೆ. ಮತ್ತು ನಮಗೆ ಅಲ್ಲಿ ಹೇಳಿಕೊಟ್ಟ ಫ್ಯಾಕಲ್ಟಿ ಮತ್ತು ಸರ್, ಇವರಿಗೆ ನಾನು ತುಂಬ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್. ಭಾಗ್ಯ ಸರ್, ಇವರೆಲ್ಲ ಹೇಳಿದರು ನಮ್ಮಿಂದ ಯಾವುದೇ ರೀತಿಯ ಶುಲ್ಕವನ್ನ ಕೊಡಲಿಲ್ಲ ಅನ್ನೋದು. ಬಹುಶಃ ವಿದ್ಯಾಮಾತಾ ಅಕಾಡೆಮಿ ಯಾವುದೇ ಶುಲ್ಕ ಇಲ್ಲದೆ ಒಂದು ರೀತಿ ಸೇವೆಯನ್ನ ಮಾಡ್ತಾ ಇದೆ. ಹೇಗೆ ಸಾಧ್ಯ ಆಗ್ತಾ ಇದೆ, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ, ಮತ್ತೆ ಇದಕ್ಕೆ ಪ್ರೇರಣೆ ಏನು ಅಂತ? ಅದು ಮಾಲಿಂಗೇಶ್ವರನಲ್ಲಿ ಕೇಳ್ಬೇಕಷ್ಟೇ. ಏನಾಗಿದೆ, ಏನ್ ಮಾಡಿದ್ದೀರಿ? ನಾವೇನು ಕೋಟ್ಯಾಧಿಪತಿಗಳ ಕುಟುಂಬದಿಂದ ಬಂದವಲ್ಲ, ಸಾಮಾನ್ಯ ಕುಟುಂಬದಿಂದ ಬಂದವನು. ಒಂದು ಬಂಡ ಧೈರ್ಯ ಇದೆ ಅಷ್ಟೇ. ಮತ್ತೊಂದು ನಾನು ಹೇಳ್ಬೇಕಾಗಿರೋದು, ನನ್ನ ಮಿಸ್ಸಸ್ಗೆ ಕೇರಳ ಗವರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗಿತ್ತು. ಆದ್ರೆ ನಾವು ವಿದ್ಯಾಮತ ಸ್ಟಾರ್ಟ್ ಮಾಡುವಾಗ ನೀವು ನಂಬಲ್ಲ, ವಿದ್ಯಾಮತ ಸ್ಟಾರ್ಟ್ ಮಾಡಿ ಅಕಾಡೆಮಿ ಸ್ಟಾರ್ಟ್ ಮಾಡಿ ವೆರಿ 2 weeks ಅಲ್ಲಿ ನಮಗೆ ಕೊರೋನಾ ಬಂತು. ಹೇಗಿರ್ಬೋದು ಸಿಚುವೇಶನ್ ಲೆಕ್ಕ ಹಾಕಿ, ಕ್ಲೋಸ್, ಶಾಪ್ ಓಪನ್ ಮಾಡ್ಲಿಕ್ಕಿಲ್ಲ. ಆದ್ರೆ ನಾವು ಮನೆಯಲ್ಲಿ 2 ಸಿಸ್ಟಮ್ ತಗೊಂಡೋಗಿ ರಾತ್ರಿ 12 ಗಂಟೆ ತನಕ ಬೇರೆ ಬೇರೆ ಅಗ್ನಿಪಥ್ ಯೋಜನೆ ಸ್ವಲ್ಪ ಆಗ ಬರ್ಲಿಕ್ಕೆ ಶುರುವಾಗಿತ್ತಷ್ಟೇ. ಮತ್ತೆ ಕೆಲವು ಮಿಲಿಟರಿ ರಿಕ್ರೂಟ್ಮೆಂಟ್ ಇಂದ ಹಿಡಿದು ಅಪ್ಲಿಕೇಶನ್ ಹಾಕಿ ಕೊಡ್ತಾ ಇದ್ವಿ. ಆಗ ಎಲ್ಲ ಸೈಬರ್ಗೆಲ್ಲ ಬಂದಿತ್ತು. ಫಸ್ಟ್ ಆ ರೀತಿ ಅವೇರ್ನೆಸ್ ಮಾಡಿದ್ವಿ. ಆಮೇಲೆ KMF ಎಕ್ಸಾಮ್ಸ್ ಬಂತು ಕೊರೋನಾ ಟೈಮ್ ಅಲ್ಲಿ. ಅದ್ರಲ್ಲಿ 3 ಜನ ಟಾಪರ್ಸ್ ನನ್ನ ಹುಡುಗರು ಟಾಪ್ ಲಿಸ್ಟ್ ನಲ್ಲಿ ಬಂದು ಸೆಲೆಕ್ಷನ್ ಆದ್ರು. ಎಲ್ಲ ಅದು ಹಾಗೆ ಆಗ್ತದೆ ಇನ್ಫ್ಲುಯೆನ್ಸ್ ಅಂತ ಇದ್ದದನ್ನ ನಾವು ಮರೆದ್ವಿ. ಜನಗಳ ಭಾವನೆ ಚೇಂಜ್ ಆಯ್ತು. ನಂತರ ಕೊರೋನಾ ಟೈಮ್ ನಲ್ಲಿ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯ್ತು ನಮ್ದು. ಈಗ 5 ದಿವಸ ಅಂತದೆಲ್ಲ ದೊಡ್ಡ ಇದಿತ್ತು. ಅಲ್ಲಿ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮಗೆ ಬರ್ತಾರೆ, ಅವರು ಹೋಗ್ತಾರೆ. ಅಲ್ಲಿ ಫ್ಯಾಕಲ್ಟಿ ಯಾವುದೇ ರೀತಿಯಾದಂತ ಸ್ಟೂಡೆಂಟ್ ಬಗ್ಗೆ ಅವರು ಗಮನ ವಹಿಸುದಿಲ್ಲ. ಅವ್ರು ಯಾವ್ದು ಸೆಂಟಿಮೆಂಟ್ಸ್ ಇರುದಿಲ್ಲ. ನಾವು ಪರ್ಟಿಕ್ಯುಲರ್ಲಿ ಇವತ್ತು ಕೂಡ ಆನ್ಲೈನ್ ಕ್ಲಾಸ್ ನಡೆಯುವಂತದ್ದು ನಿಮಗೆ ಲೈವ್ ಕ್ಲಾಸಸ್. ಪ್ರತಿ ಸ್ಟೂಡೆಂಟ್ ಗೆ ನಾವು ಫೋಕಸ್ ಮಾಡ್ತೇವೆ. ಅಬಕಾಸ್ ಇಂದ ಹಿಡಿದು ನಮ್ದು ಫುಲ್ಲಿ KS ತನಕದ ಕ್ಲಾಸ್ಗಳಿದೆ. ಎಲ್ಲ ಕೂಡ ಮ್ಯಾನುವಲ್ ಅಲ್ಲೇ ಆಗುದು. ಕ್ಲಾಸ್ ಒಂದು ಆನ್ಲೈನ್ ಅಲ್ಲಿ ಆಗ್ತದೆ ಅಂತ. ಸೊ ಪ್ರತಿ ಒಂದು ಇನ್ವಾಲ್ವ್ಮೆಂಟ್ ಇರ್ತದೆ ನಮ್ಮ ಇಬ್ಬರದ್ದು. ಅವರು ನನ್ನ ಮಿಸಸ್ ಬಂದ್ಬಿಟ್ಟು ಟೀಚಿಂಗ್ ಇದನ್ನ ಕಂಪ್ಲೀಟ್ ರಮ್ಯಾ ಅಂತ ಹೇಳಿ ಅವ್ರು ನೋಡ್ತಾರೆ. ಅಡ್ಮಿನಿಸ್ಟ್ರೇಷನ್ ನಾನು ಇದ್ ಮಾಡ್ತೇನೆ. ಅದರಿಂದ ನಾವೇ ಮಾನಿಟರ್ ಮಾಡೋದು.
ಯಾವುದೇ ರೀತಿಯಾದ ಕಾಂಪ್ರಮೈಸ್ ಇಲ್ಲ, ಅದ್ರ ಲೇಜಿ ಕೂಡ ಇಲ್ಲ. ನೀವು ನಂಬಲ್ಲ, ನನಗೆ ಈಗ ಒಂದು 2 ತಿಂಗಳಾಯ್ತು ನಾನು ರಜನೆ ಮಾಡ್ಲಿಲ್ಲ ಒಂದಿನ, ಆಯ್ತಾ. ಅಂದ್ರೆ ಅಷ್ಟು ಕಮಿಟ್ ಆಗಿದ್ದೇವೆ, ಡೆಡಿಕೇಶನ್ ಮತ್ತೆ ಕಮಿಟ್ ಆಗಿದ್ದೇವೆ. ಈ ವರ್ಷ ನನ್ನ ಪ್ರಾಜೆಕ್ಟ್ ಏನಂತ ಹೇಳಿದ್ರೆ ಎಕ್ಸ್ಪೆಷಲಿ ಆರ್ಮಿಗೆ 100 ಜನವನ್ನು ಇಲ್ಲಿ ತಯಾರಿ ಮಾಡ್ಬೇಕು. 25 ಜನದ ಟಾರ್ಗೆಟ್. ಬಹುಶಃ ಇತಿಹಾಸ, ಯಾಕೆಂದ್ರೆ ನಿಮಗೆ ನಾನು ಎದೆ ತಟ್ಟಿ ಹೇಳ್ಕೊಳ್ಳಬಲ್ಲೆ, ವರ್ಷದಲ್ಲಿ ಒಂದು ರಿಕ್ರೂಟ್ ನಲ್ಲಿ ಪುತ್ತೂರಿಂದ 10 ಜನ ಮಿಲಿಟರಿಗೆ ಹೋದ ಇತಿಹಾಸವೇ ಇಲ್ಲ. ಇತಿಹಾಸ ಯಾರನ್ನ ಬೇಕಾದ್ರೆ ಒಂದೇ ಸಲಕ್ಕೆ ಒಂದು ರಿಕ್ರೂಟ್ ನಲ್ಲಿ 2 ಜನ 3 ಜನ ಎಲ್ಲ ಹೋಗಿರ್ಬೋದು, 10 ಜನ ಹೋದಂತದ್ದು ಇಲ್ಲ. ಈ 2 ವರ್ಷದಲ್ಲಿ ನೋಡಿ ನಾವು 20 ರೀಚ್ ಆಗಿದ್ದೀವಿ. ಬಟ್ ನನಗೆ ಟಾರ್ಗೆಟ್ ಇರುವಂತದ್ದು 25ರಿಂದ 30 ಪ್ರತಿ ವರ್ಷ ಹೋಗ್ಬೇಕು. 10 ವರ್ಷದಲ್ಲಿ ಒಂದು 300 ಜನವನ್ನ ಆರ್ಮಿಗೆ ಸೇರಿಸುವಂತ ಪ್ರಾಜೆಕ್ಟ್. ಈ ವರ್ಷ ಕೂಡ ನಾವು ಈ ವರ್ಷ ಇಷ್ಟು ತನಕ ತಡ್ಕೊಂಡಿದ್ದೇವೆ. ಹೇಗೋ ಈ ವರ್ಷ ಸ್ವಲ್ಪ ಸಂಘ ಸಂಸ್ಥೆಗಳದೆಲ್ಲ ಸಹಾಯ ಕೇಳೋಣ ಅಂತಿದ್ದೀನಿ, ಗೊತ್ತಿಲ್ಲ ಬರ್ತದೆ ಇಲ್ವಾ ಅಂತ. ಅದು ಬಂದ್ರೆ ಇನ್ನು ಜಾಸ್ತಿ ಮಾಡುವುದು, ಬರದಿದ್ರೆ ಹಾಗೆ ಸ್ವಲ್ಪ ಏನೋ ಬೇರೆ ಬೇರೆ ನಮ್ದು ಸೋರ್ಸ್ಗಳು ಇದೆಯಲ್ಲ, ಹೇಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡುದು. ಆದ್ರೆ ಭಾರತೀಯ ಸೇನೆಗೆ ಟ್ರೈನಿಂಗ್ ಕೊಡೋದ್ರಲ್ಲಿ ದುಡ್ಡು ಮಾಡಬಾರ್ದು ಅನ್ನೋದು ಒಂದು ಸ್ಪಷ್ಟವಾಗಿ ನಿರ್ಧಾರ ಅದು ನಂದು. ಅದರಲ್ಲಿ ದುಡ್ಡು ಬೇಡ, ಅದು ಬಂದ್ರೂ ಕೂಡ ಅಲ್ಲಿಂದ ಅಲ್ಲಿಗೆ ನಮಗೆ ನೋ ಲಾಸ್ ನೋ ಪ್ರಾಫಿಟ್ ಆದ್ರೂ ಸಾಕು, ದುಡ್ಡು ಬೇಡ. ಆದ್ರೆ ಅದರಲ್ಲಿ ಒಂದಷ್ಟು ನಮ್ಮ ಒಂದು 10 ವರ್ಷದಲ್ಲಿ ಒಂದು 200-300 ಜನ ಭಾರತೀಯ ಸೇನೆಯಲ್ಲಿ ನಮ್ಮ ಪುತ್ತೂರು ಅಂತ ಹೇಳಿಕೆ ಬರೋದಿಲ್ಲ, ಈ ಭಾಗ ಅಂತ ಹೇಳ್ಬೋದು. ಈ ಭಾಗದಿಂದ ಅಷ್ಟು ಜನ ಹೋದ್ರೆ ನನ್ನ ಜನ್ಮ ಸಾರ್ಥಕ. ಅದೊಂದು. ಮತ್ತೊಂದು ನನ್ನ ಏನಂತ ಹೇಳಿದ್ರೆ, ನಮ್ಮಲ್ಲಿ ಆರ್ಮಿ ಮಾತ್ರ ಅಂತಲ್ಲ, ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟ ಹಾಗೆ ಕೂಡ ರಿಕ್ರೂಟ್ಮೆಂಟ್ಗಳು ಆಗ್ಬೇಕು. ನಾವು ಯಾವುದೇ ಯೋಜನೆಗಳು ಬರ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ನಮ್ಮ MLA MP ಗಳಿಗೆ ಬೈತೇವೆ. ನಮ್ಮಲ್ಲಿ ಅಡ್ಮಿನಿಸ್ಟ್ರೇಷನ್ಸ್ಗೆ ಜನ ಇಲ್ಲ, ಅಂದ್ರೆ ಅಲ್ಲಿ ಒಬ್ಬ KS ಆಫೀಸರ್ IAS ಗಳು ಇಲ್ಲದೆ ಇರೋದ್ರಿಂದ ನಮ್ಮಲ್ಲಿ ನಮ್ಮ ತಾಲೂಕು ಇರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತ ಒಂದು ವಿಚಾರವನ್ನ ಜೋರಾಗಿ ಧ್ವನಿಯಾಗಿ ಸರ್ಕಾರಕ್ಕೆ ಮುಟ್ಟಿಸುವಲ್ಲಿ ನಾವು ವಿಫಲ ಆಗ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೇವೆ, ನೋಡ ಮುಂದೆ ಏನಾಗ್ತದೆ ಅಂತ ಹೇಳಿ. ಸೊ ಈ ಸಂದರ್ಭದಲ್ಲಿ ಕೊನೆಯದಾಗಿ ಹೇಳುವಂತ ಮಾತು, ಬಹುಶಃ ಯುವಕರಿಗೆ ಅಥವಾ ಈ ರೀತಿಯ ಒಂದು ಅವಕಾಶಗಳಿದೆ, ಅದನ್ನ ಹೇಗೆ ಬಳಸಿಕೊಳ್ಬಹುದು, ಏನ್ ಮಾಡ್ಬೇಕು? ನನ್ನಲ್ಲಿಗೆ ಬಂದ್ರೆ 2 ಆಪ್ಷನ್ ಕೇಳ್ತೀನಿ. ನೀನು ಖಾಸಗಿ ಉದ್ಯೋಗ ಮಾಡ್ತೀಯಾ, ಸರ್ಕಾರಿ ಉದ್ಯೋಗ ಮಾಡ್ತೀಯಾ? ನಂದು ವಿದ್ಯಾಮತ ಅಕಾಡೆಮಿ ಅಂದು ಪ್ಯೂರ್ಲಿ ಸ್ಕಿಲ್ ಬೇಸ್ಡ್, ಸ್ಕಿಲ್ ಅಂತ ಕೊಡ್ಲಿಕ್ಕೆ. ಅದಕ್ಕೆ ಹೇಳಿದೆ ನಾನು ತರಬೇತುದಾರ, ನಾನು ಶಿಕ್ಷಕನಲ್ಲ ಅಂತ. ಶಿಕ್ಷಣ ವ್ಯವಸ್ಥೆ ಒಂದು ನನ್ನ ಮಾತು ಈ ಭಾಗದಲ್ಲಿರುವಂತ ಪೋಷಕರಿಗೆ ಎಕ್ಸ್ಪೆಷಲಿ, ನೀವು ನಿಮ್ಮ ಮಕ್ಕಳು ಓದುವಂತ ಸಂದರ್ಭದಲ್ಲಿ ಶಿಕ್ಷಣ ಮತ್ತೆ ಓದಿನ ನಂತರ ಉದ್ಯೋಗ ಇದನ್ನ ರೆಪ್ಯುಟೇಷನ್ ಆಗಿ ತಗೋಬೇಡಿ. ಶಿಕ್ಷಣ ಸೈನ್ಸ್ ಮಾಡ್ಲೇಬೇಕು ನನ್ನ ಮಗಳು, ಯಾಕೆ ಅಂತ ಹೇಳಿದ್ರೆ ಅವರ ಮಗಳು ಮಾಡಿದ್ದಾರೆ, ಇವರ ಮಗಳು ಮಾಡಿದ್ದಾರೆ, ಅದನ್ನು ಬಿಡಿ. ಉದ್ಯೋಗ ಇಂಥದೇ ಮಾಡಬೇಕು, ಅದನ್ನು ಬಿಡಿ. ಬದುಕಲಿಕ್ಕೆ ಒಳ್ಳೆ ದಾರಿಯಲ್ಲಿ ಬದುಕುವುದನ್ನ ಕಲಿಸ್ಕೊಡಿ ನಿಮ್ಮ ಮಕ್ಕಳಿಗೆ. ಮತ್ತೆ ಯಾವ್ದು ಉದ್ಯೋಗವನ್ನು ಮಾಡಿದ್ರು ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದಾನ, ಅದಕ್ಕೆ ಗೌರವನ್ನ ಕೊಡಿ. ನಾವು ಟ್ಯಾಲಿ ಮಾಡೋದು ಬೇಡ, ಬೇರೆಯವರ ಹತ್ರ ಇವ್ರ ಹತ್ರ ಟ್ಯಾಲಿ ಮಾಡೋದು ಬೇಡ. ಮುಂದಿನದ್ದು. ಎರಡನೇದ್ದು ಏನಂತ ಹೇಳಿದ್ರೆ, ಖಾಸಗಿ ಉದ್ಯೋಗ ಅಥವಾ ಸರ್ಕಾರಿ ಉದ್ಯೋಗ ಮೋಟಿವ್ ಯಾಕೆ ಮಾಡ್ಬೇಕು ಅಂದ್ರೆ, ಒಂದು ಸರ್ಕಾರಿ ಹುದ್ದೆಗೆ ಹೋದ ತಕ್ಷಣನೇ ಅವನ ಜೀವನ ಬದಲಾವಣೆ ಆಗ್ತದೆ. ದೊಡ್ಡ ದೊಡ್ಡ ಹುದ್ದೆಗಳಿಗೆ ಅಡ್ಮಿನಿಸ್ಟ್ರೇಷನ್ ಅಥವಾ ಆರ್ಮಿಗೆ ಹೋದ್ರೆ ಅವನ ಜೀವಿತಾವಧಿಯಲ್ಲಿ ನಾಳೆ ಅವನ ಮೊಮ್ಮಗ ಕೂಡ ಹೇಳ್ತಾನೆ ನನ್ನ ಅಜ್ಜ ಆರ್ಮಿಯಲ್ಲಿದ್ರು ಅಂತ ಹೇಳಿ. ಇಂತಹ ಒಂದು ಜನರೇಷನ್ ಒಂದು ರೀತಿಯಾದ ಬದಲಾವಣೆಗಳಾಗ್ತದೆ. ಅದನ್ನ ನಾವು ಮಾಡ್ಲಿಕ್ಕೆ ನಾವು ಹೊರಟಿದ್ದೇವೆ ಅಲ್ವಾ, ಅದಕ್ಕೆ ನಿಮ್ಮ ಸಹಕಾರ ಬೇಕು. ಮುಖ್ಯವಾಗಿ ಏನಂತ ಹೇಳಿದ್ರೆ, ಒಬ್ಬ BA ಮಾಡಿದ್ದಾನೆ ಅಂತ ತಿಳ್ಕೊಳ್ಳ. ನಮ್ಮಲ್ಲಿ ನಾವು BA ಮಾಡಿದ್ದಾನೆ ಅಂತ ಹೇಳಿ ಅವನ ಕಂಡಮ್ ಮಾಡಬೇಡಿ. ಸರ್ಕಾರಿ ಹುದ್ದೆಯಲ್ಲಿ BA ಮಾಡಿದ್ರು, ಇಂಜಿನಿಯರಿಂಗ್ ಮಾಡಿದ್ರು ಕೇಳುವಂತದ್ದು ಯಾವುದೇ ಪದವಿ ಮಾಡಿದಾನ ಅಷ್ಟೇ. ಈಗ ನೋಡಿ PUC ಮಾಡಿದಂತ ಹುಡುಗರ ಸಾಧನೆ ಏನು, ಅದನ್ನ ನೋಡಿ ನಾವು ಕಲಿಯುವಂತದ್ದು ತುಂಬಾ ಇದೆ. ಆದ್ರಿಂದ ಶಿಕ್ಷಣ ಅನ್ನುವಂಥದ್ದು ಮತ್ತೆ ಉದ್ಯೋಗ ಇದು ರೆಪ್ಯುಟೇಷನ್ ಆಗ್ಬಾರ್ದು. ಸಾಮಾನ್ಯ MSc ಮಾಡಿದವ ಕಂಡಕ್ಟರ್ ಜಾಬ್ ಮಾಡಬಾರ್ದು ಅಂತ ಏನಿಲ್ಲ, KSRTC ಡ್ರೈವರ್ ಆಗ್ಬಾರ್ದು ಅಂತ ಏನಿಲ್ಲ. ಒಂದು ಉದ್ಯೋಗ ಗೌರವಯುತವಾಗಿ ಅವನು ಬದುಕಿದ್ರೆ ಸಾಕು. ಒಂದು. ಮತ್ತೊಂದು ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಕಳಕಳಿ ವಿನಂತಿ ಏನಂತ ಹೇಳಿದ್ರೆ, ನೀವು ತುಂಬಾ ದೊಡ್ಡ ದೊಡ್ಡ ನಮ್ಮಲ್ಲಿ ಧಾರ್ಮಿಕ ಕೇಂದ್ರಗಳು ಅಭಿವೃದ್ಧಿ ಆಗುವಂತದ್ದು, ಬೇರೆ ಬೇರೆ ಆಕ್ಟಿವಿಟೀಸ್ಗಳು ಏನು ಬಿಂದಾಸ್, ನಾವು ಆ ವಿಷಯದಲ್ಲೆಲ್ಲ ಆ ಬಿಂದಾಸ್ ದಯವಿಟ್ಟು ನಮ್ಮ ಇಂಥ ಒಂದು ಯೋಜನೆಗಳಿಗೆ ನೀವು ಕೂಡ ಮನಸ್ಸು ಮಾಡ್ಬೇಕು. ಯಾಕಂದ್ರೆ ನಾವು ಒಬ್ಬಿನಿಂದ ಎಲ್ಲ ಮಾಡ್ಲಿಕ್ಕೆ ಅಷ್ಟು ಸುಲಭದ ವಿಷಯ ಅಲ್ಲ.
ಶತಪ್ರಯತ್ನ ಮಾಡಿ ಏನೋ ಮಾಡ್ತಾ ಇದ್ದೇವೆ. ಒಂದಷ್ಟು ಸಹಕಾರಗಳು ಅಲ್ಲಿಂದಲ್ಲಿಗೆ ಸಿಗ್ತಾ ಇದೆ. ಆದ್ರೆ ನಿಮಗೆ ಸಾಧ್ಯ ಇದೆ, ಒಂದು ಬುಕ್ ಮನೆಯಲ್ಲಿ 10 ಬುಕ್ ಬಿದ್ದಿದ್ರೆ ತಗೊಂಡು ಕೊಡಿ ನಮ್ಮ ಲೈಬ್ರರಿಗೆ, ಅಷ್ಟು ಮಾಡಿದ್ರೆ ಸಾಕು. ಇಂಥದ್ದೆಲ್ಲ ಮಾಡ್ಲಿಕ್ಕೆ ಆಗ್ತದೆ. ಇದನ್ನ ಮಾಡಿ ಅಂತ ಹೇಳಿ ನಾನು ಮುಖ್ಯವಾಗಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೀನಿ. ಸಂಘ ಸಂಸ್ಥೆಯವರಲ್ಲಿ ಕೂಡ ನೀವು ಯಾವುದೇ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಥವಾ ಮಿಲಿಟರಿಗೆ ಸಂಬಂಧಪಟ್ಟಂತಹ ಮೋಟಿವೇಶನಲ್ ಕಾರ್ಯಾಗಾರಗಳನ್ನು ಯಾವತ್ತು ಮಾಡಿದ್ರು ಕೂಡ ವಿದ್ಯಾಮಾತ 1 ರೂಪಾಯಿ ತಗೊಳ್ಳದೆ ನಾವು ಬಂದು ಅದನ್ನ ಮಾಡಿಕೊಡ್ತೇವೆ ಅಂತ ಕೇಳ್ಕೊಳ್ತೇನೆ. ಮುಖ್ಯವಾಗಿ ನನ್ನ ಹುಡುಗರು ಅಂತ ಹೇಳ್ಕೊಳ್ಳುವಂಥದ್ದು, ನನ್ನ ಹುಡುಗರು ಮಿಲಿಟರಿಯಲ್ಲಿ ಇದ್ದಾರೆ ಅನ್ನುವಂಥದ್ದು ನನ್ನ ಜೀವನದ ಸಾರ್ಥಕತೆ, ಅಷ್ಟೇ ಹೇಳಬಲ್ಲೆ. ಅದರಿಂದ ನಮಗೆ ನನ್ನ ಹುಡುಗರಿಗೆ ಒಳ್ಳೇದಾಗ್ಬೇಕು ಅಂತ ಹೇಳಿ ಮಾಲಿಂಗೇಶ್ವರನ ಕೇಳ್ಕೊಳ್ತೇನೆ, ಅಷ್ಟೇ. ಒಳ್ಳೇದಾಗ್ಲಿ. ಅವ್ರು 4 ವರ್ಷ ಬಂದ್ರು ಕೂಡ ಹೇಳಿದ್ದೇನೆ ಈಗ್ಲೇ, ಇನ್ನು ನೆಕ್ಸ್ಟ್ ಏನು ಅಂತ ಹೇಳಿ ಆಲೋಚನೆ ಮಾಡಿ. ನೀವು ಡಿಗ್ರಿ ಮಾಡಿ ನಂತರ IPS ಹೋಗುತ್ತಿದ್ರು ನಾನು ಅದಕ್ಕೆ ಸಪೋರ್ಟ್ ಖಂಡಿತವಾಗ್ಲಿ ಇದೆ ಅಂತ ಹೇಳಿದ್ದೇನೆ. ಬಹುಶಃ ನಮ್ಮ ಆಸ್ತಿ ಅವರೆಲ್ಲ, ಮುಂದಕ್ಕೆ ಆಸ್ತಿ ಅವರು, ಖಂಡಿತವಾಗ್ಲೂ ನಮ್ಮ ಆಸ್ತಿ ಅಂತ ಹೇಳ್ತಾ ನಿಮ್ಮ ಮುಖ್ಯವಾಗಿ ನಾನು ಸುದ್ದಿ ವಾಹಿನಿಗೆ ನಾನು ಧನ್ಯವಾದವನ್ನ ಸಮರ್ಪಣೆ ಮಾಡ್ತೇನೆ. ನಾನು ನಿಮ್ ಬಗ್ಗೆ ಒಂದು ಮಾತು ಹೇಳ್ಬೇಕು. ವಿದ್ಯಾಮತ ಅಕಾಡೆಮಿಯ ನಮ್ಮ ವಿದ್ಯಾಮತ ಫೌಂಡೇಶನ್ ಮೂಲಕ ನಾವು ಸಮಾಜಮುಖಿ ಸೇವೆಗಳನ್ನು ಮಾಡ್ತಾ ಇದ್ವಿ. ಅದರ ಜೊತೆ ವಿದ್ಯಾಮತ ಅಕಾಡೆಮಿ ಇದೆ. ಈ ಎರಡೂ ನನ್ನ ಹಾದಿಯಲ್ಲಿ ಬಹುಶಃ ಸುದ್ದಿ ಬಿಡುಗಡೆ ಪತ್ರಿಕೆ ಇರ್ಬೋದು, ಸುದ್ದಿ ಮಾಧ್ಯಮ ಇರ್ಬೋದು, ನಿಮ್ಮ ಸ್ಥಾಪಕ ಅಧ್ಯಕ್ಷರು ಇರ್ಬೋದು, ಎಲ್ಲರೂ ಕೂಡ ಅವರ ಮಗ ಇರ್ಬೋದು, ನೀವು ತುಂಬಾ ಸಹಕಾರವನ್ನು ಕೊಟ್ಟಿದ್ದೀರಿ. ನಾವು ಮಾಡಿದ ಕೆಲಸವನ್ನು ಸಮಾಜಕ್ಕೆ ತೋರಿಸಿದ್ದೀರಿ, ಯಾವುದೇ ರೀತಿಯ ಪೂರ್ವಾಗ್ರಹ ಇಲ್ಲದೆ. ಅದು ನನಗೆ ನಿಜವಾಗ್ಲೂ ತುಂಬಾ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ನಿಮ್ಮ ಸಹಕಾರ ಕೂಡ ಬೇಕು. ಮುಖ್ಯವಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೆ ನಾನು ನನ್ನ ವೈಯಕ್ತಿಕ ಮತ್ತು ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಕೂಡ ಸಮರ್ಪಿಸುತ್ತಾ, ಸಾರ್ವಜನಿಕರ ನಿರಂತರ ಮತ್ತು ನಮ್ಮ ಜನಪ್ರತಿನಿಧಿಗಳ ನಿರಂತರ ಪಕ್ಷಾತೀತವಾದಂತಹ ಸಹಕಾರ ಮತ್ತೆ ನಮ್ಗೆ ಸಂಪೂರ್ಣ ಸಲಹೆಗಳು ನಿಮ್ಮ ಆರೈಕೆ ಇರಲಿ ಅಂತೇಳಿ ನಾನು ವಿಶೇಷವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಬಹುಶಃ ಒಂದಷ್ಟು ಯುವ ಪೀಳಿಗೆಗೆ ಮಾರ್ಗದರ್ಶನ ಆಗ್ಲಿ, ಆ ಮೂಲಕ ಅವರಿಗೂ ಕೂಡ ಇಂತಹ ಒಂದು ಸುವರ್ಣ ಅವಕಾಶ ಸಿಗ್ಲಿ ಅನ್ನುವಂತ ನೆಲೆಯಲ್ಲಿ ಬಹುಶಃ ಇನ್ನೊಂದ್ 2-3 ದಿನಗಳೇ ಇಳಿದು ಕೂಡ ಹೋಗ್ತಾರೆ, ಮತ್ತೆ ಸಿಗುವಂತದ್ದು ಒಂದಷ್ಟು ಸಮಯದ ಬಳಿಕ ಅನ್ನುವಂಥದ್ದು. ಸೊ ಆ ಮಧ್ಯೆ ಬಿಡು ಮಾಡಿಕೊಂಡು ಬಂದು ನಿಮ್ಮ ಒಂದು ಅನುಭವಗಳನ್ನ ಹಂಚಿಕೊಂಡ್ರಿ, ಜೊತೆಗೆ ಇನ್ನೊಂದಷ್ಟು ಮಂದಿಗೆ ಪ್ರೇರಣೆ ಆಗುವ ಹಾಗೆ ತಮ್ಮ ಮಾತುಗಳನ್ನ ಹೇಳಿದ್ರಿ. ಧನ್ಯವಾದಗಳೊಂದಿಗೆ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇನೆ 3 ಅಗ್ನಿವೀರರಿಗೆ, ಜೊತೆಗೆ ವಿದ್ಯಾಮಾತ ಅಕಾಡೆಮಿಯ ಸಂಸ್ಥಾಪಕರಿಗೆ. ಥ್ಯಾಂಕ್ ಯು. ಎಸ್, ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಬಹುಶಃ ಈಗಾಗಲೇ ಮಾತನಾಡುತ್ತಾ ನಮಗೆ ಅರಿವಾಗಿದೆ ಎಷ್ಟು ಉತ್ತಮವಾದ ಯೋಜನೆ. ಜೊತೆಗೆ ಇದು ಒಂದು ದೇಶ ಸೇವೆಯನ್ನು ಮಾಡುವ ಜೊತೆಗೆ 4 ವರ್ಷಗಳ ಸೇವೆಯ ಬಳಿಕ ಬಂದಾಗ ನಮಗೆ ಯಾವ ರೀತಿಯ ಒಂದು ಆರ್ಥಿಕ ಭದ್ರತೆ ಇರುತ್ತೆ ಅನ್ನೋದು, ಸೊ ಈ ಮೂಲಕ ಕೂಡ ನಮ್ಮ ಬದುಕನ್ನು ಹೇಗೆ ಕಟ್ಟಿಕೊಳ್ಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ತಾ, ಸೊ ಈ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಮಾರ್ಗದರ್ಶನಗಳು ಬೇಕಿದ್ರೆ ಖಂಡಿತವಾಗ್ಲೂ ಪುತ್ತೂರಿನ APMC ರೋಡ್ನಲ್ಲಿ ಕಾರ್ಯಾಚರಿಸ್ತಾ ಇರುವಂತಹ ವಿದ್ಯಾಮಾತ ಅಕಾಡೆಮಿಯನ್ನ ಸಂಪರ್ಕಿಸಬಹುದು, ಅವರ ಒಂದು ಮಾಹಿತಿ ಮಾರ್ಗದರ್ಶನವನ್ನ ಪಡೆದುಕೊಳ್ಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮಗಳ ಜೊತೆಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.